ಮಕ್ಕಳ ಗ್ರಾಮ ಸಭೆಗೆ ಎಲ್ಲರಿಗೂ ನಮಸ್ಕಾರ. ವೇದಿಕೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗೀತಾರವರು ವೇದಿಕೆ ಬರಬೇಕು. ಅದೇ ರೀತಿ ಶಾಲಾ ಮುಖ್ಯೋಪಾಧ್ಯಾಯರು, ಅಂಗನವಾಡಿ ಇಲಾಖೆ ಕಾರ್ಯಕರ್ತರು ಹಾಗೂ ಸಭಾ ಅಧ್ಯಕ್ಷರಾದ ಕೊನಾಜೆ ಪ್ರೌಢಶಾಲೆಯ ಅನಿಶಾ ಅಂಜುಮನು ಇವರು ವೇದಿಕೆಯನ್ನು ಅಲಂಕರಿಸಿ ಕೇಳಿದರು. ಅದೇ ರೀತಿ ಎಲ್ಲ ಕೊನೆಯ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯ ಶಿಕ್ಷಕರು ಬಂದು ವೇದಿಕೆ ಅಲಂಕರಿಸಿಕೊಳ್ಳಲು ಕೇಳಿಕೊಳ್ಳುತ್ತೇವೆ. ಪಂಚಾಯತಿ ಸದಸ್ಯರು ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು. ಗ್ರಾಮ ಪಂಚಾಯತ್ ಮಕ್ಕಳ ಹಕ್ಕಿನ ಗ್ರಾಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಗ್ರಾಮದ ಪ್ರಥಮ ಪ್ರಜೆಯಾದ ಮಕ್ಕಳ ಗ್ರಾಮ ಸಭೆಯ ಅಧ್ಯಕ್ಷರಾದ ಕೊನಾಜೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ನಿಶಾ ಅಂಜುಮನ್ ಇವರಿಗೆ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಗ್ರಾಮದ ಪ್ರಥಮ ಪ್ರಜೆಯಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ
ಗೀತಾ ಕುಂದರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಪಂಚಾಯತ್ ಪರವಾಗಿ ಸ್ವಾಗತ ನೀಡುತ್ತೇನೆ. ಗ್ರಾಮ ಪಂಚಾಯತ್ ಗೌರವಿತ ಎಲ್ಲ ಸದಸ್ಯರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಮಹಿಳಾ ಮತ್ತು ಮಕ್ಕಳ ವಿಭಾಗದ ಮೇಲ್ವಿಚಾರಕಿಯಾದ ಶ್ರೀಮತಿ ಕಲ್ಪನಾ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಪಂಚಾಯತ್ ಪರವಾಗಿ ಸ್ವಾಗತಿಸುತ್ತೇನೆ. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಸಭೆಯಲ್ಲಿ ಉಪಸ್ಥಿತರು. ಅವರಿಗೆ ನಾನು ಸ್ವಾಗತವನ್ನು ವಹಿಸುತ್ತೇನೆ. ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರೆ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆ ವೇದಿಕೆಯಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೊಡುತ್ತೇನೆ. ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ MS ವಿದ್ಯಾರ್ಥಿಗಳು ಸಭೆಯಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷರಾದ ನಿಶಾಂತ್ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳಿ. ಸಭೆಗೆ ಮಕ್ಕಳ ಹಕ್ಕಿನ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ಅಚಿತ ಗಟ್ಟಿಯವರು ನೀಡಲಿದ್ದಾರೆ. ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯನ್ನ ನಾವು ಕರೆದಿದ್ದೇವೆ. ಬಹುಶಃ ಪ್ರತಿಯೊಂದು ವರ್ಷವೂ ಕೂಡ ನವೆಂಬರ್ 14ರಿಂದ ಡಿಸೆಂಬರ್ 14ರ ತನಕ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಭೆಯಲ್ಲಿ ಮಕ್ಕಳು ತಮ್ಮ ಸಮಸ್ಯೆಗಳ ಬಗ್ಗೆ, ಶಾಲೆಯ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ ನಂತರ ಅದನ್ನು ನಾವು ಏನು ನೀವು ಚರ್ಚೆಯಲ್ಲಿ ನಿಮ್ಮ ಸಲಹೆ ಸೂಚನೆ ಕೊಡ್ತೀರೋ ಅದನ್ನು ನಾವು ರೆಕಾರ್ಡ್ ಮಾಡಿ ನಮ್ಮ ಸಂಬಂಧಪಟ್ಟ ಇಲಾಖೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅದೇ ರೀತಿ ಇಲಾಖೆಯಿಂದ ನಿಮಗೆ ಏನಾದರೂ ಈಗ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಆಮೇಲೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ನಿಮಗೆ ಏನಾದರೂ ತೊಂದರೆ ಇದ್ದರೆ ಮತ್ತು ಏನಾದರೂ ಅದರಿಂದ ಏನು ಪ್ರಯೋಜನ ಉಂಟು ಅದನ್ನು ಕೂಡ ನೀವು ಕೇಳಬೇಕಾಗ್ತದೆ. ಒಟ್ಟಾರೆಯಾಗಿ ಈ ಮಕ್ಕಳ ಹಕ್ಕುಗಳ ಸಭೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಅಂದರೆ 2005ರಂದು ನಮಗೆ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದು ಅದು ಕಡ್ಡಾಯವಾಗಿ ಜಾರಿಗೆ ಬಂದಂಥ ಒಂದು ವ್ಯವಸ್ಥೆ. ಅದರಲ್ಲಿ ನಮಗೆ ಮಕ್ಕಳಿಗೆ ಬದುಕುವ ಹಕ್ಕು, ಜೀವಿಸುವ ಹಕ್ಕು, ಪ್ರಶ್ನೆ ಮಾಡುವ ಹಕ್ಕು, ಅದೇ ರೀತಿ ಏನಾದರೂ ತೊಂದರೆ ಆದರೆ ಅದನ್ನು ಪ್ರಶ್ನಿಸುವ ಹಕ್ಕು ಕೂಡ ನಿಮಗಿದೆ. ಆದರೆ ಹಕ್ಕುಗಳ ಬಗ್ಗೆ ಮಾತ್ರ ನಾವು ಮಾತಾಡಬಾರ್ದು, ನಮಗೆ ಕರ್ತವ್ಯ ಕೂಡ ಉಂಟು ಮಕ್ಕಳಿಗೆ ಮತ್ತೆ ನಮ್ಗೆ ಎಲ್ರಿಗೂ. ಈಗ ಕರ್ತವ್ಯಗಳ ಬಗ್ಗೆ ಕೂಡ ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ನೀವು ಒಂದು ಕಡೆಯಿಂದ ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡಿದರೆ ಕರ್ತವ್ಯ ಮಾಡುವವರು ಯಾರು ಅದನ್ನು ಕೂಡ ಇಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಬಹುಶಃ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದಂತ ನಿಶಾಂತ್, ಬಹುಶಃ ಇವರು ಕೊಣಾಜೆ ಪದವು ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ. ಆದರೆ ವಿಶೇಷವಾಗಿ ಇವರನ್ನು ಗೌರವಿಸಬೇಕು. ಯಾಕಂತ ಹೇಳಿದರೆ ಅವರು ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ತಾಲೂಕಿನ ಅನುಕು ಸಂಸತ್ತಿನಲ್ಲಿ ಆಯ್ಕೆಯಾಗಿ ಮತ್ತೆ ಜಿಲ್ಲಾ ಮಟ್ಟದ ಅನುಕು ಸಂಸ್ಥೆ ಈ ಒಂದು ಸಂಸ್ಥೆಗೆ ವ್ಯವಸ್ಥೆಗೆ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಅಂಜುಮ್ ಅವರು ಈ ಒಂದು ಕಾರ್ಯಕ್ರಮದ ಸಭೆ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಪಂಚಾಯತ್ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಅದೇ ರೀತಿ ಇಲಾಖಾ ಅಧಿಕಾರಿಗಳು ಕೂಡ ಇದ್ದಾರೆ, ಎಲ್ಲ ನಮ್ಮ ಸದಸ್ಯ ಮಿತ್ರ ಬಂಧುಗಳಿದ್ದಾರೆ, ನಮ್ಮ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು, ಅದೇ ರೀತಿ ಅಂಗನವಾಡಿ ಶಿಕ್ಷಕರು, ಕಾರ್ಯಕರ್ತೆಯರು, ಆಮೇಲೆ ಆಶಾ ಕಾರ್ಯಕರ್ತೆಯರಿದ್ದಾರೆ. ಬಹುಶಃ ಮುಂದಕ್ಕೆ ಮಹಿಳಾ ಮತ್ತು ಮಹಿಳಾ ಹಕ್ಕುಗಳ ಬಗ್ಗೆ ಮಹಿಳಾ ಗ್ರಾಮ ಸಭೆ ಕೂಡ ಇನ್ನು ಈ ಸಭೆ ಆದ ನಂತರ ಮಾಡಲಿಕ್ಕಿದ್ದೇವೆ. ಮಕ್ಕಳು 0ರಿಂದ 18ರವರೆಗಿನ ಮಕ್ಕಳನ್ನು ನಾವು ಮಕ್ಕಳನ್ನು ಕರೀತೇವೆ. ಅಂದರೆ ಅನಂತರ ಯೌವನರು, ಅದಕ್ಕಿಂತ 18ರ ಒಳಗಿನ ಮಕ್ಕಳಿಗೆ ನಾವು ಮಕ್ಕಳು ಅಂತ ಕರೀತೇವೆ. ಆ 18ರ ಒಳಗಿನ ಮಕ್ಕಳಿಗೆ ಏನೇನು ಸಮಸ್ಯೆ ಉಂಟು ಅಥವಾ ಏನು ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆ ಹೇಳಲಿಕ್ಕೆ ಆಗುವುದಿಲ್ಲ, ಅದು 14ರ ಹದಿಹರೆಯ ಅಂತ ಹೇಳಿದ್ರೆ ಅವರಿಗೆ ಏನು ಮಾಡ್ಬೇಕಂತ ಗೊತ್ತಾಗುತ್ತದೆ. ಅಂತ ಸಂದರ್ಭದಲ್ಲಿ ಅವರಿಗೆ ಆಪ್ತ ಸಮಾಲೋಚಕರು ಕೂಡ ಬೇಕಾಗ್ತದೆ. ಅಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಕೆಲವೊಂದು ಶಾಲೆಯಲ್ಲಿ ಇರಬಹುದು, ಕೆಲವೊಂದು ಶಾಲೆಯಲ್ಲಿ ಇರ್ಲಿಕ್ಕಿಲ್ಲ. ನಿಮ್ಮ ಸಮಸ್ಯೆಗಳನ್ನ ಆಪ್ತ ಸಮಾಲೋಚಕರಿಗೆ ಹೇಳಿದಾಗ ಮಾತ್ರ ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದು. ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ಕೂಡ ಹಾಗೆ ಈಗ ನಾವು ವಿದ್ಯಾರ್ಥಿಗಳಾದ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದಿದ್ದರೆ ಯಾವುದು ಕೂಡ ಆಗುವುದಿಲ್ಲ. ಈಗ ಯಶಸ್ಸಿನ ಗುಟ್ಟು ಅಡಗಿರುವುದು 3 ಅಕ್ಷರದ ಶಬ್ದದಲ್ಲಿ, ಅದ್ಯಾವುದು? ಪ್ರಯತ್ನ. ಆ ಪ್ರಯತ್ನ ಇದ್ರೆ ಮಾತ್ರ ನಮ್ಗೆ ಏನನ್ನು ಕೂಡ ಸಾಧಿಸಬಹುದು.
ನಾಯಕತ್ವ ಅಥವಾ ಮುಂದಾಳುತ್ವ ಅಥವಾ ವ್ಯಕ್ತಿ ಹೇಗೆ ವಿಕಸನ ಆಗ್ಬೋದು ಇದೆಲ್ಲವನ್ನು ನಾವು ಪ್ರಯತ್ನದ ಮೂಲಕ ಮಾಡಬೇಕು. ಈಗ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕಾಣ್ತಾ ಇದ್ದೇವೆ, ಅವರು ತನ್ನಷ್ಟಕ್ಕೆ ಅವರಿಗೆ ಯಾರು ಗೈಡ್ಲೈನ್ಸ್ ಮಾಡಲಿಲ್ಲ, ಅವರಷ್ಟಕ್ಕೆ ಅವರು ಪ್ರಯತ್ನ ಮಾಡ್ತಾ ಮಾಡ್ತಾ ಬೆಳೆದು ಬಂದಿದ್ದಾರೆ. ಈಗ ಉದಾಹರಣೆಗೆ ಹೇಳಿದ್ರೆ ಗಾಂಧೀಜಿ, ಆಮೇಲೆ ನಾರಾಯಣ ಗುರು, ಆಮೇಲೆ ಯೇಸು ಕ್ರಿಸ್ತ, ಬುದ್ಧ, ಇವರೆಲ್ಲ ಅವರವರ ಸ್ವಪ್ರಯತ್ನದಿಂದ ಒಂದು ಸಮಾಜದಲ್ಲಿ ಮಾದರಿ ವ್ಯಕ್ತಿಗಳಾಗಿ ಬದುಕಿದ್ದಾರೆ. ಅವರ ಆದರ್ಶಗಳನ್ನು ಕೂಡ ನಾವು ಕೂಡ ಪಾಲಿಸಬೇಕಾಗ್ತದೆ. ಈಗ ಗಾಂಧೀಜಿಯವರು ಈ ದೇಶಕ್ಕಾಗಿ ಬಹಳಷ್ಟು ಹೋರಾಟ ಮಾಡಿದ್ದಾರೆ, ಆದರೆ ಅವರು ತನ್ನ ಸ್ವಾರ್ಥ ತನಗಾಗಿ ಏನು ಕೇಳಲಿಲ್ಲ, ದೇಶಕ್ಕಾಗಿ ಸಮಾಜಕ್ಕಾಗಿ ಕೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಮಕ್ಕಳಾದವರು ಇವತ್ತು ನಮ್ಮ ಸಮಾಜವನ್ನು ನೋಡ್ತಾ ಇದ್ದೇವೆ. ಯುವಕರಾಗಿರಲಿ ಮಕ್ಕಳಾಗಿರಲಿ ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡ್ತಾರೆ ಹೊರತು ಸಮಾಜಕ್ಕಾಗಿ ಅಥವಾ ಇತರ ನಮ್ಮಿಂದ ಕೆಲ ವರ್ಗದ ಜನರು ಯಾವ ರೀತಿ ಜೀವನ ಮಾಡ್ತಾರೆ ಅದರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಮ್ಮ ದೇಶ ಭಾವೈಕ್ಯತೆಯ ದೇಶ, ಎಲ್ಲ ಸರ್ವಧರ್ಮೀಯರು ಇರುವಂತಹ ಒಂದು ದೇಶ. ಆದ್ದರಿಂದ ಇಲ್ಲಿ ನಾವೆಲ್ಲರೂ ಅನ್ಯೋನ್ಯತೆಯಿಂದ ಪ್ರೀತಿಸುವುದರಿಂದ ಬೆಳೆಯುವಂತಹ ಒಂದು ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ವಿಶೇಷವಾಗಿ ಪ್ರತಿ ವರ್ಷವೂ ಮಕ್ಕಳಿಗಿರುವಂತಹ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅವರೇ ಚರ್ಚೆ ಮಾಡಿ ಅವರಿಂದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಆ ಸಮಸ್ಯೆಯನ್ನು ನಾವು ಯಾವ ರೀತಿ ಮುಂದೆ ಸರ್ಕಾರಕ್ಕೆ ಸಲ್ಲಿಸಬಹುದು ಅಥವಾ ಇಲಾಖೆಗೆ ಸಲ್ಲಿಸಬಹುದು ಎಂಬುದರ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಿಮ್ಮಲ್ಲಿ ಏನು ಸಮಸ್ಯೆ ಉಂಟು, ನಿಮ್ಮಲ್ಲಿ ಏನು ಪ್ರಶ್ನೆ ಮಾಡಲಿಕ್ಕೆ ಅದೆಲ್ಲವನ್ನ ನೇರವಾಗಿ ಪಂಚಾಯತ್ ಸಭಾಧ್ಯಕ್ಷರಿದ್ದಾರೆ, ಆಮೇಲೆ ಪಂಚಾಯತ್ ನಾವು ಸದಸ್ಯರಿದ್ದೇವೆ, ಅಧ್ಯಕ್ಷರಲ್ಲಿದ್ದೇವೆ, ಇಲಾಖೆಯವರು ಕೂಡ ಇದ್ದೇವೆ. ನೇರವಾಗಿ ನೀವು ಸಭಾಧ್ಯಕ್ಷರನ್ನ ಸಂಬೋಧಿಸಿ ಆ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕೆ ಸಭಾಧ್ಯಕ್ಷರು ಅವರಿಗೆ ತಿಳಿದ ಮಟ್ಟಿಗೆ ಅವರು ಉತ್ತರವನ್ನು ಕೊಡಲಿಕ್ಕೆ ಬಯಸ್ತಾರೆ. ಒಂದು ವೇಳೆ ಅವರಿಗೆ ಆಗದಿದ್ದರೆ ನಮ್ಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರು ನಾವೆಲ್ಲ ಇದ್ದೇವೆ, ಇಲಾಖೆಯವರಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅದು ಯಶಸ್ವಿಯಾಗಿ ನಡೀಬೇಕಿದ್ರೆ ನಿಮ್ಮ ಸಹಭಾಗಿತ್ವ ಬಹಳಷ್ಟು ಮುಖ್ಯ. ಆದ್ದರಿಂದ ನೀವು ಈ ಒಂದು ಸಭೆಯಲ್ಲಿ ತಮ್ಮ ಏನು ಸಂವಾದ, ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗುದು, ಸಂವಾದದ ಮೂಲಕ ನಮಗೆ ಉತ್ತರ ಸಿಗಬೇಕು. ಆ ನೆಲೆಯಲ್ಲಿ ನಾವು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಾನು ಆಗ ಒಂದು ಸಣ್ಣ ಮಟ್ಟದ ಒಂದು ಗೇಮನ್ನು ಕೂಡ ಮಾಡಿಸಿದೆ. ಸಣ್ಣ ರೌಂಡಲ್ಲಿ ನಾವು ಅದರ ಒಳಗೆ ಮಾತ್ರ ನಿಲ್ಲಬೇಕೆಂಬುದಾಗಿ. ಬಹುಶಃ ಕೆಲವರು ಒಳಗೆ ನಿಲ್ಲಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಯಾರು ಏನು ಯಾವುದು ಕೇಳೋದಿಲ್ಲ. ವೃತ್ತ ಚಿಕ್ಕದಾಗಿರ್ಲಿ, ನಾವು ಎಂತ ಹೇಳಿದ್ದು ನೀವು ಅದರ ಒಳಗೆ ನಿಲ್ಬೇಕು ಅಷ್ಟೇ. ಅದು ಚಿಕ್ಕದಿಗೆ ದೊಡ್ಡದಿರ್ಲಿ, ಗೆರೆಗೆ ಮುಟ್ಬಾರ್ದಂತ. ಜಾಸ್ತಿ ಇದ್ರೆ ಅದು ನಿಮಗೆ ಮಕ್ಕಳು ಸಹ ಕಡಿಮೆ ಇದ್ರೆ ಜಾಸ್ತಿ ಇದ್ರೆ ಅಂತ ಹೇಳಲಿಲ್ಲ. ನೀವು ಒಟ್ಟಾರೆ ರೌಂಡ್ ಒಳಗೆ ನಿಲ್ಬೇಕು. ಕೇಳುವುದಿಲ್ಲ. ಪ್ರಯತ್ನ ಮಾಡಬೇಕು. ಯಾರೆಲ್ಲ ಪ್ರಯತ್ನ ಮಾಡಿದ್ದೀರಿ? ಯಾರು ಮಾಡಿದ್ದೀರಾ? ನಾನು ಕೆಲವರು ಹೊರಗಿದ್ದೀರಲ್ಲ, ಬೇರೆ ಹೊರಗಿದ್ದ ನಾವು ಕೆಲವರು ಹೊರಗಿದ್ದದನ್ನು ನೋಡಿದ್ದೇವೆ. ಇಲ್ಲಿ ನಾವು ನಮ್ಮ ಜೀವನದಲ್ಲಿ 3 ಪಾಠ ಕಲಿಯಲಿಕ್ಕಾಗ್ತದೆ. ಒಂದು, ಹೊರಗಿದ್ದವರು ಬಹುಶಃ ನಮ್ಗೆ ಯಾವುದೂ ಬೇಡ, ನಾವು ನಮ್ಮಷ್ಟಕ್ಕೆ ಇರ್ತೇವೆ ಎಂಬುದಾಗಿ ಪ್ರಯತ್ನವೇ ಮಾಡಲಿಲ್ಲ ಅಂತ ಜನ ಕೂಡ ನಮ್ಮ ಸಮಾಜದಲ್ಲಿದೆ. ಮಕ್ಕಳು ಕೂಡ ಹಾಗೆ, ನಾವು ಪ್ರಯತ್ನವೇ ಮಾಡುವುದಿಲ್ಲ, ಮತ್ತೆ ಮುಂದೆ ಹೋಗುದು ಹೇಗೆ? ಅದು ಕೂಡ ಒಂದು ಪಾಠ. ಎರಡನೇದು, ಕೆಲವರು ಹೇಳಿದ್ದೇನೋ ಮಾಡಿದ್ದಾರೆ, ಕೆಲವರು ಕೂಡಿ ಹಾಕೇನೋ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನಾವು ರಾಜಕೀಯದಲ್ಲಿ ಕೂಡ ಹಾಗೆ, ಸಮಾಜದಲ್ಲಿ ಕೂಡ ಹಾಗೆ, ಮುಂದೆ ಹೋಗುವ ನಾನಿಲ್ಲಿವರಿದ್ದಾರೆ, ದೂಡಿ ಬೆಳೀತಾ ಇದ್ದಾರೆ. ಅದನ್ನು ಕೂಡ ನೀವು ಮಾಡಿದ್ದೀರಿ, ಹೇಗಾದ್ರೂ ನಾನು ಒಳಗೆ ಹೋಗ್ಬೇಕು ಎಂಬುದಾಗಿ. ಅದು ಎರಡನೇ ಪಾಠ. ಮೂರನೇ ಪಾಠ, ಕೆಲವರು ಬಹಳಷ್ಟು ಉತ್ತಮ ಫಸ್ಟಿಗೆ ಹೋಗಿ ಮುಂದೆ ಮಧ್ಯದಲ್ಲಿ ನಿಂತಿದ್ದಾರೆ. ಯಾಕೆ? ಅವರಿಗೆ ಮೊದಲೇ ಆಲೋಚನೆ ಆಗಿದೆ, ನಾವು ಸೇಫ್ ಆಗಿದ್ದೇವೆ, ನಾವು ಮುಂದೆ ಹೋಗ್ತೇವೆ ಎಂಬುದಾಗಿ. ಇಲ್ಲಿ ಮೂರನೇ ಒಳಗೆ ನಿಂತವರು ಬಹುಶಃ ಅವರಿಗೆ ಆ ನಾಯಕತ್ವದ ಗುಣ ಅವರಲ್ಲಿ ಇರುವುದು. ಅಂದ್ರೆ ಅವರು ಫಸ್ಟಿಗೆ ಮುಂದೆ ಹೋಗಿ ನಿಂತಿದ್ದಾರೆ, ನಾನು ಏನಾದರೂ ಸಮಸ್ಯೆ ಬಂದರೂ ಕೂಡ ಎದುರಿಸ್ತೇನೆ ಎಂಬುದಾಗಿ. ಎರಡನೇ ಏನಾದರೂ ಒಬ್ಬರೇ ಏನಾದರೂ ಮಾಡುವ ಅಂತ ಹೇಳಿ ಎರಡನೇ ವರ್ಗದವರು. ಮೂರನೇ ನಮಗೆ ಯಾವುದು ಬೇಡ, ನಾವು ನಮ್ಮಷ್ಟಿಗೆ ಇದು ಆಗಬಾರ್ದು. ಎಲ್ಲರೂ ಆ ಗೆರೆಯ ಒಳಗೆ ಹೋಗುವಂತ ಪ್ರಯತ್ನ ಮಾಡಿದಾಗ ಮಾತ್ರ ಸಮಾಜವನ್ನ ನೀವು ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಸಮಾಜವನ್ನು ಕೂಡ ಬದಲಾವಣೆ ಮಾಡಬಹುದು, ತಮ್ಮ ವ್ಯಕ್ತಿತ್ವವನ್ನು ಬಲಪಡಿಸಬಹುದು, ನಾಯಕತ್ವವನ್ನು ಬಲಗೊಳಿಸಬಹುದು. ಇದರಿಂದ ಈ ಒಂದು ಪಾಠವನ್ನು ಕೂಡ ನಾವು ನಿಮಗೆ ಹೇಳಿಕೊಟ್ಟಿದ್ದೇವೆ. ಆದ್ದರಿಂದ ಜೀವನದಲ್ಲಿ ಪ್ರಯತ್ನ ಮಾಡಿದರೆ ಏನನ್ನೂ ಸಾಧಿಸಬಹುದು. ಈಗ ಉದಾಹರಣೆಗೆ ನೀವು ನಾಡ್ದು 10th ಮಕ್ಕಳಿದ್ದೀರಿ, SSLCಯಲ್ಲಿ. ಈಗ ನಾವು ಫೇಲ್ ಆಗ್ತೇವೆ ಅಂತ ಹೇಳುದು, ನಾವು ಪ್ರಯತ್ನ ಮಾಡಲೇಬೇಕು ಪಾಸ್ ಆಗ್ತೇವೆ ಎಂಬುದಾಗಿ. ಈಗ 8th 9th ಮಕ್ಕಳು ಕೂಡ ಹಾಗೆ, ನಾವು 35 ಮಾರ್ಕ್ ಆದರೂ ತೆಗೊಳ್ತೇವೆ ಎಂಬುದು
ಸಮಸ್ಯೆಯ ಬಗ್ಗೆ ಸಂವಾದ ಮಾಡುವಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾನು ಬಂದಿದ್ದೇನೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನೀವು ಹೇಳಿದವರು ಮಕ್ಕಳು ಅಂತ ಹೇಳಿದ್ರೆ ಯಾರು ಅಂತ ಹೇಳಿ ಬೇಗ ಹೇಳಿ. ಮಕ್ಕಳು ಅಂತ ಹೇಳಿದ್ರೆ ಎಷ್ಟು ವಯಸ್ಸಿನವರು? ಸೊನ್ನೆ ಅಂದ್ರೆ ಏನು? ಹುಟ್ಟಿದಾಗ ತಾಯಿ ಗರ್ಭದಲ್ಲಿದ್ದಾಗಲೇ ಅದು ನಾವು ಸೊನ್ನೆ, ಅದಕ್ಕೆ ಅವರು ಸೊನ್ನೆ ಅಂತ ಹೇಳಿ ಹೇಳೋದು. ಹಾಗಾಗಿ ತಾಯಿ ಗರ್ಭದಲ್ಲಿದ್ದಾಗಲೇ ಯಾಕೆ ನಾವು ಲೆಕ್ಕ ತಗೊಳ್ತೇವೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಮಗು ಗರ್ಭದಲ್ಲಿದ್ದಾಗಲೇ ಅದನ್ನ ಹೆಣ್ಣು ಭ್ರೂಣ ಹತ್ಯೆ ಆಗತ್ತೆ. ಇದು ಹೆಣ್ಣು ಗಂಡು ಅನ್ನುವಂಥ ಯಾವುದೇ ರೀತಿಯಾದಂತಹ ನಮಗೆ ಭೇದ ಭಾವ ಇಲ್ಲ. ಎಲ್ಲ ಮಕ್ಕಳು ಈಗ ಅವಳೇನು ಈಗ ಹೇಳಿದ್ರು, ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸರಿ ಸಮವಾಗಿ ಇದ್ದಾರೆ, ಯಾವುದ್ರಲ್ಲೂ ಭೇದ ಭಾವ ಇಲ್ಲ. ಹಾಗಾಗಿ ಈ ನಮ್ಮಲ್ಲಿ ಏನು ಹೆಣ್ಣು ಮಕ್ಕಳ ಮತ್ತೆ ಗಂಡು ಮಕ್ಕಳ ಏನು ಲಿಂಗಾನುಪಾತ ಇದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಗಂಡು ಮಕ್ಕಳ ಲಿಂಗಾನುಪಾತ ಅಲ್ಲ, ಹೆಣ್ಣು ಮಕ್ಕಳ ಲಿಂಗಾನುಪಾತ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರಿದೆ. ಹಾಗಾಗಿ ಆ ಕಾರಣಗಳು ಏನು? ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ತತ್ಸಾರ, ಮತ್ತೆ ಅವಳು ಗಂಡನ ಮನೆ ಹೋಗೋಳು, ಹೀಗೆ ಸುಮಾರು ಕಾರಣ. ಮತ್ತು ಎಜುಕೇಶನ್ ಅಲ್ಲಿ ಸರಿಯಾಗಿ ಕೊಡೋದಿಲ್ಲ. ಈಗ ಎಲ್ಲದರಲ್ಲೂ ಸಹ ನಮ್ಮ ಹೆಣ್ಣು ಮಕ್ಕಳು ಮುಂದಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಈ ಪರ್ಸೆಂಟೇಜ್ ಅಲ್ಲೂ ಸಹ ನಮ್ಮ ಹೆಣ್ಣು ಮಕ್ಕಳೇ ಮುಂದಿದ್ದಾರೆ. ಹಾಗಾಗಿ ಮತ್ತೆ ಹಕ್ಕುಗಳ ಬಗ್ಗೆ ಈಗಾಗಲೇ ಹೇಳಿದ್ರು, ನಮ್ಗೆ ಜೀವಿಸುವ ಹಕ್ಕು ಅಂತ. ಜೀವಿಸುವ ಹಕ್ಕು ಅಂದ್ರೆ ನಾವೆಲ್ಲ ಜೀವಿಸ್ತಿಲ್ವಾ? ಹಾಗಾಗಿ ಅದನ್ನ ಕ್ರಮಬದ್ಧವಾಗಿ ನಾವು ಅವ್ರಿಗೊಂದು ಜೀವಿಸುವ ಹಕ್ಕು ಇರಬೇಕು. ಎಲ್ಲ ಒಂದು ಅವ್ರಿಗೇನು ಆ ಮಕ್ಕಳಿಗೆ ಸಿಗ್ತಕ್ಕಂತಹ ಸ್ವಾತಂತ್ರ್ಯ ಏನಿದೆ ಅದೆಲ್ಲದೂ ಸಹ ಅವ್ರು ಪಡ್ಕೋಬೇಕು. ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಪಡ್ಕೊಂಡಾಗ ಅವಳಿಗೆ ಒಂದು ಜೀವಿಸುವ ಹಕ್ಕು. ಅವಳು ಅಂತ ಹೇಳಿದ್ರೆ ಅವಳು ಜೀವಿಸುವ ಹಕ್ಕು ಇರಬೇಕು. ನೆಕ್ಸ್ಟ್ ಅವರಿಗೆ ವಿಕಾಸ ಹೊಂದುವ ಹಕ್ಕು, ಪ್ರತಿಯೊಂದರಲ್ಲೂ ಸಹ ಭಾಗವಹಿಸುವಂತಹ ಒಂದು ಹಕ್ಕು ಇರಬೇಕು. ಹೌದಲ್ವಾ? ಮತ್ತೆ ರಕ್ಷಣೆ ಸಿಗ್ಬೇಕು. ಬರೀ ಹಕ್ಕು ಸಿಕ್ಕಿದ್ರೆ ರಕ್ಷಣೆ ಸಿಗ್ಬೇಕು. ರಕ್ಷಣೆ ಯಾವ ರೀತಿ ಸಿಗುತ್ತೆ? ಯಾರು ನಿಮಗೆ ರಕ್ಷಣೆ ಅಂತ ಹೇಳಿದ್ರೆ ಯಾರು? ರಕ್ಷಣೆ ಅಂತ ಹೇಳಿದ್ರೆ ಹೇಗೆ? ಏನು ರಕ್ಷಣೆ ನಿಮ್ಗೀಗ ಯಾರಿಂದ ಸಿಗ್ತಾ ಇದೆ? ಹೇಳಿ. ಮತ್ತೆ ಹೀಗೆ ಪ್ರತಿಯೊಂದನ್ನು ಸಹ ಈಗ ನಿಮ್ಮ ಮೇಲೆ ಈಗ ಮಾಮೂಲಿ ಮಕ್ಕಳಿಗೆ ಎಲ್ಲಾ ರೀತಿಯ ರಕ್ಷಣೆ ಸಿಗ್ಬೇಕು. ಮತ್ತೆ ಕೆಲವೊಂದು ಎಲ್ಲಾ ಕುಟುಂಬಗಳು ಆರೋಗ್ಯವಾಗಿ ಸಂತೋಷದಾಯಕವಾಗಿ ಇರುತ್ತೆ ಅಂತ ಹೇಳಿ ಹೇಳಕ್ಕಾಗೋದಿಲ್ಲ. ಕೆಲವೊಂದು ಕುಟುಂಬದಲ್ಲಿ ಸಹ ಅವರಿಗೆ ರಕ್ಷಣೆ ಸಿಗದೇ ಇರಬಹುದು. ಅಂತಹ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ಒಂದು ಇಲಾಖೆ ಮೂಲಕ ಅವರಿಗೆ ಈ ಮಕ್ಕಳ ಪಾಲನೆ ಮತ್ತು ರಕ್ಷಣೆಯ ಅವಶ್ಯಕತೆ ಇರುವಂತಹ ಮಕ್ಕಳಿಗೆ ಗುರುತಿಸಿ ನಮ್ಮ ಒಂದು ಮಕ್ಕಳ ಬಾಲ ನ್ಯಾಯ ಮಂಡಳಿ ಅಂತ ಹೇಳಿ ಇದೆ. ಇದು ಯಾರಿಗೋಸ್ಕರ? ಯಾರಿಗೆ ರಕ್ಷಣೆ ಮತ್ತೆ ಇದು ಸಿಗ್ತಾ ಇಲ್ಲ ಅಂತವರು ಈ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಅವರಿಗೆ ರಕ್ಷಣೆಯನ್ನ ಒದಗಿಸಲಾಗತ್ತೆ. ಅಂದ್ರೆ ಅಲ್ಲಿ ಅವರು ಸೇಫ್ಟಿ ಆಗಿಲ್ಲ ಅಂತ ಹೇಳಿದಾಗ ಮಾತ್ರ, ಕುಟುಂಬದಲ್ಲಿ ಅವರು ಸೇಫ್ಟಿ ಆಗಿಲ್ಲ, ಅವರಿಗೆ ರಕ್ಷಣೆ ಅವಶ್ಯಕತೆ ಅಂತ ಹೇಳಿದಾಗ ಈ ರಕ್ಷಣೆಯನ್ನ ನಾವು ಇಲಾಖೆ ಮುಖಾಂತರ ಒದಗಿಸಲಾಗುತ್ತೆ. ಇದಾಗಲೇ ಇಲಾಖೆ ಪೊಲೀಸ್ ಇಲಾಖೆಯವರಿಂದ ಅಂತ ಹೇಳಿದ್ರೆ ಯಾರು, ಮತ್ತೆ ತಂದೆ ತಾಯಿಗಳಂತ ಹೇಳಿದ್ರೆ, ಶಿಕ್ಷಕರಿಂದ ಹೇಳಿದ್ರೆ, ಈ ಎಲ್ಲ ರಕ್ಷಣೆಗಳು ಸಿಗದೇ ಇದ್ದಾಗ ನಮ್ಮ ಇಲಾಖೆ ಮುಖಾಂತರ ಮಕ್ಕಳ ಪಾಲನೆ ಮತ್ತು ಸಂರಕ್ಷಣೆಯ ಒಂದು ರಕ್ಷಣೆಯನ್ನ ನಮ್ಮ ಇಲಾಖೆ ಮುಖಾಂತರವೂ ಮಾಡಲಾಗುತ್ತೆ. ಅದು ಮತ್ತೆ ಇದರಲ್ಲಿ ಅದರದೇ ಆದಂತಹ ಒಂದು ಕಮಿಟಿ ಇದೆ. ಆ ಕಮಿಟಿ ಮೂಲಕ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳಿ ಇದೆ. ಅದು ಅಲ್ಲಿ ಅವರಿಗೆ ರಕ್ಷಣೆ ಅವಶ್ಯಕತೆ ರಕ್ಷಣಾ ಘಟಕ ಅಂತಿದೆ. ನಾವೆಲ್ಲ ಅಲ್ಲಿ ಒಂದು ಕೋರ್ಟ್ ತರ ಒಂದು ಅಲ್ಲಿ ಆ ಸಿಚುವೇಶನ್ ಅಲ್ಲಿ, ಅಂದ್ರೆ ಕೋರ್ಟ್ ತರ ಅಂದ್ರೆ ಕೋರ್ಟ್ ಅಲ್ಲಿ ಯಾವ ರೀತಿ ಇರುತ್ತೆ ಆ ತರ ಅಲ್ಲ, ಇದು ಮಕ್ಕಳಿಗೋಸ್ಕರನೇ ಒಂದು ಹೋಮ್ಲಿ ವಾತಾವರಣ ಇರೋ ಹಾಗೆ ಅವರಿಗೋಸ್ಕರ ಒಂದು ಅದಕ್ಕೂ ಸಹ ಒಂದು ವಕೀಲರ, ಪೊಲೀಸರು ಆ ಕಮಿಟಿಯಲ್ಲಿ ಇರ್ತಾರೆ. ಆ ಒಂದು ರಕ್ಷಣೆ ಅವಶ್ಯಕತೆ ಇರುವಂತಹ ಮಕ್ಕಳಿಗೆ ಮತ್ತೆ ತಾತ್ಕಾಲಿಕವಾಗಿ ಅವರಿಗೆ ವಸತಿ ಸೌಲಭ್ಯಗಳಾಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇದೆಲ್ಲವೂ ಸಹ ನಮ್ಮ ಒಂದು ಸಂಸ್ಥೆಗಳ ಮುಖಾಂತರ ನೀಡಲಾಗುತ್ತೆ. ಮತ್ತೆ ನನಗೆ ಪೌಷ್ಟಿಕ ಆಹಾರ ಅಂತ ಹೇಳಿದ್ರು. ಪೌಷ್ಟಿಕ ಆಹಾರ
ಈಗ ನೀವೆಲ್ಲರೂ ಸಹ ಮನೆಗಳಲ್ಲಿ ಪೌಷ್ಟಿಕ ಆಹಾರ ಅಂತ ಹೇಳಿದ್ರೆ ಏನು, ಯಾವ ಆಹಾರ ನಿಮಗೆ ಒಂದು ತಿಳಿದಿರೋ ಹಾಗೆ? ಸೊಪ್ಪು, ತರಕಾರಿಗಳು, ಹಣ್ಣುಗಳು, ನೂಡಲ್ಸ ಎಲ್ಲ, ಬೇಳೆಕಾಳುಗಳು. ಈಗ ಹೇಳಿರೋದೆಲ್ಲನೂ ಸಹ ನಾವು ಪ್ರತಿನಿತ್ಯದ ಆ ಒಂದು ಆಹಾರಗಳಲ್ಲಿ ಸೇವಿಸಬೇಕಾಗ್ತದೆ. ಬರೀ ಈಗ ಬೆಳಗ್ಗೆ ನೀವು ಶಾಲೆಗೆ ಸರಿಯಾದ ಸಮಯಕ್ಕೆ ಮುಟ್ಟಬೇಕು, ಅರ್ಜೆಂಟ್ ಆಗಿ ಬರೋವಂಥದ್ದಲ್ಲ. ಎಲ್ಲ ಸರಿಯಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸಿ, ನೀವೇನು ಬಾಕ್ಸ್ ತರ್ತೀರಿ, ನಮಗೆ ಅದನ್ನ ಟೇಸ್ಟ್ ಅನ್ನ ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಯಾವ್ದನ್ನ ಇದು ಮಾಡಬೇಕು, ಅದರಲ್ಲಿ ಪೌಷ್ಟಿಕತೆ ಇದೆಯಾ ಅನ್ನೋಂಥದ್ದನ್ನ ಪಡ್ಕೋಬೇಕು. ಯಾಕಂದ್ರೆ ನಾವು ಇಡೀ ದಿವಸ ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ, ಹಾಗಾಗಿ ನಮ್ಗೆ ಅದಕ್ಕೆ ತುಂಬಾ ಪೌಷ್ಟಿಕ ಆಹಾರದ ಅವಶ್ಯಕತೆ ತುಂಬಾ ಇರುತ್ತೆ. ಬೆಳೆಯುವಂತ ವಯಸ್ಸಿನಲ್ಲಿ ಪೌಷ್ಟಿಕ ಆಹಾರ ಅವಶ್ಯಕತೆ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಏನ್ ನಾವು ಹೇಳಿದ್ವಿ, ತರಕಾರಿಗಳನ್ನೆಲ್ಲ ಬಿಡೋದಾಗಿರ್ಬೋದು, ಪೌಷ್ಟಿಕ ಧಾನ್ಯಗಳು, ಯಾವುದೇ ಬೇಳೆಕಾಳುಗಳಾಗಿರ್ಬೋದು, ಸೊಪ್ಪು, ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಲ್ಲ, ಅದನ್ನ ಸ್ವಲ್ಪ ಮಿತವಾಗಿ, ಇದನ್ನ ಸ್ವಲ್ಪ ಹೆಚ್ಚಾಗಿ ನಾವು ಪೌಷ್ಟಿಕ ಆಹಾರವನ್ನ ಬಳಸಬೇಕಾಗತ್ತೆ. ಮತ್ತೆ ಪೋಕ್ಸೋ ಕಾಯ್ದೆ ಬಗ್ಗೆ ಇಲ್ಲಿ ಆಗ್ಲೇ ಹೇಳ್ತಾರೆ. ಮತ್ತೆ ಯಾವುದು ಸಹ ಏನು 18 ವರ್ಷದಕ್ಕಿಂತ ಮುಂಚೆ ಮದುವೆಯನ್ನ ಆಗ್ಲಿಕ್ಕೆ ಹೋಗ್ಬಾರ್ದು, ಅದು ಶಿಕ್ಷಾರ್ಹ ಬಾಲ್ಯ ವಿವಾಹ ಅಂತ ಹೇಳಿ ಆಗ್ತದೆ. ಅದು ಶಿಕ್ಷಾರ್ಹ ಅಪರಾಧ, ಹೌದಾ? ಅದಕ್ಕೆ ಮದುವೆ ಆಗ್ಲಿಕ್ಕೆ ಒಂದು ವಯಸ್ಸು ಅಂತ ಹೇಳಿ ಇರುತ್ತೆ. ಎಷ್ಟು ಹುಡುಗಿಯರಿಗೆ ಎಷ್ಟು ವಯಸ್ಸು? ಹುಡುಗರಿಗೆ ಇದಕ್ಕಿಂತ ಮುಂಚೆ ಅದು ಮದುವೆ ಆದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ. ಅದಕ್ಕೆ ಮುಖ್ಯವಾಗಿ ಯಾರು ಮದುವೆ ಮಾಡಿದ್ರೆ ಹುಡುಗನ್ಗೆ ಫಸ್ಟ್ ಹಿಡ್ಕೊಳ್ಳೋದು. ಹುಡುಗ ಮದುವೆ ಮಾಡ್ಕೊಂಡ್ರೆ ಫಸ್ಟ್ ಹುಡುಗನ್ನೇ ಹಿಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆದಷ್ಟು ಈ ಬಾಲ್ಯ ವಿವಾಹ, ಈಗ ನೀವಂತ ಹೇಳಲ್ಲ, ನಿಮ್ಮ ಕುಟುಂಬದಲ್ಲಿ ಒತ್ತಾಯ ಮಾಡಿದಾಗ ಶಿಕ್ಷಣಕ್ಕೆ ನನಗೆ ಓದ್ತೇನೆ ಮಾಡ್ತೇನೆ ಅಂತ ಹೇಳಿ ನೀವು ಅವರಿಗೆ ಮನವೊಲಿಸ್ಬೇಕು. ಮನವೊಲಿಸಿ ನಾನು ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಒಂದು ಶಿಕ್ಷಕರ ಸಹಕಾರ ತಗೊಂಡು ಅದನ್ನ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಮತ್ತೆ ಶಾಲೆಯಿಂದ ಹೊರಗುಳಿಬಾರ್ದು ಯಾರು ಸಹ. 18 ವರ್ಷಕ್ಕಿಂತ ಮುಂಚೆ ಶಾಲೆ ಬಿಡೋದು, ನನಗೆ ಆಸಕ್ತಿ ಇಲ್ಲ ಅಂತ ಹೇಳೋದು, ಇಂಥದ್ದನ್ನೆಲ್ಲ ಮಾಡದೆ ಒಳ್ಳೆ ರೀತಿಯಲ್ಲಿ 18 ವರ್ಷ ತನಕನೂ, 18ಕ್ಕಿಂತ ಮುಂದೆನೂ ಕಲೀರಿ. ಆದ್ರೆ ಈ ಒಂದು ವಯಸ್ಸಲ್ಲಿ ಯಾರು ಸಹ ಶಾಲೆ ಬಿಡೋದಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಎಜುಕೇಶನ್ ಅನ್ನ ಮಾಡಿ. ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಮಕ್ಕಳಿಗೋಸ್ಕರ ಮಹಿಳೆಯರ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಹೇಳಿ ಒಂದು ರಚನೆ ಆಗಬೇಕು. ಅದು ರಚನೆ ಆಲ್ರೆಡಿ ಆಗಿದೆ, ಆದ್ರೆ ಅದು ಈಗ ಅಧ್ಯಕ್ಷರು ಬದಲಾವಣೆ ಆದ್ರು, ಹಾಗಾಗಿ ಅದನ್ನ ಈಗ ಆಲ್ರೆಡಿ ನಮ್ಮಲ್ಲಿ ಈಗ ರಚನೆ ಆಗಿದೆ. ಅಲ್ಲಿ ಇದ್ದಂತವರು ಬದಲಾವಣೆ ಆಗಿದ್ದಾರೆ. ಈ ಮಕ್ಕಳು ಇದರಲ್ಲಿ ಏನಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಮಕ್ಕಳಿಗೆ ಸಮಸ್ಯೆ ಆಗಿರ್ಬೋದು, ಮಹಿಳೆಯರಿಗೆ ಸಮಸ್ಯೆ ಆಗಿರ್ಬೋದು, ಇದನ್ನು ಯಾವುದೇ ರೀತಿಯಾದಂತಹ ಆಗ್ಬಾರ್ದು ಅನ್ನೋಂಥದ್ದು ಇದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬಾಲ್ಯ ವಿವಾಹ ಆಗಿರ್ಬೋದು, ಶಾಲೆ ಬಿಡುವಿಕೆ ಆಗಿರ್ಬೋದು, ಮತ್ತೆ ಬಾಲ ಕಾರ್ಮಿಕರಾಗಿರ್ಬೋದು, ಇಂಥದ್ದೆಲ್ಲ ಯಾವುದೇ ಪ್ರಕರಣಗಳು ಆಗದೇ ಇದ್ರೆ ಅದಕ್ಕೊಂದು ಆ ಪಂಚಾಯತಿಗೊಂದು ಪ್ಲಸ್ ಪಾಯಿಂಟ್. ಹಾಗಾಗಿ ಇದೆಲ್ಲ ಆಗದೆ ಇರೋ ಹಾಗೆ ನಮ್ಮ ಒಂದು ಕಮಿಟಿ ಪಂಚಾಯತಿ ಮಟ್ಟದಲ್ಲಿ ಇದೆ. ಶಾಲೆ ಮಟ್ಟದಲ್ಲೂ ಅವ್ರದ್ದೊಂದು ಮಕ್ಕಳ ಕಮಿಟಿ ಇರ್ಬೋದು, ಪಂಚಾಯತಿ ಮಟ್ಟದಲ್ಲೂ ಒಂದು ಕಮಿಟಿ ಇದೆ. ಈ ಕಮಿಟಿಯನ್ನ ಮತ್ತೆ ಮುಂದುವರಿಸಿಕೊಂಡು ಈಗ ಅಧ್ಯಕ್ಷರು ಬದಲಾವಣೆ ಆಗಿರೋದ್ರಿಂದ ಅದನ್ನ 3 ತಿಂಗಳಿಗೊಂದ್ಸರಿ ಕಡ್ಡಾಯವಾಗಿ ಇಲ್ಲಿ ಈ ಒಂದು ಕಾವಲು ಸಮಿತಿ ಸಭೆಯನ್ನ ಮಾಡ್ಬೇಕಾಗತ್ತೆ. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ ನಾನೊಂದು ಶಾರ್ಟ್ ಆಗಿ ಹೇಳ್ತೇನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದರಲ್ಲಿ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಕಮಿಟಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದು ಮಹಿಳಾ ಸದಸ್ಯರೇ ಆಗಿರ್ತಾರೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಏನಾದ್ರು ಪುರುಷರಾಗಿದ್ರೆ ಮಹಿಳಾ ಸದಸ್ಯರನ್ನು ಅಲ್ಲಿ ಉಪಾಧ್ಯಕ್ಷರನ್ನಾಗಿ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಇಲ್ಲಿ ಈಗ ಪುರುಷರಾಗಿರೋದ್ರಿಂದ ಮಹಿಳಾ ಸದಸ್ಯರನ್ನು ಒಬ್ಬರನ್ನ ಇಲ್ಲಿ ಉಪಾಧ್ಯಕ್ಷರನ್ನಾಗಿ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿದ 2 ಸದಸ್ಯರು, ಇದು ಥರ್ಡ್. ಇದರಲ್ಲಿ 2 ಸದಸ್ಯರಲ್ಲಿ ಒಬ್ಬರು ಮಹಿಳಾ ಸದಸ್ಯರಾಗಿರ್ಬೇಕು. ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿದ 2 ಸದಸ್ಯರಲ್ಲಿ ಒಬ್ಬರು ಮಹಿಳಾ ಸದಸ್ಯರು. ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಬ್ಬ
ಪ್ರಾಥಮಿಕ ಶಾಲೆ ಹಾಗೂ ಒಬ್ಬ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು. ಇದು ಸಹ ಒಬ್ಬೊಬ್ಬರು ಶಾಲೆಯ ಮುಖ್ಯೋಪಾಧ್ಯಾಯರು ಪ್ರೈಮರಿ ಮತ್ತೆ ಹೈಸ್ಕೂಲ್ ಇಂದ ಆಯ್ಕೆ ಆಗಬೇಕಾಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈಗಾಗಲೇ ಮುಂಚೆ ಇದ್ದವರು ಇಬ್ರು ಶಾಲೆಯಿಂದ ಆಯ್ಕೆ ಮಾಡಲಾಗಿದ್ದು ಅವರೇ ಕಂಟಿನ್ಯೂ ಆಗೋದ್ರೆ ಆಗ್ಬೋದು, ಅದೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಬ್ಬರು ಗ್ರಾಮ ಲೆಕ್ಕಿಗರು, ಇವರು ಸದಸ್ಯರಾಗಿರ್ತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ LHV ANM ಆಶಾ ಕಾರ್ಯಕರ್ತೆಯರು ಒಬ್ಬರು. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀಟ್ ಪೊಲೀಸ್ ಅಧಿಕಾರಿ ಇವರು ಸದಸ್ಯರಾಗಿರ್ತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಲ್ವಿಚಾರಕರು ನಾವು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಒಬ್ಬರು ಮಹಿಳಾ ಪ್ರತಿನಿಧಿ, ಸ್ತ್ರೀಶಕ್ತಿ ಗುಂಪಿನ ಒಬ್ಬರು ಸದಸ್ಯರು ಇದರಲ್ಲಿರ್ತಾರೆ. ಹಾಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬಳು ವಿದ್ಯಾರ್ಥಿನಿ. ಪ್ರೌಢಶಾಲೆಯಿಂದ ಒಂದು ವಿದ್ಯಾರ್ಥಿ ಮತ್ತು ಒಂದು ವಿದ್ಯಾರ್ಥಿ. ಇದು 3 ತಿಂಗಳಿಗೆ ಒಂದ್ಸತಿ ನಡೆಯುವಂತಹ ಒಂದು ನಡಿಬೇಕು ಈ ಒಂದು ಸಭೆ ಚರ್ಚೆ. ಒಂದು 1 ಅವರಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಮಕ್ಕಳಿಗೆ ನಾವು ದಿನವನ್ನು ನಿಗದಿ ಅಧ್ಯಕ್ಷರ ಅನುಮತಿ ತಗೊಂಡು ನಿಗದಿ ಪಡ್ಕೊಂಡಾಗ ಅವರು ಈ ಕಮಿಟಿಯಲ್ಲಿರೋರು ಅವತ್ತಿನ ದಿವಸ ಬರಬೇಕಾಗುತ್ತೆ. ಗ್ರಾಮ ಪಂಚಾಯತಿಯ ಪ್ರೌಢಶಾಲೆ ಆಯ್ತು ಒಬ್ಬರು ವಿದ್ಯಾರ್ಥಿನಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ. ಹಾಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದಕ್ಕೆ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಮತ್ತೆ ಉಳಿದವರೆಲ್ಲರೂ ಸದಸ್ಯರಾಗಿರ್ತಾರೆ. ಮತ್ತೆ ಇದಕ್ಕೆ ಈಗ ಬಾಲ್ಯ ವಿವಾಹ ಏನಾದರೂ ಸಂಬಂಧಪಟ್ಟಾಗ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರೇ ಅಂತ ಹೇಳಿ ಅಲ್ಲ, ಅದಕ್ಕೆ ಒಂದು ಮುಖ್ಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಸಹ ಅದಕ್ಕೆ ಅದರೊಂದು ಅಥಾರಿಟಿ ಇರುತ್ತೆ. ಆ ಒಂದು ನಿಷೇಧ ಅಧಿಕಾರಿ ಅಂತ ಹೇಳಿ ಅವರನ್ನು ಆಯ್ಕೆ ಮಾಡಿರ್ತಾರೆ. ಹಾಗೆ ಮೇಲ್ವಿಚಾರಕರು ಅದಕ್ಕೆ ನಿಷೇಧಾಧಿಕಾರಿಗಳಾಗಿರ್ತಾರೆ. ಹಾಗೆ PDO ಅವರು ಅದಕ್ಕೆ ನಿಷೇಧಾಧಿಕಾರಿಯಾಗಿರ್ತಾರೆ. ಗ್ರಾಮ ಲೆಕ್ಕಿಗರು ನಿಷೇಧಾಧಿಕಾರಿಯಾಗಿರ್ತಾರೆ. ಇವರಲ್ಲಿ ಯಾರಾದರೂ ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆಕ್ಷನ್ ಅನ್ನ ತಗೊಳ್ಳೋದಕ್ಕೆ ಮುಂದುವರಿಬಹುದು. ಎಲ್ಲರಿಗೂ ಧನ್ಯವಾದ. ಮಕ್ಕಳಿನ ವಿಶೇಷ ಗ್ರಾಮ ಸಭೆಗೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀಯುತ ನಾಗರಾಜ್ ಅವರಾಗಿದ್ದಾರೆ. ಅವರಿಗೆ ನಾನು ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರು ಮಕ್ಕಳ ಕಾನೂನು ಮತ್ತು ರಕ್ಷಣೆ ಬಗ್ಗೆ ಮಾಹಿತಿ ನೀಡೋದಕ್ಕೆ ಈಗ ಮೇಡಮ್ ಏನು ಹೇಳಿದ್ರಲ್ಲ, ಅವೆಲ್ಲ ಕಾನೂನುಗಳು ತುಂಬ ಸೀರಿಯಸ್ ಆಗಿದೆ ಇವಾಗೆಲ್ಲ. ಮಕ್ಕಳ ಕಾನೂನು ಬಗ್ಗೆ ವಿಶೇಷವಾಗಿ ಸರ್ಕಾರ ಅದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ತಿದೆ. ಯಾಕೆ ಕಾಳಜಿ ವಹಿಸ್ತಿದೆ ಅಂದರೆ ಈಗಿನ ಮಕ್ಕಳು ತಪ್ಪು ದಾರಿಯಲ್ಲಿ ಇರಬಾರ್ದು. ಮಕ್ಕಳು ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ಲ, ತಪ್ಪು ಅದು. ಈಗಿನ ಪ್ರಜೆಗಳೇ ಈಗಿನ ಮಕ್ಕಳೇ ಈಗಿನ ಪ್ರಜೆಗಳು. ಹಾಗಾಗಿ ಇವು ಭವಿಷ್ಯ, ನೀವು ಮುಂದಿನ ಭವಿಷ್ಯ. ನಿಮ್ಮ ಪೇರೆಂಟ್ಸಿಗೆ ನೀವು ಆಸ್ತಿ ಇದ್ದಂಗೆ. ಹಾಗಾಗಿ ಈ ಆಸ್ತಿನ ಸರಿ ದಾರಿಯಲ್ಲಿ ಮುನ್ನಡೆಸುವಲ್ಲಿ ಸರ್ಕಾರದ ಪಾಲು ತುಂಬ ಇದೆ, ಮತ್ತು ಪೋಷಕರ ಪಾಲು ಅಷ್ಟೇ ಇದೆ. ಹಾಗಾಗಿ ಸರ್ಕಾರ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಎಲ್ಲ ಮಟ್ಟದಲ್ಲಿ ಏನು ಮಕ್ಕಳ ಬಗ್ಗೆ ಅರಿವು ಮೂಡಿಸ್ಬೇಕಂತ ಇಂಥ ಫಂಕ್ಷನ್ಸನ್ನು ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಗಮನ ಇಟ್ಟು ಕೇಳಬೇಕು. ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಪೇರೆಂಟ್ಸಿಗೆ ಕೇಳುವಂಥದ್ದಾಗಲಿ, ನಿಮ್ಮ ಟೀಚರಿಗೆ ಕೇಳುವಂಥದ್ದಾಗಲಿ, ಅದನ್ನು ಏನೇ ಡೌಟ್ಸ್ ಇದ್ರೂ ಕೇಳಬೇಕು. ಈಗ ಮಕ್ಕಳ ಬಗ್ಗೆ ತೊಂದರೆ ಏನಾದರೂ ಆದರೆ ನಿಮ್ಮ ಶಾಲೆ ಮಟ್ಟದಲ್ಲಿ, ನಿಮ್ಮ ಪರಿಸರದಲ್ಲಿ ಏನಾದರೂ ತೊಂದರೆ ಆದರೆ ಯಾವುದಕ್ಕೆ ಕರೆ ಮಾಡಬೇಕು? ಯಾವುದಕ್ಕೆ ಕರೆ ಮಾಡಬೇಕು? ಯಾವುದು? ಯಾರಿಗೂ ಗೊತ್ತಾ? ಕೈ ರೈಸ್ ಮಾಡಿ. ಯಾರಿಗೆ ಗೊತ್ತಿದೆ? 1098. ಗುಡ್. ಸೊ 1098 ಯಾಕೆ ಮಾಡಿದ್ರು? ಇಲ್ಲ, 112 ಅದು ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಂತ ಮಾಡಿದ್ರು. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದು ಮಾಡ್ಬೇಕು. ಮಕ್ಕಳ ಬಗ್ಗೆನೇ ಮಾಡ್ಬೇಕಲ್ಲ, ಮಕ್ಕಳಿಗೆ ಈಸಿ ಆಗ್ಬೇಕಲ್ಲ. ಮಕ್ಕಳ ಸಹಾಯವಾಣಿ ಅಂತಾರೆ, ಅದಕ್ಕೆ ಚೈಲ್ಡ್ ಹೆಲ್ಪ್ ಲೈನ್ ಅಂತಾರೆ. ಸೊ ಯಾಕೆ 1098 ಮಾಡಿದ್ರು? ಯಾರಿಗಾದ್ರು ಗೊತ್ತಾ? ಟೀಚರಿಗೆ ಗೊತ್ತಾ? ಯಾರಿಗಾದ್ರು? ಕರೆಕ್ಟ್ ಹೇಳಿದೆ, ಇನ್ನೂ ನಿಯರ್ ಬೈ ಆನ್ಸರ್ ಗೊತ್ತಿಲ್ಲ. ಏನ್ ಗೊತ್ತಾ, ಈ ಮುಂಬೈಯಲ್ಲಿ ಒಬ್ಬ ಮಗು ಒಂದು ಯಾವುದೋ ಬಾಲ್ಯ ಅಪರಾಧ ಮಾಡ್ತಾನೆ. ಸೊ
ಸೊ ಏನಾಗ್ತದೆ, ಅವಾಗ ಕ್ವಶನ್ ರೈಸ್ ಆಗ್ತದೆ, ಮಕ್ಕಳು ಏನಾದರೂ ಅಪರಾಧ ಮಾಡಿದ್ರೆ, ಮಕ್ಕಳಲ್ಲಿ ಏನಾದರೂ ಅಲ್ಲಿ ಸಮಸ್ಯೆಗಳು ಉಂಟಾದ್ರೆ ಯಾರಿಗೆ ಫೋನ್ ಮಾಡಬೇಕು? 10 ನಂಬರ್ ಕೊಟ್ಟರು, ಮೊಬೈಲ್ ನಂಬರ್ ತರ. ಸೊ ಮಕ್ಕಳಿಗೆ 10 ನಂಬರ್ ಇಟ್ಕೊಳ್ಳೋದು ಕಷ್ಟ ಅನ್ಸುತ್ತೆ ಅಲ್ವಾ? ಹಾಗಾಗಿ ಆ ಏನು ಬಾಲಾಪರಾಧ ಮಾಡಿದ್ನಲ್ಲ ಮಗು, ಸೊ ಅವನು ಒಳ್ಳೆಯವನಾಗಿ ಅವನೇ ಹೇಳ್ತಾನೆ ಬಂದು, ಸರ್ ಇಷ್ಟಕ್ಕೊಂದು 10 ನಂಬರು ಮಕ್ಕಳಿಗೆ ನೆನಪಿಟ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ, ಏನ್ ಮಾಡೋದು ಅಂತ ಅವನೇ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಅವನೇ ಸಜೆಷನ್ ಕೊಡೋದು ಮಗಳು, ಅಂದ್ರೆ ಎಷ್ಟು ಶಾರ್ಪ್ ಇರ್ತಾನೆ, ಅವನು ಅಪರಾಧ ಮಾಡಿರ್ತಾನೆ, ಅಪರಾಧದಿಂದ ಆಚೆ ಬಂದಿರ್ತಾನೆ, ಆಮೇಲೆ ಅವನೇ ಸಜೆಷನ್ ಕೊಡ್ತಾನೆ, ಒಂದು 4 ನಂಬರ್ ಇರೋದು ಯಾವ್ದಾದ್ರು ಇಡುವ. ಸೊ ಅವನು ಹೇಳ್ತಾನೆ ಈಸಿಯಾಗಿ 10, 9, 8 ಆರಾಮಾಗಿ ಇಟ್ಕೋಬೋದಲ್ಲ ಈಸಿಯಾಗಿ. 10, 9, 8 1098 ಇರೋದ್ರಿಂದ 10, 9, 8 ಸಿಂಪಲ್. ಅದಕ್ಕಾಗಿ ಚೈಲ್ಡ್ ಹೆಲ್ಪ್ ಲೈನ್ ಅಂತ ಇಟ್ಟಿರೋದು. ಸೊ ಈಸಿಯಾಗಿ ನೆನಪಿಟ್ಕೊಳ್ಳಿ. ಸೊ ಏನೇ ನಿಮ್ಮ ಪರಿಸರದಲ್ಲಿ, ನಿಮ್ಮ ಶಾಲೆಯ ಮಟ್ಟದಲ್ಲಿ ಯಾವುದೇ ಒಂದು ಮಕ್ಕಳ ಒಂದು ಇದರಲ್ಲಿದ್ದರೆ, ತೊಂದರೆಯಲ್ಲಿದ್ದರೆ 1098ಗೆ ನೀವು ಕಾಲ್ ಮಾಡ್ಬೋದು. ಸೊ 1098ಗೆ ಕಾಲ್ ಮಾಡಿದರೆ ಸಹಾಯವಾಣಿಯಲ್ಲಿ ರಿಸೀವ್ ಮಾಡ್ತಾರೆ. ನಿಮಗೆ ಏನು ಇದಾಗಿದೆ, ಪ್ರಾಬ್ಲಮ್ ಆಗಿದೆ, ಅದನ್ನ ಸಾಲ್ವ್ ಮಾಡಲಿಕ್ಕೆ ನೋಡ್ತಾರೆ. ಸೊ ಇದು ಮಕ್ಕಳ ಸಹಾಯವಾಣಿ. ಮಕ್ಕಳ ಕಾನೂನು ಬಗ್ಗೆ ತುಂಬ ಇದೆ. ಈಗ ಎಸ್ಪೆಷಲಿ ವಾತ್ಸಲ್ಯ ಮಿಷನ್ ಅಂತ ಬಂದಿದ್ದಾರೆ, ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಮಕ್ಕಳ ಕಾನೂನು ಬಗ್ಗೆ. ಜೆ ಬೋರ್ಡ್ ಅಂತ ಬರುತ್ತೆ, ಮಕ್ಕಳ ಕಲ್ಯಾಣ ಸಮಿತಿ ಅಂತ ಬರುತ್ತೆ, ಮೇಡಮ್ ಎಲ್ಲ ಹೇಳಿದ್ರು ಈಗ. ಸೊ ಇವೆಲ್ಲ ಬರುತ್ತೆ. ಬಟ್ ನೀವು ಶಾಲಾ ಮಟ್ಟದಲ್ಲಿ ನಿಮಗೆ ಬೇಸಿಕ್ ಕಾನೂನುಗಳ ಅರಿವಿಲ್ಲ ಅಂದ್ರೆ ಬೇಸಿಕ್ ಏನಿರ್ಬೇಕು, ನೀವು ಮಕ್ಕಳಾಗಿ ಯಾವುದೇ ಅಪರಾಧದಲ್ಲಿ ತೊಡಗಬಾರ್ದು. ಫಾರ್ ಎಕ್ಸಾಂಪಲ್ ಮೌಂಟೆ ಪದವಿ ಸ್ಕೂಲಲ್ಲಿ ಮೊನ್ನೆ ಒಂದು ಘಟನೆ ನಡೆಯಿತು, ಎಲ್ಲರಿಗೂ ಗೊತ್ತಿಲ್ಲ ಗೊತ್ತಿಲ್ಲ. ಸೊ ಮಕ್ಕಳವರು ಏನ್ ಮಾಡಿದ್ರು, ಚಾಕುದಿಂದ ಚುಚ್ಕೊಂಡಾಗ ಅವರಿಗೆ ಯಾವುದು ಕಾನೂನು, ಯಾವುದು ಶಿಕ್ಷೆ ಇಲ್ವಾ? ಅವರಿಗೂ ಶಿಕ್ಷೆ ಇದೆ. ಸೊ ಅದರಲ್ಲಿ ಈ ಮಕ್ಕಳಿಗೋಸ್ಕರ ಅಂತ 3 ಅಫೆನ್ಸ್ ಅಂತ ಮಾಡಿದ್ದಾರೆ. ಯಾವುದು? ಪೆಟ್ಟಿ ಅಫೆನ್ಸ್, ಸೀರಿಯಸ್ ಅಫೆನ್ಸ್ ಮತ್ತೆ ಹೀನಸ್ ಅಫೆನ್ಸ್ ಅಂತ ಮಾಡಿದ್ದಾರೆ. ಸೊ ಅವ್ರ ಮೇಲೂ ಎಫ್ಐಆರ್ ಆಗುತ್ತೆ, ಅವರಿಗೂ ಜೈಲಿಗೆ ಕಳಿಸ್ತಾರೆ. ಬಟ್ ಜೈಲ್ ಅನ್ನಲ್ಲ, ಅಬ್ಸರ್ವೇಷನ್ ಹೋಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರ್ದು, ಒಳ್ಳೆಯ ಆಲೋಚನೆಗಳು ಬರಬೇಕು. ನಿಮ್ಮ ಸಹಪಾಠಿಗಳು ಆ ಥರ ಏನಾದರೂ ಕಂಡ್ರೆ ನೀವು ನಿಮ್ಮ ಕನ್ಸರ್ನ್ ಟೀಚರಿಗೆ ಮತ್ತೆ ಹೊರಗಡೆ ಏನಾದರೂ ಆ ಥರ ಕಂಡ್ರೆ 10, 9, 8 ಸಹಾಯವಾಣಿಗೆ ಕಾಲ್ ಮಾಡಬೇಕು. ಹಾಗಾಗಿ ಇದರ ಬಗ್ಗೆ ಎಲ್ಲರೂ ಎಚ್ಚರ ಇರಬೇಕು. ಎಲ್ಲರಿಗೂ ಬೇಸಿಕ್ ಆಗಿ ಗೊತ್ತಿರ್ತದೆ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ. ಸೊ ಅದರ ಬಗ್ಗೆ ಎಚ್ಚರ ಇರಬೇಕು. ಮತ್ತೆ ನಿಮ್ಮ ಪರಿಸರದಲ್ಲಿ ಯಾವುದೇ ಒಂದು ಬೇರೆ ಚಟುವಟಿಕೆಗಳು, ಅಂದರೆ ಹೋಟೆಲಲ್ಲಿ 14 ವರ್ಷದ ಕೆಳಗಿರೋ ಮಕ್ಕಳಿಗೆ ಕೆಲಸದಲ್ಲಿ ಇಟ್ಕೊಂಡ್ರೆ ತಪ್ಪಾಗುತ್ತದೆ. ಸೊ ಅದರ ಬಗ್ಗೆ ನೀವು ಅದರ ಬಗ್ಗೆ ಏನಾದರೂ ಕಂಡು ಬಂದರೆ ನೀವು ತಕ್ಷಣ ಯಾರಿಗೆ 1098ಗೆ ಕಾಲ್ ಮಾಡುವಂತಾಗಿ ಮಾಡಬಹುದು. ಯಾವುದೇ ರೀತಿಯ ಮಕ್ಕಳಿಗೆ ಬಾಲಕಾರ್ಮಿಕರಾಗಿ ನೇಮಿಸಿಕೊಳ್ಳುವಂಥದ್ದು ತಪ್ಪದು. ಹಾಗೆಯೇ ಭಿಕ್ಷಾಟನೆ ಮಾಡ್ತಾರೆ. ಈಗ ಆಚೆಯಿಂದ ಬಂದಿರ್ತಾರೆ, ಔಟ್ ಆಫ್ ಸ್ಟೇಟಿಂದ, ಇಲ್ಲಿ ಏನಿರೋದು ಬೇರೆ, ಬಟ್ ಮಕ್ಕಳಿಗೆ ಭಿಕ್ಷಾಟನೆಗಂತ ಯೂಸ್ ಮಾಡ್ತಾರೆ. ಸೊ ಆ ಥರನೂ ಮಾಡಬಾರ್ದು. ಆ ಥರ ಯಾವುದಾದ್ರು ನಿಮ್ಮ ಗಮನಕ್ಕೆ ಕಂಡು ಬಂದರೆ ಸೊ ಅದರ ಬಗ್ಗೆ ನೀವು ತಕ್ಷಣವೇ ಚೈಲ್ಡ್ ಹೆಲ್ಪ್ ಲೈನ್ಗೆ ಫೋನ್ ಮಾಡಬೇಕು. ಸೊ ಅವರಿಗೆಲ್ಲ ಸೆಕ್ಯೂರ್ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಚೈಲ್ಡ್ ಕೇರ್ ಅಂಡ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ಅವರು ಮಕ್ಕಳ ಕಲ್ಯಾಣ ಸಮಿತಿ ಅವರನ್ನ ಕರ್ಕೊಂಡ್ಬಂದು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತೆ ಅವರಿಗೆ ಶಿಕ್ಷಣ ಮುಂದುವರಿಸೋದಂಥದ್ದಾಗಲಿ ಮಾಡ್ತಾರೆ. ಸೊ ಅದರ ಬಗ್ಗೆ ನೀವು ಗಮನ ಇರಬೇಕು. ಮತ್ತೆ ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಅಪರಾಧ ಮಾಡಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ? ಒಳ್ಳೆ ಫಸ್ಟ್ ನೀವು ಪಠ್ಯ ಚಟುವಟಿಕೆಗಿಂತ ಒಳ್ಳೆ ಗುಣ ನಡ್ತಿರ್ಬೇಕು ಫಸ್ಟಿಗೆ, ಅವಾಗ ಸ್ಟೂಡೆಂಟ್ ಅಂತಾರೆ. ಸೊ ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದಂತ ಮನೆಗೆ ಹೋಗಿ ಅವರೇನೋ ನೀವು ಮೊಬೈಲ್ ಕಿತ್ಕೊಳ್ತೀರ ಅವ್ರ ಹತ್ರ ಗೇಮ್ ಆಡ್ಲಿಕ್ಕೆ ಅಂತ. ಸೊ ಅವರು ಒಳ್ಳೇದಕ್ಕೆ ಹೇಳ್ತಾರೆ, ಗೇಮ್ ಮೊಬೈಲ್ ಯೂಸ್ ಮಾಡುವಂಥದ್ದಾಗಲಿ ಅವೆಲ್ಲ ಮಾಡಬಾರ್ದು. ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬ ಕಾಯಿಲೆಗಳು ಬರ್ತಿದೆ, ಗೊತ್ತಾಯ್ತಾ? ಸೊ ಅದರ ಬಗ್ಗೆ ಗಮನ ಇರಬೇಕು. ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ಮತ್ತೆ ಟೀಚರ್ ಏನು ಹೇಳ್ತಾರೆ ಕೇಳಬೇಕು.
ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಟೀಚರಲ್ಲಿ ಕೇಳಬೇಕು, ಪರಿಹರಿಸ್ಕೋಬೇಕು. ಸೊ ನಿಮಗೋಸ್ಕರನೇ ಅವರಿರೋದು. ಹಾಗಾಗಿ ಇದರ ಬಗ್ಗೆ ಮಕ್ಕಳಾಗಿ ನೀವು ಗಮನ ಕೊಡಬೇಕು. ಮತ್ತೆ ಈಗ ಜೆ ಆಕ್ಟ್ ಅಂತ ಬಂದಿದೆ. ನಾನೇನು ಹೇಳಿದೆಲ್ಲ, ಮಕ್ಕಳೇನಾದರೂ ಅಪರಾಧ ಮಾಡಿದರೆ ಜೆ ಆಕ್ಟ್ ಅಂತ ಮಾಡಿದ್ದಾರೆ, ಸ್ಪೆಷಲ್ ಆಗಿ ನಿಮಗೆ ಮಕ್ಕಳಿಗೆ ಅಂತ. 18 ವರ್ಷದ ಒಳಗಿನ ಯಾರು ಮಕ್ಕಳು ಅಪರಾಧ ಮಾಡ್ತಾರಲ್ಲ ಅವರಿಗೆ ಜೆ ಆಕ್ಟ್ ಅಂತ ಇದೆ. ಯಾವುದೇ ಅಪರಾಧ ಮಾಡಿದ್ರು ಜೆ ಬೋರ್ಡ್ ಅಂತ ಇದೆ, ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ನಾರ್ಮಲ್ ಆಗಿ ಕೋರ್ಟಲ್ಲಿ ಹೇಗೆ ಟ್ರಯಲ್ ನಡೀತೋ ಅಲ್ಲೂ ಹಾಗೆ ಟ್ರಯಲ್ ನಡೀತದೆ, ಅವ್ರ ಮೇಲೆ FIR ಆಗ್ತದೆ. ಸೊ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ನೀವು ಮನೆಗೆ ಹೋಗಿ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀರಾ. ಮೊಬೈಲ್ ಯೂಸ್ ಮಾಡಿದಾಗ ಏನು ಮಾಡ್ತೀರಾ, ನಿಮ್ಮ ತಂದೆ ತಾಯಿಗಳು, ಅಕ್ಕ ತಮ್ಮಂದರು ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತೀರಾ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಸ್ನ್ಯಾಪ್ಚಾಟ್ ತುಂಬ ಇದೆ ಈಗ. ಸೊ ಅದರ ಬಗ್ಗೆ ನೀವು ಕೇರ್ ಆಗಿರಬೇಕು. ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಅದನ್ನು ಏನು ಮಾಡಬೇಕಂದ್ರೆ, ಈಗ ನೀವೇ ನೋಡ್ತಿರ್ಬೋದು, ಡೀಪ್ ಫೇಕ್ ಅಂತ ಕೆಲವೊಂದು ಆ್ಯಪ್ ಬಂದಿದೆ. ನಿಮ್ಮ ಖಾಸಗಿ ಅಂದರೆ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಅಕ್ಕಂದರದು ಫೋಟೋ ಹಾಕ್ತೀರ. ಫೋಟೋ ಹಾಕಿದಾಗ ಅದನ್ನು ಬೇರೆಯವರು ಕಾಪಿ ಮಾಡಿ ಅದನ್ನು ಎಡಿಟ್ ಮಾಡೋ ಚಾನ್ಸಸ್ ಇದೆ. ಎಡಿಟ್ ಮಾಡಿ ನಿಮಗೆ ಕಳಿಸಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಎಚ್ಚರ ವಹಿಸಬೇಕು. ಅದನ್ನು ಯಾವತ್ತೂ ಸೆಕ್ಯೂರಿಟಿ, ಅದರ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಸೆಕ್ಯೂರಿಟಿಯಲ್ಲಿ ಪ್ರೈವಸಿ ಮಾಡಬೇಕು. ಯಾವತ್ತು ಪಬ್ಲಿಕ್ ಯಾವತ್ತೂ ಮಾಡಬಾರ್ದು. ಪ್ರೈವಸಿ ಮಾಡಿದಾಗ ನಿಮ್ಮ ಮ್ಯೂಚುವಲ್ ಫ್ರೆಂಡ್ಗಳು, ನಿಮಗೆ ಗೊತ್ತಿರುವಂಥ ಫ್ರೆಂಡ್ಸ್ಗಳು ಮಾತ್ರ ನೋಡ್ಲಿಕ್ಕೆ ಆಗ್ತದೆ, ಮತ್ತು ನಿಮ್ಮ ಅಕೌಂಟನ್ನು ಅವರು ಓಪನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದರ ಬಗ್ಗೆ ಗಮನ ಹರಿಸ್ಬೇಕು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಮುಂದೆ ಅದರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಪ್ರೈವಸಿ ಲಾಕನ್ನು ಮಾಡುವಂಥದ್ದು ಮಾಡಬೇಕು ಮಕ್ಕಳು. ಮತ್ತು ಗೇಮ್ಗಳನ್ನು ಆಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲರೂ ಗೇಮ್ ಆಡ್ತೀರಾ, ಮನೆಯಲ್ಲಿ ಹೋಗಿ ತಂದೆ ತಾಯಿ ಮೊಬೈಲ್ ಯೂಸ್ ಮಾಡ್ತೀರಾ, ಗೇಮ್ ಮಾಡ್ತೀರಾ. ಸೊ ಗೇಮಲ್ಲಿ ಏನಾಗ್ತದೆ, ಸೊ ನೀವು ಗೇಮ್ ಫಸ್ಟು ಒಂದು ಅಪ್ಲಿಕೇಶನ್ ಗೂಗಲ್ ಪ್ಲೇಯಲ್ಲಿ ಹೋಗಿ ಗೇಮ್ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಆದಮೇಲೆ ಏನಾಗ್ತದೆ, ಏನು ಕೇಳ್ತದೆ, ಗ್ಯಾಲರಿ ಅಲೋ, ಕ್ಯಾಮ್ರಾ ಅಲೋ. ಸೊ ಗೇಮಿಗೂ ಗ್ಯಾಲರಿಗೂ ಏನಿದೆ, ಅದಕ್ಕೆ ಇದಕ್ಕೆ ಏನು ಕನೆಕ್ಷನ್ ಇದೆ? ಸೊ ನೀವು ಫ್ರೀ ಗೇಮನ್ನು ಡೌನ್ಲೋಡ್ ಮಾಡ್ತೀರಾ. ಸೊ ನಿಮಗೆ ಫ್ರೀ ಆಗಿ ಕೊಡಲ್ಲ ಅವರು. ನೀವು ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಯಾವುದೂ ಫ್ರೀ ಇಲ್ಲ, ಗೊತ್ತಾಯ್ತಾ? ಪ್ರಪಂಚದಲ್ಲಿ ಮೊಬೈಲಲ್ಲಿ ಏನೆಲ್ಲ ಗೇಮ್ ನೀವು ಡೌನ್ಲೋಡ್ ಮಾಡ್ತೀರಲ್ಲ, ಯಾವುದೂ ಫ್ರೀ ಇಲ್ಲ. ಏನಾದರೂ ಫ್ರೀ ಕೊಡ್ತಿದ್ದಾರಂದ್ರೆ ಅದು ತಿಳ್ಕೊಳ್ಳಿ, ಅವ್ರು ಏನಾದರೂ ನಿಮ್ಮಿಂದ ಯೂಸ್ ತಗೊಳ್ತಿದಾರಂತ. ಇವನ್ ಎಲ್ಲರಿಗೂ ಸೇರಿರ್ತೀವಿ, ದೊಡ್ಡವರಿಗೂ ಚಿಕ್ಕವರಿಗೆಲ್ಲ. ಸೊ ಯಾವುದೇ ಒಂದು ಆ್ಯಪ್ ನೀವು ಡೌನ್ಲೋಡ್ ಮಾಡಿದಾಗ ಅದು ಕೇಳ್ತದೆ. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ಅದು ಕೇಳ್ತದೆ ಅಲೋ ಆರ್ ಡಿನಿ ಅಂತ. ಸೊ ಎಲ್ಲದೂ ಕೇಳ್ತದೆ, ಗ್ಯಾಲರಿ, ಕಾಂಟ್ಯಾಕ್ಟ್ಸ್ ಎಲ್ಲದೂ ಕೇಳ್ತದೆ ಅಲೋ ಅಂತ ಕೇಳ್ತಿದೆ ಅಂತ ಅರ್ಥ ನಿಮ್ಮ ಕಾಂಟ್ಯಾಕ್ಟ್ಸ್ ಅನ್ನು ಅವರು ಕಾಪಿ ಮಾಡ್ತಿದ್ದಾರೆ, ನಿಮ್ಮ ಗ್ಯಾಲರಿಲಿರೋ ಫೋಟೋನ ಕಾಪಿ ಮಾಡ್ತಿದ್ದಾರೆ. ಸೊ ಕಾಂಟ್ಯಾಕ್ಟ್ಸ್ಗೂ ಗೇಮಿಗೂ ಏನು ಕಾಂಟ್ಯಾಕ್ಟ್ ಇದೆ, ಏನಾದರೂ ಸಂಬಂಧ ಇದೆ? ಇಲ್ಲಲ್ಲ. ಸೊ ಅದು ಯಾಕೆ ಕೇಳ್ತದೆ? ಹಾಗಾಗಿ ಆ ಅಪ್ಲಿಕೇಶನ್ ಅವರು ನಿಮಗೆ ಏನು ಮಾಡ್ತಾರೆ, ನಿಮ್ಮ ಡಾಟಾಸ್ ಎಲ್ಲ ಅವರು ಎಲ್ಲ ತಗೋಬಿಡ್ತಾರೆ. ಅದನ್ನು ತಗೊಂಡು ಏನು ಮಾಡ್ತಾರೆ, ನಿಮಗೆ ಕೆಲವೊಂದು ಮೆಸೇಜ್ಗಳು ಬರ್ತದೆ ಈ ಬೇರೆ ಬೇರೆ ಕಂಪ್ನಿಯಿಂದ. ಫಾರ್ ಎಕ್ಸಾಂಪಲ್ AX, CX ಆ ಥರದಿಂದ ನಿಮಗೆ ಮೆಸೇಜ್ಗಳು ಬರ್ತದೆ, ಟೆಕ್ಸ್ಟ್ ಮೆಸೇಜ್. ಸೊ ಯು ವಾನ್ ಲಾಟ್ರಿ ಸೋ ಅಂತ ಎಲ್ಲ ಬರ್ತಿರ್ತದೆ. ಪರ್ಸನಲ್ ಲೋನ್, ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಅಂತ ಬರ್ತಿರ್ತದೆ. ಯಾಕೆ ಬರ್ತದೆ ಅಂದರೆ, ನೀವು ಯಾವುದೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀರಾ, ಡೌನ್ಲೋಡ್ ಮಾಡಿ ಅದರಲ್ಲಿ ನೀವು ಎಲ್ಲದೂ ಅಲೋ ಅಂತ ಕೊಟ್ಟಿರ್ತೀರಾ. ಸೊ ಹಾಗಾಗಿ ಅವರು ನಿಮ್ಮ ಡಾಟಾನ ಅವರು ಮಾರಿರ್ತಾರೆ. ಯಾರು ಆ್ಯಪ್ನವರು ಬೇರೆಯವ್ರಿಗೆ ಮಾರಿರ್ತಾರೆ. ಯಾವುದು ಪರ್ಸನಲ್ ಲೋನು, ಲಾಟ್ರಿ ಅವರಿಗೋ, ರಮ್ಮಿ ಡಾಟ್ ಸರ್ಕಲ್ ಅಂತ ಬರ್ತದೆ. ಅದು ನೀವು ಅವೆಲ್ಲ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಡೈರೆಕ್ಟ್ ಥ್ರೂ ನಿಮಗೆ ಆ್ಯಪ್ ಓಪನ್ ಆಗ್ತದೆ. ಆ್ಯಪ್ ಓಪನ್ ಆಗಿ ಈಗೆಲ್ಲ ಹೇಗಿದೆ ಅಂದರೆ, ನಿಮಗೆ ಅಕೌಂಟ್ ಡೈರೆಕ್ಟ್ ಕನೆಕ್ಷನ್ ಇರ್ತದೆ. ಫೋನ್ ಪೇ, ಗೂಗಲ್ ಪೇ ಡೈರೆಕ್ಟ್ ಕನೆಕ್ಷನ್ ಇರ್ತದೆ. ಸೊ ಕೆಳಗಡೆ ಬರ್ತದೆ, ನೀವು ನೋಡಿ ಚೆಕ್ ಮಾಡಿ, ಕೆಳಗಡೆ ಬರ್ತದೆ ಪೇ ಅಮೌಂಟ್ ಅಂತ ಕೆಳಗಡೆ ಬರ್ತದೆ. ನಿಮ್ಮ ಡೈರೆಕ್ಟ್ ಗೂಗಲ್ ಪೇ, ಫೋನ್ ಪೇ, Paytm ಎಲ್ಲ ಡೈರೆಕ್ಟ್ ಕನೆಕ್ಷನ್ ಇರ್ತದೆ. ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರ ಇರಬೇಕು, ಯಾವುದೇ ಫ್ರೀ ಇಲ್ಲ. ಸೊ ಹಾಗಾಗಿ ಗೇಮ್ ಆಡ್ಬೇಕಾದ್ರೆ ಏನಾಗ್ತದೆ, ಗೇಮ್ ಆಡ್ತಾರೆ ಮಕ್ಕಳು. ಆಡ್ಬೇಕಾದ್ರೆ 5 ಲೈಫ್ ಇರ್ತದೆ. 5 ಲೈಫ್ ಇರ್ಬೇಕಾದ್ರೆ 5 ಲೈಫ್ ಮುಗಿಯುತ್ತೆ.
ಇವ್ರೇನೋ ಫುಲ್ ಲಾಸ್ಟ್ ಎಂಡಿಗೆ ಬಂದಿರ್ತಾರೆ, ಏನೋ ಒಂದು ಸ್ಟೇಜ್ ಹೋದ್ರೆ ಇವರು ಪಾಸ್ ಆಗ್ತದೆ, ಅದು ಸ್ಟೇಜ್ ಅಂತ ಇರ್ತದೆ. ಸೊ ಇವ್ರು ಏನ್ ಮಾಡ್ತಾರೆ, ಅದು ಪೇ ಇಷ್ಟು ಅಮೌಂಟ್ ಅಂತ ಬರ್ತದೆ, ಅವಾಗ ನಿಮಗೆ ಇಷ್ಟು ಲೈಫ್ ಕೊಡ್ತೀವಿ ಅಂತ ಬರ್ತದೆ ಅದು. ಅವಾಗ ಇನ್ನು ಮಕ್ಕಳು ಏನ್ ಮಾಡ್ತಾರೆ, ಅವ್ರಿಗೆ ಮೊಬೈಲ್ ಕೊಟ್ಟಿರ್ತೀರ ನೀವು, ಡೈರೆಕ್ಟ್ ಅದನ್ನ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡೋದ್ರೆ ಅದು ಹಣ ಹೋಗ್ತದೆ. ಹಣ ಹೋದಾಗ ಏನಾದ್ರು ಅವಾಗ ಇನ್ಸ್ಟೆಂಟ್ ಮೆಸೇಜ್ ಬರ್ತದೆ. ಏನ್ ಮಾಡ್ತಾರೆ ಮಕ್ಕಳು, ಡಿಲೀಟ್ ಮಾಡ್ತಾರೆ. ಅವಾಗ ಪೇರೆಂಟ್ಸಿಗೆ ಗೊತ್ತಾಗಲ್ಲ ಮೆಸೇಜ್ ಬಂದಿರೋದು ಏನಂತ. ಸೊ ಹಾಗಾಗಿ ಅದು ತುಂಬಾ ಆಗಿದೆ, ನಾನು ನೋಡಿದ್ದೀನಿ. ಸೊ ಅದ್ರ ಬಗ್ಗೆ ಗಮನ ಇರಬೇಕು. ಯಾವಾಗ ಪೇರೆಂಟ್ಸ್ ಅದ್ರ ಬಗ್ಗೆ ಮಕ್ಕಳಿಗೆ ಗೇಮ್ಸ್ ಆಡೋ ಟೈಮಲ್ಲಿ ಕರೆಕ್ಟಾಗಿ ಅದ್ರ ಬಗ್ಗೆ ಎಚ್ಚರ ಇರಬೇಕು. ಸೊ ಡೈರೆಕ್ಟ್ ಗೂಗಲ್ ಪೇ ಕನೆಕ್ಷನ್ ಆಗ್ತದೆ, ಅಮೌಂಟ್ ಕಟ್ ಆಗ್ತದೆ. ಇವ್ರು ಏನ್ ಮಾಡ್ತಾರೆ, ಮೆಸೇಜ್ ಬರ್ತದೆ, ಅದು ಡಿಲೀಟ್ ಮಾಡ್ತಾರೆ. ಅವಾಗ ತಂದೆ ತಾಯಿ ನೋಡ್ತಾರೆ. ಸೊ ಆಮೇಲೆ ನಿಮಗೆ ಗೊತ್ತಾಗ್ತದೆ, ಬ್ಯಾಂಕಲ್ಲಿ ಹೋದಾಗ ಮಾತ್ರ ಗೊತ್ತಾಗ್ತದೆ ಅದು ದುಡ್ಡು ಕಟ್ಟಾಗಿದೆ ಅಂತ. ಹಾಗೆ ಈಗೆಲ್ಲ ಫ್ರಾಡ್ ಆಗ್ತಿರೋದು ಹಾಗೆ. ಸೊ ಅದರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ಈಗ ಜಾಸ್ತಿ ಈಗ ಟೆಲಿಗ್ರಾಮ್ ಅಲ್ಲಿ ಈ ಟಾಸ್ಕ್ ಬೇಸ್ಡ್ ಇದು ಬರ್ತಿದೆ, ಜಾಬ್ಸ್, ಅದರಲ್ಲಿ ತುಂಬಾ ದುಡ್ಡು ಹೋಗ್ತಿದೆ. ಸೊ ಟಾಸ್ಕ್ ಬೇಸ್ಡ್ ಅಂದ್ರೆ ಫಸ್ಟಿಗೆ ಏನ್ ಮಾಡ್ತಾರೆ, ಒಂದು ಟಾಸ್ಕ್ ಏನಾದ್ರು ಒಂದು ಗೂಗಲ್ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ಕೊಡ್ತಾರೆ ಅವರು. ಯೂಟ್ಯೂಬ್ ಲಿಂಕ್ ಅನ್ನ ಕೊಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ನಿಮಗೆ 150 ರೂಪೀಸ್ ಕೊಡ್ತೀವಿ ಅಂತ. ಸೊ ಇವ್ರು ಏನ್ ಮಾಡ್ತಾರೆ, 150 ರೂಪೀಸ್ ಫಸ್ಟಿಗೆ ಅಕೌಂಟಲ್ಲಿ ಹಾಕ್ತಾರೆ. ಸೆಕೆಂಡ್ ಟೈಮ್ ಏನಾಗ್ತದೆ, ಅವರು ಸೆಕೆಂಡ್ ಟಾಸ್ಕ್ ಅನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ನೀವು 250 ಹಾಕ್ರಿ ಅಂತಾರೆ. 250 ಹಾಕಿದಾಗ ಅವರು 500 ನಿಮಗೆ ಹಾಕ್ತಾರೆ ಅಕೌಂಟ್ ಅಂತ. ಸೊ ಇದನ್ನ ರೈಸ್ ಮಾಡ್ಕೊಂಡ ಹೋಗ್ತಾರೆ ಟಾಸ್ಕ್ ಗಳನ್ನು. ಸೊ ಅಪ್ ಟು ದ 10,000 20,000 ತನಕ ನೀವು ಹಾಕ್ತಾ ಹೋಗ್ತೀರಾ. ನಿಮಗೆ ಏನ್ ಬರ್ತದೆ, ನಂಬಿಕೆ ಬರ್ತದೆ ಅವರ ಮೇಲೆ. ಸೊ ಬಿಲೀವ್ ಮಾಡ್ಬೋದು, ನಿಮಗೆ ಹಣದಾಸೆ ತೋರಿಸ್ತಾರೆ ಅವರು. ಹಣದಾಸೆ ತೋರಿಸಿ ಏನ್ ಮಾಡ್ತಾರೆ, ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ, 25,000 ಹಾಕ್ರಿ, ನಿಮಗೆ 30,000 ಹಾಕ್ತೀವಿ ಅಂತ ಹೇಳ್ತಾರೆ. ನೀವು ಹಾಕ್ತೀರಾ 25,000, ಯಾಕಂದ್ರೆ ನಿಮಗೆ 20,000 ವರೆಗೂ ಹಾಕಿರ್ತಾರೆ ಅವರು. ಸೊ ಹಾಗಾಗಿ ನಿಮಗೆ ನಂಬಿಕೆ ಬಂದಿರ್ತದೆ ಅದ್ರ ಮೇಲೆ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತಾರೆ, 25,000 ಹಾಕಲ್ಲ ಅವರು, ವಾಪಸ್ ಹಾಕಲ್ಲ ನಿಮಗೆ. ಏನಂತಾರೆ, ಒಟ್ಟಿಗೆ ಹಾಕ್ತೀವಿ, 3 ಟಾಸ್ಕ್ ಇದೆ, 25,000 30,000 ಹಾಕ್ಬಿಡಿ ಅಂತಾರೆ. ಸೊ 30,000 ಹಾಕಿದಾಗ ಏನ್ ಮಾಡ್ತಾರೆ, ವಾಪಸ್ ಹಾಕಲ್ಲ ನಿಮಗೆ. ಸೊ ಅಲ್ಲಿ ಬ್ಲಾಕ್ ಮಾಡ್ತಾರೆ, ಅವ್ರಿಗೆ 35,000 ಬಂದ್ಬಿಡ್ತದೆ. ಸೊ ಹಾಗಾಗಿ ಇಂಥವು ಜಾಸ್ತಿ ಆಗ್ತಿದೆ. ಕೆಲವರಿಗೆ ಗಮನಕ್ಕೆ ಬಂದಿರ್ಬೋದು, ನೀವು ಟೆಲಿಗ್ರಾಮ್ ಓಪನ್ ಮಾಡಿದ್ರೆ ಬರ್ತದೆ ಅದರಲ್ಲಿ ಕೆಲವೊಂದು ಮೆಸೇಜ್ಗಳು. ಹಾಗಾಗಿ ಅದರ ಬಗ್ಗೆ ಗಮನ ಹಾಕಬೇಕು. ಅದು ಮಕ್ಕಳಿಗೆ ನೀವು ಹೇಳ್ಬೇಕು, ಯಾವುದೇ ಅನಿಯಂತ್ರಿತವಾಗಿ ಮೆಸೇಜ್ಗಳು ಬಂದಾಗ ಅದರ ಬಗ್ಗೆ ಗಮನ ಕೊಡಬೇಡಿ ಮಕ್ಕಳಿಗೆ ಎಸ್ಪೆಷಲಿ. ಸೊ ಏನ್ ಮಾಡ್ತಾರೆ, ಅದು ತುಂಬಾ ಫ್ರಾಡ್ ನಡೀತಿದೆ ಈಗ. ಮತ್ತೆ ಇನ್ನೊಂದು ಬಯೋಮೆಟ್ರಿಕ್ ಅಂತ ಬರ್ತಿದೆ. ಈಗ ಬಯೋಮೆಟ್ರಿಕ್ ಲಾಕ್ ಮಾಡ್ಬೇಕು ನೀವು ಕಂಪಲ್ಸರಿ. ಆಧಾರ್ ಅಂತ ಆ್ಯಪ್ ಇದೆ. ಆಧಾರ್ ಆ್ಯಪ್ ಅಲ್ಲಿ ನಿಮ್ಮ ಇದನ್ನ ಈ ತರ ಆಧಾರ್ ಅಂತ ಇದೆ, ನಾನು ಲಾಕ್ ಮಾಡಿದ್ದೀನಿ, ಎಲ್ಲರೂ ಲಾಕ್ ಮಾಡಬೇಕು. ಆಧಾರ್ ಅಲ್ಲಿ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನ ಲಾಕ್ ಮಾಡಬೇಕು. ಈಗ ಬಯೋಮೆಟ್ರಿಕ್ ಅಲ್ಲಿ ನಿಮಗೆ ಗೊತ್ತೇ ಆಗಲ್ಲ, ಈಗ ಮೆಸೇಜ್ ಬರಲ್ಲ, ಟೆಕ್ಸ್ಟ್ ಮೆಸೇಜ್ ಬರಲ್ಲ ಕಟ್ಟಾಗಿರೋ ಹಣ. ಸೊ ಹಾಗಾಗಿ ಈಗ ನಮ್ಮ ಬಯೋಮೆಟ್ರಿಕ್ ಏನು ಮಾಡಿದಾರಲ್ಲ, ಆಧಾರದ UAD ಅಂತ ಮಾಡಿದಾರಲ್ಲ. ಸೊ ನಮ್ದು ಆಧಾರ್ ಬಯೋಮೆಟ್ರಿಕ್ ಕೊಟ್ಟಿದ್ದೀವಿ ನಾವು ಆಧಾರ್ ಮಾಡ್ಬೇಕಾದ್ರೆ. ಸೊ ಅದನ್ನೆಲ್ಲ ಹ್ಯಾಕ್ ಮಾಡಿದ್ದಾರೆ, ಎಲ್ಲದೂ ಹ್ಯಾಕ್ ಮಾಡಿದ್ದಾರೆ. ಸೊ ಅದನ್ನ ಲಾಕ್ ಮಾಡ್ಬೇಕಂತ ಗೌರ್ಮೆಂಟ್ನವರು ಆಧಾರ್ ಅಂತ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಹೋಗಿ ನಾವು ನಮ್ಮ ಬಯೋಮೆಟ್ರಿಕ್ ಅನ್ನ ಲಾಕ್ ಮಾಡಬೇಕು. ಸೊ ನಮ್ಮ ಪರ್ಮಿಷನ್ ಇಂದ ಯಾವುದೇ ಹಣ ಹೋಗಲ್ಲ. ಹಾಗಾಗಿ ತುಂಬಾ ಹೋಗ್ತಿದೆ ಈಗ ಬಯೋಮೆಟ್ರಿಕ್ ಅಲ್ಲಿ ತುಂಬಾ ಹಣ ಹೋಗ್ತಿದೆ. ಹಾಗಾಗಿ ಅದರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ಎಸ್ಪೆಷಲಿ ಹೆಣ್ಮಕ್ಳದ್ದು ಕಾನೂನು ತುಂಬಾ ಇದೆ. 18 ವರ್ಷದವರೆಗೆ ಯಾವುದೇ ಮದುವೆ ಮಾಡೋ ಹಾಗಿಲ್ಲ ಹೆಣ್ಮಕ್ಳಿಗೆ. ಯಾಕೆ ಆಯ್ತು, ಎಲ್ಲ ಹೇಳ್ತಾರೆ ಕಾನೂನು ಯಾಕೆ ಮಾಡಬಾರ್ದು. ಸೊ ಆ ಏಜಿಗೆ ಅವರಿಗೆ ಡೆವಲಪ್ ಆಗಿರೋಲ್ಲ, ಶಿಕ್ಷಣ ಕಲೀಲಿ. 18 ವರ್ಷದವರೆಗೂ ಅವರಿಗೂ ಡಿಸೈಡಿಂಗ್ ಕೆಪಾಸಿಟಿ ಇರೋಲ್ಲ. ಹಾಗಾಗಿ ಅದನ್ನ ಕಾನೂನು ತಂದಿದ್ದಾರೆ. ಸೊ ಅದನ್ನ ನಾವು ನಮ್ಮ ಪರಿಸರದಲ್ಲಿ ಯಾವುದೇ ಒಂದು ಆ ಥರ ಘಟನೆಗಳು ನಡೆದ್ರೆ ಅದನ್ನ ಪೊಲೀಸರಿಗೆ ಹೇಳುವಂಥದ್ದಾಗಲಿ, ಮತ್ತೆ ಮಕ್ಕಳ ಕಲ್ಯಾಣ ಸಮಿತಿಗೆ ಹೇಳುವಂಥದ್ದಾಗಲಿ ಮಾಡಬೇಕು. ಸೊ ಅದರ ನೀಡ್ ಅಂದರೆ ಹೆಣ್ಮಕ್ಳಿಗೆ ಆ ಏಜಲ್ಲಿ ಡಿಸೈಡಿಂಗ್ ಕೆಪಾಸಿಟಿ ಇರೋಲ್ಲ ಅಂತ. ಮತ್ತೆ ಎಜುಕೇಶನ್ ಮುಂದುವರಿಸಲಿ, ಅವರು ಒಂದು ಸಮಾಜದಲ್ಲಿ ಒಂದು ಯಾವುದೋ ಉದ್ಯೋಗ ತಗೊಂಡು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಆಮೇಲೆ ಮದುವೆ ಆಗಲಿ ಅನ್ನೋ ಒಂದು ಆಶಯದಿಂದ ಮಾಡಿದ್ದಾರೆ. ಸೊ ಅದನ್ನ ಎಲ್ಲರೂ ತಿಳ್ಕೋಬೇಕು. ಮತ್ತೆ ಹೆಣ್ಮಕ್ಳ ಬಗ್ಗೆ ತುಂಬಾ ಕಾನೂನ್ಸ್ ಇದೆ.
ಹೆಣ್ಮಕ್ಳದ್ದು ತುಂಬ ಹೆಣ್ಮಕ್ಳ ಬಗ್ಗೆ ಪೋಕ್ಸೋ ಆಕ್ಟ್ ಅಂತ ಇದೆ. ಪೋಕ್ಸೋ ಆಕ್ಟ್ ಎಷ್ಟು ಡೇಂಜರಸ್ ಮಾಡಿದ್ದಾರೆ ಅಂದರೆ, ಅದು ಒಂದು ಹುಡುಗಿನ ಪೋಕ್ಸೋ ಆಕ್ಟ್ ಮೀನ್ಸ್ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, 18 ವರ್ಷದಲ್ಲಿ ಇರೋ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಮಗುನೇ. 18 ವರ್ಷದಲ್ಲಿ ಇರೋ ಮಕ್ಕಳು ಅದನ್ನು ಮಗು ಅಂತ ಕರೀತಾರೆ ಕಾನೂನಲ್ಲಿ, ಪೋಕ್ಸೋ ಆಕ್ಟಲ್ಲಿ. ಸೊ ಹಾಗಾಗಿ ಈ ಪೋಕ್ಸೋ ಆಕ್ಟ್ ಬಗ್ಗೆ ಭಾಳ ಎಚ್ಚರ ಇರಬೇಕು. ನಿಮ್ಮ ಪರಿಸರದಲ್ಲಿ ಯಾವುದೇ ಅಂತ ಘಟನೆ ನಡೀತಾ ಇದ್ರೆ, ಯಾರೋ ನೀವು ಹೋಗ್ತಿದ್ದೀರಾ ದಾರಿಯಲ್ಲಿ, ಅವಾಗ ಯಾರೋ ಒಂದು ಟೀಸಿಂಗ್ ಮಾಡೋದು, ಏನೋ ಒಂದು ಬೇರೆ ಆಮಿಷ ಒಡ್ಡೋದು, ಅಂಥದ್ದೇನಾದರೂ ನಡೆದ್ರೆ ನಿಮ್ಮ ಟೀಚರಿಗೆ, ನಿಮ್ಮ ಪೇರೆಂಟ್ಸಿಗೆ ಯಾವುದೇ ಸಂದೇಹ ಇಲ್ಲದೆ ಹೇಳಿ. ನೀವು ಹೆದರ್ಕೊಂಡು ಏನಾದರೂ ಮಾಡಿಬಿಡ್ತಾನ ಅವನು, ಏನಾದರೂ ನಿಮಗೆ ಧಮಕಿ ಆಗ್ತಾನ, ಮತ್ತೊಂದು ಏನಾದರೂ ಮಾಡ್ತಾನ ಅಂತ ಏನು ಯಾವುದೇ ಸಂಕೋಚ ಇಲ್ಲದೆ ನೀವು ನಿಮ್ಮ ಪೇರೆಂಟ್ಸಿಗೆ ಹೇಳಬೇಕು. ಅದಕ್ಕಾಗಿ ಕಾನೂನು ಮಾಡಿದರೆ ಅಂಥವರಿಗೆ ಕಾನೂನಲ್ಲಿ ಶಿಕ್ಷೆ ಆಗುತ್ತೆ ತುಂಬ. ಸೊ ಅದರ ಬಗ್ಗೆ ನೀವು ಪೇರೆಂಟ್ಸಿಗೆ ಹೇಳಬೇಕು, ಗಂಡ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ. ಮತ್ತೆ ಮತ್ತೆ ಈ ಪೊಲೀಸ್ ಸ್ಟೇಷನಲ್ಲಿ ಮಕ್ಕಳಿಗೋಸ್ಕರನೇ ಒಬ್ರು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಒಬ್ರು ಆಫೀಸರ್ ಇರ್ತಾರೆ. ನೀವು ಸ್ಟೇಷನ್ಗೆ ಬಂದ್ರೆ ನೋಡ್ಬೋದು, ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಮಕ್ಕಳ ಕಲ್ಯಾಣ ಸಮಿತಿ, ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿ ಅಂತ ಇರ್ತಾರೆ. ಅದರ ಕೆಳಗೆ ಒಬ್ರು ASI ಇರ್ತಾರೆ, ಒಬ್ರು HC ಇರ್ತಾರೆ. ಸೊ ಮಕ್ಕಳಿಗೋಸ್ಕರನೇ ಒಬ್ರು ಆಫೀಸರ್ ಅಂತ ಮಾಡಿದ್ದಾರೆ ಡೆಸಿಗ್ನೇಟಲ್ಲಿ. ಸೊ ಅದಕ್ಕೋಸ್ಕರ ಮಕ್ಕಳದ್ದು ಏನು ಪ್ರಾಬ್ಲಮ್ಸ್ ಬರ್ತವೆ, ಏನು ಅಪರಾಧಗಳು ಬರ್ತವೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಮತ್ತೆ ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ರು ಪೊಲೀಸ್ ಅಧಿಕಾರಿ ಅಂತ ಮಾಡಿದ್ದಾರೆ. ನಮ್ಮ ಕೊಣಜೆ ಸ್ಟೇಷನಲ್ಲೂ ನೀವು ಬಂದು ನೋಡ್ಬೋದು. ನೀವು ಪಾಸ್ಪೋರ್ಟಿಗೆ ಬಂದಾಗ ಅದರ ಕ್ಯೂರಿಯಾಸಿಟಿ ನೋಡಿ, ಒಂದು ಬೋರ್ಡ್ ಇದೆ, ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿ ಅಂತ ಇದೆ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ತುಂಬ ಜವಾಬ್ದಾರಿ ತಗೊಳ್ತಿದ್ದಾರೆ ಈಗೆಲ್ಲ ಗೌರ್ಮೆಂಟ್ ಮಟ್ಟದಲ್ಲಿ. ನೋಡಿ, ಈಗ ಪಂಚಾಯತಿ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಮಕ್ಕಳಿಗೆ ಸರಿ ದಾರಿಯಲ್ಲಿ ತರಬೇಕು. ಯಾಕಂದರೆ ಈಗಿಂದು ಜನ್ರೇಷನ್ ತುಂಬ ಫಾಸ್ಟ್ ಇದೆ, ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ. ಬಟ್ ಅವರನ್ನು ನಾವು ಸರಿ ದಾರಿಗೆ ತರಿಸ್ಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಅದರ ಬಗ್ಗೆ ಆವಾಗ ತಾನೇ ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯ. ಸೊ ಅದರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ನೀವು ಈ 1098 ಬಗ್ಗೆನೂ ಹೇಳಿದೆ. ಮತ್ತೆ ಅದರ ಬಗ್ಗೆ ಇನ್ನೊಂದು 112, ಅದು ಏನಾದರೂ ಕನೆಕ್ಟ್ ಆಗಲಿಲ್ಲ ಅಂದರೆ 112ಗೂ ಫೋನ್ ಮಾಡ್ಬೋದು. ಯಾವುದೇ ಒಂದು ನಿಮ್ಮ ಪರಿಸರದಲ್ಲಿ ಪೊಲೀಸ್ ಸಂಬಂಧಪಟ್ಟಂತಲ್ಲ, ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ಯಾವುದೇ ಒಂದು ವ್ಯಕ್ತಿ ಸಮಸ್ಯೆ ಇರಲಿ, ಯಾವುದೇ ಒಂದು ಸಮಸ್ಯೆ, ಬೇರೆ ರೀತಿ ಸಮಸ್ಯೆ ಇರಲಿ, ನಾವು ನಮಗೆ ಕಾಲ್ ಮಾಡಿದರೆ ನೀವು 112ಗೆ, ನಾವು ಕನ್ಸರ್ನ್ ಯಾವ್ದು ಇಲಾಖೆ ಇದೆಯಲ್ಲ ಅದನ್ನು ನಾವು ಕನೆಕ್ಟ್ ಮಾಡಿ ಅದನ್ನು ಬಗೆಹರಿಸುವಂಥದ್ದನ್ನು ಮಾಡ್ತೀವಿ. ಸೊ ಹಾಗಾದರೆ ನೀವು 112ಗೂ ಕಾಲ್ ಮಾಡ್ಬೋದು. ಮತ್ತೆ ನಿಮ್ಮದು ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಯಾವುದೇ ಹಿಂಜರಿಕೆಯಲ್ಲೇ ಕೇಳ್ಬೋದು. ತುಂಬ ಕ್ವಶನ್ಸ್ ಇರ್ಬೋದು, ಯಾಕಂದರೆ ಇಲ್ಲಿ ತುಂಬ ಜನ ಕೂತಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಂಡವರು ತುಂಬ ಹೇಳಿದ್ದಾರೆ. ನಿಮಗೆ ಏನಾದರೂ ನಿಮಗೆ ಅರ್ಥ ಆಗಿದೆಯಾ, ಏನಾದ್ರು ತಲೆಯಲ್ಲಿ ಹೋಗಿದೆಯಾ ಅಂದರೆ ಕ್ವಶನ್ ಕೇಳಿ. ಮಾಹಿತಿಯನ್ನು ಕೊಟ್ಟಂತ ಸರ್ವಿಸ್ಗಳಿಗೆ ಧನ್ಯವಾದಗಳು. ಸರ್ಕಾರದಿಂದ ಮಕ್ಕಳಿಗೆ ಸೌಲಭ್ಯಗಳು, ಉಚಿತ ಶಿಕ್ಷಣ, ಉಚಿತ ಆರೋಗ್ಯದ ಬಗ್ಗೆ ಮತ್ತು ವಿದ್ಯಾರ್ಥಿ ವೇತನ, ಇದರ ಬಗ್ಗೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾದ ಜಾನ್ ಅವರು ಮಾಹಿತಿ ನೀಡಿದರು. ಎಷ್ಟೊಂದಿಗೆ ಬೋರ್ ಆಗಿದೆ ಕೈ ಎತ್ತಿ ನೋಡ. ಮಕ್ಕಳ ಹಕ್ಕುಗಳಲ್ಲಿ ಅದೊಂದು ಬೋರ್ ಆಗುದು. ಎಷ್ಟೊಂದಿಗೆ ಬೋರ್ ಆಗಿದೆ ಕೇಳಿ. ಓಕೆ, ನಿಮ್ಗೆ ಬೋರ್ ಆಗಿದೆ, ನಿಮ್ಮ ಹಕ್ಕನ್ನು ನೀವು ಚಲಾಯಿಸ್ತಾ ಇಲ್ಲ. ಒಂದ್ಸಲ ನಿಂತುಕೊಳ್ಳಿ ನೋಡುವ. ಕೈಯನ್ನು ಮೇಲೆ ಮಾಡಿ, ಎರಡೂ ಕೈ ನಿಧಾನವಾಗಿ ಅಲ್ಲಾಡಿಸಿ, ಅಲ್ಲೇ ನಿಧಾನವಾಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳುವ ಕೆಳಗೆ ಕೂತ್ಕೊಳ್ಬಾರ್ದು, ಕೈ ಹಾಗೆ ಅಲ್ಲಾಡ್ತಾ ಕೂತ್ಕೊಳ್ಳಿ ನೋಡುವ. ಚಂದ ಮಾಡಿ ಕೂತ್ಕೊಳ್ಳಿ. ಕೈ ಅಲ್ಲಾಡಿಸಿ ಸ್ಟಾಪ್ ಆಗ್ಬಾರ್ದು. ಇಲ್ಲ, ನೀವು ಕಾಲು ಇಷ್ಟೇ ತಿರುಗಿದೆ, ನಿಮ್ಗೆ ಎಷ್ಟು ಪವರ್ ಉಂಟು, ಸರಿ ಕಂಪ್ಲೀಟ್ ತಿರುಗಿ. ಮತ್ತೆ ನೇರ ಇರ್ಬೇಕು, ಅದು ಓರೆ ಆಗಿದೆ, ನೇರ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಗೆ ಎಷ್ಟು ಶಕ್ತಿ ಇರ್ಬೇಕು. ಓಕೆ, ಥ್ಯಾಂಕ್ ಯು. ಕೈಗಳಿಗೆ ಬಹುಶಃ ನಾನು 2 ರಿಂದ 3 ನಿಮಿಷ ಮಾತನಾಡಬೇಕಾದ್ರೆ ಇಲ್ಲಿ ಬಂದಿದ್ದೇನೆ, ಹೆಚ್ಚು ಮಾತನಾಡೋದಿಲ್ಲ. ಸರ್ ನವರು ಇಬ್ಬರು ಹೇಳಿದ ಎಲ್ಲವೂ SLCಯ 10th ಸೋಷಿಯಲ್ ಸ್ಟಡೀಸ್ ಪುಸ್ತಕದಲ್ಲಿ ಎಲ್ಲ ವಿಷಯಗಳು ಇವೆ. ಸರ್ ಸ್ವಲ್ಪ ಈಗ ಲೇಟೆಸ್ಟ್ ಹೇಳಿದ್ರು,
ಸೈಬರ್ ಕ್ರೈಮ್ನದ್ದು ಅದು ಸ್ವಲ್ಪ ಇನ್ನು ಸೇರ್ಪಡೆಗೊಳ್ಬೇಕಷ್ಟೇ. ಉಳಿದದೆಲ್ಲವೂ ಪುಸ್ತಕದಲ್ಲಿದೆ. ಮೇಡಮ್ ಮಹಿಳಾ ಕಲ್ಯಾಣದಿಂದ 18 ವರ್ಷದ ಕೆಳಗಡೆ ಮದುವೆ ಆದರೆ ಆ ಮದುವೆ ಮಾಡಿದ ಪೂಜಾರಿ ಅಥವಾ ಭಟ್ರು ಅಥವಾ ಪಾದ್ರಿ ಅಥವಾ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೆ ಉಂಟು, ಶಾಮಿಯಾನ ಹಾಕಿದವರನ್ನು ಸಹ ಅರೆಸ್ಟ್ ಮಾಡ್ಲಿಕ್ಕೆ ಉಂಟು. ಅಂದ್ರೆ ಅಲ್ಲಿವರೆಗೆ ಕಾನೂನು ಉಂಟು. ಎಲ್ಲ ಕೇವಲ ಮದುವೆ ಆದವನಿಗೆ ಮಾತ್ರ ಅಲ್ಲ, ಎಲ್ಲ ಆ ಚಾರ್ ಹಾಕಿದವನು ಯಾರು, ಆ ಚಪ್ಪರ ಯಾರು ಹಾಕಿದ್ದು, ಆ ಹಾಲ್ನವರು ಯಾರು, ಎಲ್ಲವೂ ಉಂಟು. ಇರಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಷ್ಟು ಇಂಥ ಅಪರಾಧಗಳು ಕಡಿಮೆ ಇವೆ. ಈಗ ಜನಸಂಖ್ಯೆ ಹೆಚ್ಚಿರುವುದರಿಂದ ಈ ಅಪರಾಧಗಳು ಹೆಚ್ಚಾಗ್ತಿದೆ. ಆದರೆ ಸೈಬರ್ನದ್ದು ನಮಗೆ ಏನು ಗೊತ್ತಿಲ್ಲ, ತುಂಬ ಪ್ರಕರಣಗಳು ನಡೀತಾ ಇದೆ. ಎಷ್ಟು ಎಚ್ಚರಿಕೆ ಇದ್ರೂ ಸಹ ಅದು ಕಡಿಮೆ. ಎಲ್ಲ ಕಳ್ಕೊಂಡ ಮೇಲೆ ಸ್ಟೇಷನ್ಗೆ ಹೋಗುವಾಗ ಅವರು ಎಲ್ಲವನ್ನು ತೋರಿಸ್ತಾರೆ. ಯಾಕಂದ್ರೆ ನಾವು ಏನೆಲ್ಲ ಮಾಡಿದ ಎಲ್ಲವೂ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರ್ತದೆ. ಒಂದು ಮೆಸೇಜ್ ಹಾಕಿದ್ರು ಕೂಡ ರೆಕಾರ್ಡ್ ಅಲ್ಲಿ ಇರ್ತದೆ. ನಾವು ಡಿಲೀಟ್ ಮಾಡಿರ್ಬೋದು, ಆದರೆ ಅದರೆಲ್ಲ ಮಾಹಿತಿಗಳು ಇರ್ತವೆ. ಏನೇ ಆಗಲಿ, ಇದರ ಉದ್ದೇಶ ನೀವು ಮೊಬೈಲನ್ನು ಅವಶ್ಯಕತೆ ಇರುವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗ ಮಾಡಬೇಕಂತೇಳಿ ನಮ್ಮೆಲ್ಲರ ಕನಸು. ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ, ನಮಗೂ ಕೂಡ. ಈಗ ಉಚಿತವಾಗಿ ಸಿಗುವಂಥದ್ದು ಒಂದು ಸಮವಸ್ತ್ರ, ಸರ್ಕಾರದಿಂದ 2 ಜೊತೆ ಸಮವಸ್ತ್ರ ಎಲ್ಲ ಶಾಲೆಗಳಿಗೆ ವಿತರಣೆ ಆಗಿದೆ. ನಿಮಗೆ ಅದು ಸಿಕ್ಕಿದೆ. ಸರ್ಕಾರಿ ಶಾಲೆಗಳಿಗೆ ಮತ್ತು ಅನುದಾನಿತ ಶಾಲೆಗಳಿಗೆ, ಉಳಿದ ಶಾಲೆಗಳಿಗೆ ಸಿಗ್ತಾ ಇಲ್ಲ. ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಪ್ರಧಾನಮಂತ್ರಿ ಪೌಷ್ಟಿಕ ಅಭಿಯಾನ, ಈ ಸಲ 10ನೇ ತರಗತಿಯವರೆಗೆ ಮೊಟ್ಟೆಗಳು ಸಿಗ್ತಾ ಇದೆ. ಮೊಟ್ಟೆ ಸಿಗದ ಮಗುವಿಗೆ ಬಾಳೆಹಣ್ಣು ಸಿಗ್ತಾ ಇದೆ. ಬಾಳೆಹಣ್ಣು ತಿನ್ನದ ಮಗುವಿಗೆ ಚಿಕ್ಕಿ ಕೊಡ್ತಾ ಇದ್ದಾರೆ. ಇದು ವಾರದಲ್ಲಿ 2 ಸಲ ಸಿಗ್ತದೆ, ವಾರದಲ್ಲಿ 2 ಸಲ. ಅದಕ್ಕೆ ಇಲಾಖೆಯು ಇಂಥ ಡೇಟ್ಗೆ ಕೊಡಬೇಕು ಅಂತ ಹೇಳಿದೆ. ಯಾವುದಾದ್ರೂ ಮಗು ಶಾಲೆಗೆ ಬರದಿದ್ದರೆ ಮುಂದಿನ ದಿನಗಳಲ್ಲಿ ಕೊಡಿ ಅಂತ ಹೇಳಿದ್ದಾರೆ. 1-2 ಮಕ್ಕಳಿಗೆ ಬೇಯಿಸಿಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಅದರಿಂದ ಅದನ್ನು ಸರಿಪಡಿಸಿಕೊಂಡು ನಿಮ್ಮ ಆಹಾರದಲ್ಲಿ ಮುಂದಿನ ದಿನಗಳಲ್ಲಿ ಆಯಾ ಶಾಲೆಯವರು ಕೊಡ್ತಾ ಇದ್ದಾರೆ. ಇಲಾಖೆ ಎಲ್ಲವೂ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ನಿರ್ವಹಿಸುವ ಶಿಕ್ಷಕರಿಗೆ ಅವರದೇ ಆದ ಸಮಸ್ಯೆಗಳಿವೆ. ಅದಕ್ಕೆ ಬೇರೆ ಇಲಾಖೆಗಳಿಲ್ಲ. ಆ ಶಿಕ್ಷಕರೇ ಅದನ್ನು ಮಾಡಬೇಕು. ಬಿಸಿ ಊಟದ ಅಕ್ಷರ ದಾಸೋಹದವರು ಅದನ್ನು ನಿರ್ವಹಿಸಬೇಕು. ಅದರ ಲೆಕ್ಕಾಚಾರಗಳು ಉಂಟು. ಒಂದು ಮೊಟ್ಟೆ ತಂದು ಕ್ಲಾಸಿನ ಒಳಗಡೆ, ಅಂದ್ರೆ ಆ ಒಂದು ಮಗುವಿನ ಬಟ್ಟಲಿಗೆ ಬೀಳಬೇಕಿದ್ರೆ 5 ರೂಪಾಯಿ 20 ಪೈಸೆ ಸರ್ಕಾರ ಕೊಡ್ತದೆ. 5 ರೂಪಾಯಿ 20 ಪೈಸೆ. ವಾಸ್ತವವಾಗಿ ಎಷ್ಟು ಮೊಟ್ಟೆಗೆ ಇದೆ ರೇಟ್ ನಮಗೆಲ್ಲರಿಗೂ ತಿಳಿದಿದೆ. ಸರ್ಕಾರ ಕೊಡೋದು 5 ರೂಪಾಯಿ 20 ಪೈಸೆ ಮಾತ್ರ. ಬಾಳೆಹಣ್ಣು ಆದ್ರೆ 2 ಬಾಳೆಹಣ್ಣು ಕೊಡಬೇಕು ಅಂತ ಇಲಾಖೆ ಹೇಳಿದೆ. ಒಂದು ವೇಳೆ ಹಣ ಕೊರತೆ ಆದ್ರೆ ಸ್ಥಳೀಯ SDMC ಅವರು ಅದನ್ನು ಭರಿಸಿ ಮಗುವಿಗೆ ಸರಿಯಾಗಿ ಕೊಡಬೇಕು ಅಂತ ಹೇಳಿದೆ. ತಿಂಗಳಿಗೆ ಮಗುವನ್ನು ತೂಕ ಮಾಡಲಿಕ್ಕೆ ಉಂಟು. ತೂಕ ಮಾಡಿ ಆ ಮಗು ಎಷ್ಟು ತೂಕವನ್ನು ತೂಗ್ತದೆ, ಅದು ಎಷ್ಟು ಎತ್ತರವಾಗಿದೆ, ಆ ಮಗು ಇನ್ನು ಬರುವ ತಿಂಗಳು ಹೆಚ್ಚಾಗಬೇಕು. ಅಂದ್ರೆ ಅನೇಕ ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಇಂಥ ಯೋಜನೆಗಳನ್ನು ಮಾಡ್ತಾ ಇದೆ. ಪೌಷ್ಟಿಕವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. 150 ಗ್ರಾಮ್ಸ್ ಅನ್ನವನ್ನು ಊಟ ಮಾಡಬೇಕು. 150 ಗ್ರಾಮ್ಸ್. ಮಕ್ಕಳು 100 ಗ್ರಾಮ್ ತಿನ್ನುವುದು ಬಹಳ ಕಷ್ಟದಲ್ಲಿ 150 ಗ್ರಾಮ್ಸ್ ಮಗು ಸೇವನೆ ಮಾಡಬೇಕು. 30 ಗ್ರಾಮ್ ಬೇಳೆಯನ್ನು ಮಗು ತಿನ್ನಬೇಕು. 30 ಗ್ರಾಮ್ ಬೇಳೆ ಒಂದು ಊಟದಲ್ಲಿ. 7 ಗ್ರಾಮ್ ಎಣ್ಣೆ ಆ ಊಟಕ್ಕೆ ಬಳಸಬೇಕು. 3 ಗ್ರಾಮ್ ಉಪ್ಪನ್ನು ಹಾಕಬೇಕು. ಅಂದ್ರೆ ಪ್ರತಿ ಒಂದನ್ನು ಕೂಡ ಇಲಾಖೆ ಹೇಳ್ತದೆ, ಅದನ್ನು ಮಗು ಸೇವಿಸಬೇಕು. ನಿಮ್ಮ ಶಾಲೆಗಳಲ್ಲಿ ಯಾವುದಾದ್ರೂ ಅಂತ ಒಂದು ಊಟ ಸರಿ ಕಟ್ಟಿಲ್ಲದ್ರೆ, ಅಂದ್ರೆ ಸರಿಯಾಗಿ ಇಲ್ಲ ನಡೀತಾ ಇಲ್ಲದಿದ್ರೆ ಕಮಿಟಿಯಲ್ಲಿ ವಾರಕ್ಕೆ ಒಬ್ಬೊಬ್ಬರು ನೋಡ್ಲಿಕ್ಕಿದ್ದಾರೆ, ನೋಡಲು ಬರಬೇಕು. ವಾರದಲ್ಲಿ ಒಬ್ಬರಾದರೂ ವಿಸಿಟ್ ಕೊಡಬೇಕು. ಅಡುಗೆ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಈ ಸಲ ನೀಡಲಾಗಿದೆ. ಪ್ರತಿ ಅಡುಗೆದಾರರಿಗೂ ಸಹ ತರಬೇತಿ, 3 ಕೂಡ. ಮಕ್ಕಳನ್ನು ಕೂತ್ಕೊಳಿಸಿಯೇ ಬಡಿಸಬೇಕು. ಯಾರನ್ನು ಕೂಡ ಬಫೆ ಸಿಸ್ಟಮ್ ಮಾಡುವಂಥದ್ದಿಲ್ಲ, ಅಪರಾಧ. ಯಾರು ಕೂಡ ನಿಲ್ಲಿಸಿ ಊಟ ಕೊಡ್ಲಿಕ್ಕಿಲ್ಲ. ಮಗುವಿಗೆ ಕುಳಿತು ಬಡಿಸಬೇಕು. ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಅದು 10 ಮಕ್ಕಳಿಲ್ಲಿ, 100 ಮಕ್ಕಳಿಲ್ಲಿ, 150 ಮಕ್ಕಳಿಲ್ಲಿ ಸ್ವಚ್ಛವಾದ ಜಾಗದಲ್ಲಿ ಕುಳ್ಳಿರಿಸಿ ಮಗುವಿಗೆ ಊಟವನ್ನು ಬಡಿಸಬೇಕು. ಸರತಿ ಸಾಲಲ್ಲಿ ನಿಲ್ಲಿಸಿ ಕೊಡ್ಲಿಕ್ಕಿಲ್ಲ. ಅಂದ್ರೆ
ಎಲ್ಲವೂ ಮಕ್ಕಳ ಕಡೆಯಲ್ಲೇ ಇವೆ. ಆದರೆ ಅದನ್ನು ಅನುಷ್ಠಾನ ಮಾಡಲು ಕೆಲವು ಸಲ ಆಚೆ ಈಚೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದನ್ನು ಸರಿಪಡಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯವಾಗಿದೆ. ಎರಡನೇದು, ಮಕ್ಕಳಿಗೆ ಜಂತುಹುಳದ ಮಾತ್ರೆಗಳು ವರ್ಷದಲ್ಲಿ 2 ಸಲ ಇವೆ, ಆಲ್ಬೆಂಡಜೋಲ್. ಆ ಮಾತ್ರೆಗಳನ್ನು ಮಕ್ಕಳಿಗೆ ಇಂಥದೇ ತಾರೀಕಿನಂದು ಸೇವಿಸಲಿಕ್ಕಿದೆ. ಯಾವ ಮಗು ಆ ದಿವಸ ಆಬ್ಸೆಂಟ್ ಆಗಿದೆ, ಮರು ದಿವಸ ಮಗು ಅದನ್ನು ತೆಗೆದುಕೊಂಡು ಸ್ವೀಕಾರ ಮಾಡಬೇಕು. ಜೊತೆಗೆ 1ನೇ ಕ್ಲಾಸ್ ಮತ್ತು 4ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್ ಇಲ್ಲಿ ಇಂಜೆಕ್ಷನ್ಗಳಿವೆ, ಬೇರೆ ಬೇರೆ ನಮ್ಮನೆ ವೈದ್ಯಕೀಯ ಡಾಕ್ಟರ್ಗಳು ಬರ್ತಾರೆ. ಅದನ್ನು ಮಕ್ಕಳಿಗೆ ನಿಗದಿಪಡಿಸ್ತಾರೆ. ಯಾರು ಆಬ್ಸೆಂಟ್ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅದನ್ನು ತೆಗೆದುಕೊಳ್ಬೇಕು. ಮಕ್ಕಳಿಗೆ ಮೇಜರ್ ಕಾಯಿಲೆಗಳಿದ್ರೆ ಅವರಿಗೆ ಚೀಟ್ ಕೊಡ್ತಾರೆ. ವೆನ್ಲಾಕ್ ಆಸ್ಪತ್ರೆಗೆ ಹೋಗಿ ಅದನ್ನು ಚೆಕಪ್ ಮಾಡಿ ಉಚಿತವಾಗಿ ಅದಕ್ಕೆ ಪರಿಹಾರ ಮಾಡುವಂಥದ್ದು. ಪ್ರತಿ ಮಗುವಿಗೂ ಆರೋಗ್ಯ ಕಾರ್ಡ್ ಇದೆ, ಆರೋಗ್ಯ ಕಾರ್ಡ್. ಆ ಆರೋಗ್ಯ ಕಾರ್ಡ್ ಹಿಡಿದುಕೊಂಡು ಅವರಿಗೆ ಎಷ್ಟು ದೊಡ್ಡ ಆಪರೇಷನ್, ಉದಾಹರಣೆಗೆ ಒಂದು ಹೃದಯದ ಆಪರೇಷನ್ ಆಗಬೇಕಿದ್ರೂ ಉಚಿತವಾಗಿ ಮಾಡುವಂಥ ವ್ಯವಸ್ಥೆ ಸರ್ಕಾರದ ವತಿಯಲ್ಲಿದೆ. ಅನೇಕ ನಮ್ಮ ವಿದ್ಯಾರ್ಥಿ ವೇತನಗಳು ಆನ್ಲೈನ್ನಲ್ಲಿ ಬಂದಿವೆ. ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಗೆ ಅದನ್ನು ತಿಳಿಸಿದರೆ ನಿಮಗೆ ಅದನ್ನು ಅಪ್ಲಿಕೇಶನ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತೂ ಇಂತೂ ಶಾಲೆಗಳಲ್ಲಿ ಮಕ್ಕಳಿಗೆ ಶೂ ವಿತರಣೆ ಆಗಿದೆ. ಶೂ ಇಲ್ಲದವರಿಗೆ ಚಪ್ಪಲಿಯನ್ನು ಕೊಡುವುದು. ಉದಾಹರಣೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತ ಕರಾವಳಿ ಜಿಲ್ಲೆಗಳಲ್ಲಿ ಚಪ್ಪಲಿಯನ್ನು ಸಹ ಕೊಡಬಹುದು ಅಂತ ಹೇಳಿದ್ದಾರೆ. ಶೂ ಕೊಡುವುದಾದ್ರೆ 2 ಜೊತೆ ಸಾಕ್ಸ್ ಅನ್ನು ಕೊಡಬೇಕು. ಇದೆಲ್ಲ ನಿಮಗೆ ಸಿಕ್ಕಿದೆ ಸರ್ಕಾರಿ ಶಾಲೆಗಳಲ್ಲಿ. ಅನುದಾನಿತ ರಹಿತ ಶಾಲೆಗಳಲ್ಲಿ ಇದೆಲ್ಲ ಸಿಗ್ತಾ ಇಲ್ಲ. ಇಲ್ಲಿ ಬೇರೆ ಬೇರೆ ಶಾಲೆಯ ಮಕ್ಕಳಿದ್ದಾರೆ. ನಾನು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳನ್ನು ಹೆಚ್ಚು ಫೋಕಸ್ ಮಾಡಿ ಹೇಳ್ತಾ ಇದ್ದೇನೆ. ಜೊತೆಗೆ ಮಕ್ಕಳಿಗೆ ರಾಷ್ಟ್ರೀಯ ಪ್ರತಿಭಾನ್ವೇಷಣ ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ NMMS ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಹೀಗೆ 10 ಹಲವು ಯೋಜನೆಗಳು ಸರ್ಕಾರದ ಮಕ್ಕಳಿಗೆ ಸಿಗ್ತಾ ಇದೆ. ಈಗ ಮಕ್ಕಳಾದ ತಾವು ನಿಮ್ಮ ಶಾಲೆಯ ಪ್ರತಿನಿಧಿಯಾಗಿ ಬಂದಿದ್ದೀರಾ. ಇಲ್ಲಿ 500 ಮಕ್ಕಳನ್ನು ತಂದು ಕೂತ್ಕೊಳಿಸಿಲ್ಲ, ಕೆಲವು ಮಕ್ಕಳು. ನೀವು ಇದನ್ನು ಕೇಳಿ ಬರೆದು ನಿಮ್ಮ ಶಾಲೆಯಲ್ಲಿರುವ ಇತರ ಮಕ್ಕಳಿಗೆ ಹೇಳಬೇಕು. ಸರ್ ಆಗ ಹೇಳಿದ್ರು, ಒಂದು ನಂಬರ್ ಹೇಳಿದ್ರು, ಮಕ್ಕಳ ಸಹಾಯ ಮಾಡಿ. ಕೈ ಎತ್ತಿ ನೋಡಿ, ಎಷ್ಟು ಜನರಿಗೆ ಗೊತ್ತುಂಟು ಮಕ್ಕಳ ಸಹಾಯ ಮಾಡಿ. ಓಕೆ, ಕೈ ಕೆಳಗೆ ಮಾಡಿ. ಆ ಸಹಾಯ ಮಾಡಿ ಸಿಗದಿದ್ದರೆ ಪೊಲೀಸರಿಗೆ ಕಾಲ್ ಮಾಡಿ, ನಿಮ್ಮ ಎಲ್ಲ ಇಲಾಖೆಗಳಿಗೆ ನಾವು ಕನೆಕ್ಷನ್ ಮಾಡಿ ಕೊಡ್ತೇವೆ. ಕೈ ಎತ್ತಿ ನೋಡಿ, ಎಷ್ಟು ಜನರಿಗೆ ನಂಬರ್ ಗೊತ್ತಿದೆ. ಓಕೆ, ಥ್ಯಾಂಕ್ ಯು. ನೀವು ಜಾಗೃತರಾಗಬೇಕು. ಹಿಂದಿನ ಕಾಲದಲ್ಲಿ ಇಷ್ಟೊಂದು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಗ ಅಷ್ಟೊಂದು ಶಿಕ್ಷಣ ಮುಂದುವರಿಲಿಲ್ಲ. ಇವತ್ತು ಎಲ್ಲವೂ ಇದೆ. ಮಗು ಕೂಡ ಯಾರಿಗೂ ಕಡಿಮೆ ಇಲ್ಲ ಎಂಬುದಾಗಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಮಕ್ಕಳ ಗ್ರಾಮ ಸಭೆಯು ಚೆನ್ನಾಗಿ ನಡೆಯಲಿ. ನಿಮ್ಗೆಲ್ಲರಿಗೂ ಶುಭ ಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗಾಗಲೇ 1 ಗಂಟೆಯ ತನಕ ಬೇರೆ ಬೇರೆ ಇಲಾಖೆಯಿಂದ ಮಾಹಿತಿ ಪಡ್ಕೊಂಡಿದ್ದೀರಿ. ಈಗ ನಮ್ಮ ಪಂಚಾಯತ್ ಅಂತ ಹೇಳಿದ್ರೆ ಅದು ಹಳ್ಳಿಯ ವಿಧಾನಸಭೆ. ಈಗ ನಮ್ಮ ಸೆಷನ್ ಹೇಗೆ ನಡೀತದೋ ಅದೇ ರೀತಿ ಇಲ್ಲಿ ಕೂಡ ನಡೆಯುವಂತಹ ಒಂದು ವ್ಯವಸ್ಥೆ. ಅದೇ ರೀತಿ ಈಗ ಸೆಷನ್ ಅಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂತ ಒಂದು ವ್ಯವಸ್ಥೆ. ಬಹುಶಃ ಈಗ 4 ಸಂಪನ್ಮೂಲ ವ್ಯಕ್ತಿಗಳು ತಮಗೆ ನಾನು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನ ಈಗ ನಿಮ್ಗೆ ಏನು ಅರಿವಾಗಿದೆ ಮತ್ತೆ ನಿಮ್ಮ ಸಮಸ್ಯೆಗಳು ಏನು ಮತ್ತೆ ಇನ್ನು ಮುಂದಕ್ಕೆ ಏನು ಮಾಡಬೇಕೆಂಬುದಾಗಿ ಈ ಸೆಷನ್ ಅವರಲ್ಲಿ ನೀವು ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಇಲಾಖೆ ಎಲ್ಲ ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಅದೇ ರೀತಿ ಸಭಾಧ್ಯಕ್ಷತೆ ವಹಿಸಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿನಿ, ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಕೊಡ್ಬೋದು. ಬಹುಶಃ ಅವರು ಅಣುಗು ಸಂಸತ್ತಿನಲ್ಲಿ ಜಿಲ್ಲೆಗೆ ಆಯ್ಕೆಯಾದಂಥ ವಿದ್ಯಾರ್ಥಿನಿ, ಉತ್ತಮ ರೀತಿಯಲ್ಲಿ ಅವರು ಸಹಕಾರ ಕೊಡಲಿಕ್ಕಿದ್ದಾರೆ. ಈಗಾಗಲೇ ನಾವು 1 ಗಂಟೆಯ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ನಿಮಗೆ ಏನು ಅನಿಸಿದೆ ಅಥವಾ ಏನು ನಿಮ್ಗೆ ಹೇಳಲಿಕ್ಕೆ ಉಂಟು ಅಥವಾ ನಿಮ್ಮ ಮುಂದಕ್ಕೆ ನಿಮಗೆ ಸಲಹೆ ಕೊಡ್ಬೋದು ಎಂಬುದರ ಬಗ್ಗೆ ಪ್ರತಿಯೊಂದು ಶಾಲೆಯವರು ಅವರವರ ಶಾಲೆಯ ಸಮಸ್ಯೆ ಮತ್ತು ಅಲ್ಲಿಯ ಶಿಕ್ಷಣ ಕೇಂದ್ರದ ಸಮಸ್ಯೆ ಇದ್ರೆ ಅದನ್ನು ಇಲ್ಲಿ ಕೇಳ್ಬೋದು. ಒಂದು ಗ್ರಾಮ ಪಂಚಾಯತ್ ನಮಗೆ ಅನುದಾನದ ಕೊರತೆ ಇದೆ, ಮಾಡುವಂತ ಒಂದು ವ್ಯವಸ್ಥೆ ಇಲ್ಲ. ನಾವು ಅದನ್ನು ನಿಮ್ಮ ಒಂದು ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಹಳ್ಳಿಗಳ ರಸ್ತೆಯಲ್ಲಿ ಕೂಡ ಫುಟ್ಪಾತ್ ಬೇಕೆಂಬುದಾಗಿ ನಾವು ಮುಂದಕ್ಕೆ ನಿಮ್ಮ ಪ್ರಶ್ನೆಗೆ ನಾವು ಅದನ್ನು ಸರ್ಕಾರದ ಗಮನಕ್ಕೆ ತರ್ತೇವೆ. ನನ್ನ ಹೆಸರು ಸಾಯಿ. ಶಾಲೆ ಕೊಣಾಜೆ ಕಿರಿಯ ಪ್ರಾಥಮಿಕ ಶಾಲೆ ಕುಂಟಲಗುಡಿ.
ಕುಂಟಲಗುರಿ ಶಾಲೆ ಸುಮಾರು ವಿಶ್ವವಿದ್ಯಾಲಯ ಆಗುವಾಗಲೇ ಆದಂತಹ ಶಾಲೆಯಲ್ಲೇ ಇದೆ. ಬಹುಶಃ ನಾವು ಇದರ ಬಗ್ಗೆ ಅವರು ಶಾಲೆಯನ್ನೇ ಎಬ್ಬಿಸಲಿಕ್ಕೆ ನೋಡಿದ್ರು, ಆದ್ರೆ ನಾವು ಅದನ್ನು ಎಬ್ಬಿಸಲಿಕ್ಕೆ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಪ್ರಾರಂಭವಾದಂತಹ ಒಂದು ಶಾಲೆ ಕುಂಟಲಗುರಿ ಶಾಲೆ, ಅದಕ್ಕೆ ನಾವು ಮಾಜಿ ಮುಖ್ಯಮಂತ್ರಿಗಳಿದ್ರು ವೀರಪ್ಪ ಮೊಯ್ಲಿ ಅಂತ, ಅವರ ಮುಖಾಂತರ ಅದನ್ನು ಅಲ್ಲಿಯೇ ನಿಲ್ಲಿಸಿ ಅಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಾತ್ರ ನಮಗೆ ಅವಕಾಶ. ಆದರೂ ಕೂಡ ನಾವು ನಿಮ್ಮ ಮನವಿಯನ್ನ ಅಲ್ಲಿ ಕುಂಟಲಗುರಿ ಶಾಲೆಯ ಬೇಡಿಕೆ ಉಂಟಂತ ಹೇಳಿ ನಾವು ಸರ್ಕಾರಕ್ಕೆ ಅದನ್ನ ಜಾಗ ಇದು ಮಾಡಲಿಕ್ಕೆ ಗುರುತಿಸಿಕೊಂಡು ಅದನ್ನು ಸರ್ಕಾರಕ್ಕೆ ಕಳಿಸ್ತೇವೆ. ನನ್ನ ಹೆಸರು ಅಬುಬಕರ್. ನಾನು ರೇಡಿಯೋ ಪ್ರೌಢಶಾಲೆ ಅಡಕರೆಮಠದಿಂದ ಬಂದಿದ್ದೇನೆ. ನಮ್ಮ ಊರಿಗೆ ಒಂದು ಬಸ್ ಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದೂರದಿಂದ ಬರುವ ವ್ಯಕ್ತಿಗಳು ಸಮಯಕ್ಕೆ ಸರಿಯಾಗಿ ತಲುಪದ ಕಾರಣ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಅಡಕರೆಮಠ ಶಾಲೆಯ ಬಳಿಗೆ 2 ಬಸ್ ಬರ್ತಾ ಉಂಟು. ಆದರೆ ನಾವು ಕೂಡ ಅದಕ್ಕೆ ಒಂದು 10-15 ವರ್ಷಗಳಿಂದ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿ ಈಗ ಮತ್ತೆ ನಾವು ಇಲಾಖೆಗೆ ಮತ್ತೆ ಸಂಬಂಧಪಟ್ಟ RTOಗೆ ಕೂಡ ಬರೀತೇವೆ, ಮತ್ತೆ ಸರ್ಕಾರದ ಗಮನಕ್ಕೂ ಕೂಡ ತರ್ತೇವೆ. ಬಹುಶಃ ನಮ್ದು ಕೂಡ ಆ ಸಮಸ್ಯೆ, ನಾವು 10-15 ವರ್ಷದಿಂದ ಆ ಸಮಸ್ಯೆಯನ್ನು ಕೂಡ ನೋಡ್ತಾ ಇದ್ದೇವೆ. ಆದ್ರೂ ಕೂಡ ಬಸ್ಸಿನವರಿಗೆ ಪರ್ಮಿಷನ್ ಇದ್ರೂ ಕೂಡ ಅವರು ಕೆಲವು ಸಲ ಬರೋದಿಲ್ಲ. ಆದರೆ ನಿಮ್ಮ ಶಾಲೆ ಬಿಡುವ ಮತ್ತೆ ಶಾಲೆ ಹೋಗುವಂತ, ಬೆಳಿಗ್ಗೆ ಬರುವಂತ ಮತ್ತೆ ಸಂಜೆ ಬರುವಂತ ಆ ಒಂದು ವ್ಯವಸ್ಥೆಗೆ ನಾವು ಈಗಲೇ ಸಂಬಂಧಪಟ್ಟ RTOಗೆ ಕೂಡ ಅದನ್ನ ಮನವರಿಕೆ ಮಾಡ್ತೇವೆ. ನನ್ನ ಹೆಸರು ಮೋಕ್ಷ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಪ್ರಾಥಮಿಕ ಶಾಲೆ ಕೊಣಜಪದದಲ್ಲಿ ಓದುತ್ತಿದ್ದೇನೆ. ಶಾಲೆಯ ಸ್ವತ್ತು ಅಂದರೆ ನೀರಿನ ಪೈಪುಗಳನ್ನು ತುಂಡರಿಸಿದ್ದನ್ನು ನಾವು ಕಂಡಿದ್ದೇವೆ. ಈ ಬಗ್ಗೆ ಪೊಲೀಸರ ಹತ್ತಿರ ವಿಚಾರಿಸಿದ್ದಾರೆ ಎಂದು ನಾವು ಹೇಳಿದ್ವಿ. ಆದರೆ ಅವರು ಸ್ವಲ್ಪ ದಿವಸ ಕಂಡಿದ್ದರು, ನಂತರ ಗಮನಿಸಲಿಲ್ಲ. ಇದರ ಬಗ್ಗೆ ತಾವು ಮತ್ತೊಮ್ಮೆ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಆ ಬಗ್ಗೆ ವಿಚಾರ ಮಾಡ್ತೀವಿ. ಮತ್ತೆ ನಿಮ್ಮ ಸ್ಕೂಲಲ್ಲಿ CCTV ಕ್ಯಾಮೆರಾ ಅಳವಡಿಸಿದ್ದಾರಾ? ಉಂಟಾ? ಆ ಬಗ್ಗೆ ನಾವು ವಿಚಾರಣೆ ಮಾಡ್ತೇವೆ. ನೋಡ್ತೀನಿ, ನಾವು ವಿಸಿಟ್ ಮಾಡಿ ನೋಡ್ತೀನಿ. ನನ್ನ ಹೆಸರು ನಿರೀಕ್ಷೆ. ನಾನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜಪದಲ್ಲಿ ಓದುತ್ತಿದ್ದೇನೆ. ದಿನಾಲು ಬರುವ ಬಸ್ಸು ಪಂಚಾಯತ್ ಬಸ್ ಸ್ಟ್ಯಾಂಡ್ನ ಬಳಿ ಬಂದು ಹೋಗಲು ಕ್ರಮ ಕೈಗೊಳ್ಳಲು ವಿನಂತಿಸುತ್ತಿದ್ದೇನೆ. ನಿಮ್ಮ ಈ ಒಂದು ಸಮಸ್ಯೆಯನ್ನ ಈ ಹಿಂದಿನ ವಿದ್ಯಾರ್ಥಿಗಳು ಬಹಳಷ್ಟು ಸಲ ಸಭೆಯಲ್ಲಿ ಕೂಡ ಹೇಳಿದ್ದೀರಿ. ಬಹುಶಃ ನಮ್ಮ ಕಡೆಯಿಂದ ನಾವು ಬಹಳಷ್ಟು ಸಲ ಆ ಬಸ್ಸಿನ ಓನರ್ ಅನ್ನು ಕರೆದು ಮಾತಾಡಿದ್ದೇವೆ, ಅವರಿಗೆ ವಿಷಯ ತಿಳಿಸಿದ್ದೇವೆ. ಅದರೊಟ್ಟಿಗೆ ನಾವು ಪೊಲೀಸ್ ಇಲಾಖೆಗೆ ಕೂಡ ತಿಳಿಸಿದ್ದೇವೆ. ಪೊಲೀಸ್ ಇಲಾಖೆಯವರು ಕೆಲವೊಂದು ಸ್ಪಂದಿಸಿದ್ದಾರೆ, ಆದರೆ ಪೊಲೀಸರು ಇರುವಾಗ ಮಾತ್ರ ಬರ್ತಾರೆ, ಪೊಲೀಸ್ ಇಲ್ಲದಾಗ ಬರುವುದಿಲ್ಲ. ಬಹುಶಃ ನಾವು ಪೀಕ್ ಅವರ್ ಅಂತ ಹೇಳ್ತೇವೆ, ಬೆಳಿಗ್ಗೆ ಒಂದು ಮಕ್ಕಳು ಬರುವಂತ ಸಮಯ ಮತ್ತೆ ಸಂಜೆ ಹೋಗುವಂತ, ಅಷ್ಟಾದರೂ ಮಾಡಲಿ ಅಂತ ನಾವು ಪೊಲೀಸರಿಗೆ ಕೂಡ ನಾವು ಮನವರಿಕೆ ಮಾಡಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಪೊಲೀಸ್ ಅದನ್ನ ಸರಿಪಡಿಸಬೇಕು. ಯಾಕಂತ ಹೇಳಿದ್ರೆ ನಾವು ಮನವಿ ಕೊಟ್ಟು ಇವರನ್ನ ಕರೆದು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ದಯವಿಟ್ಟು ಪೊಲೀಸ್ನವರು ಒಂದು ಬೆಳಿಗ್ಗೆ ಮತ್ತೆ ಸಂಜೆ ನೋಟಿಸ್ ಮಾಡಿ ಎಲ್ಲ ಬಸ್ಗಳು, ಬಹುಶಃ ಪರ್ಮಿಷನ್ ಕೂಡ ಇರೋದು ಈಗಿದ್ರೆ ಹೋಗ್ಲಿಕ್ಕೆ ಸರ್ಕಾರಿ ಬಸ್ ಕೂಡ ನಾವು ಅದು ಕೂಡ ಈಗಿದ್ರೆ ಎಲ್ಲ ನಮ್ಗೆ ಅಂದ್ರೆ ಮಕ್ಕಳ ಇಲ್ಲಿ 2 ಹೈಸ್ಕೂಲ್ ಉಂಟು, ಮತ್ತೆ ಪ್ರೈಮರಿ ಶಾಲೆ ಉಂಟು, ಮತ್ತೆ ಪಂಚಾಯತಿ ಮುಖ್ಯವಾಗಿ ಎಲ್ಲ ಗ್ರಾಮಸ್ಥರು ಇಲ್ಲಿಗೆ ಬರುವಂತ ಒಂದು ವ್ಯವಸ್ಥೆ. ಅದರಿಂದ ಬಹುಶಃ ಅಲ್ಲಿ ಸಿಗೋದ್ರೆ ನಮ್ಗೆ ಕಷ್ಟ ಆಗ್ತದೆ. ಮತ್ತೆ ಕೆಲವು ಸಲ ಪೇಷಂಟ್ಗಳು ಕೂಡ ಬರ್ತಾ ಇದ್ದಾರೆ, ಅವರನ್ನು ಕೂಡ ಅಲ್ಲಿ ನಿಲ್ಲಿಸಿ ಹೋಗ್ತಾರೆ. ಆದ್ದರಿಂದ ದಯವಿಟ್ಟು ಈ ಒಂದು ಮಕ್ಕಳ ಸಮಸ್ಯೆಗೆ ನೀವು ಸ್ಪಂದಿಸಲೇಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅನೇಕ ಸಲ ನಾವು ಮನವಿ ಕೊಟ್ಟಿದ್ದೇವೆ, ವ್ಯವಸ್ಥೆ ಮಾಡಿದ್ದೇವೆ. ಆದ್ರೂ ಕೂಡ 1-2 ದಿವಸ ಬರ್ತಾರೆ, ಮತ್ತೆ ಬರುವುದಿಲ್ಲ. ಅದು ಪೊಲೀಸ್ನವರು ಬಹುಶಃ. ನನ್ನ ಹೆಸರು ಶಿಖಾ. ನಾನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜಪದವಿನಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಬಳಿ ಬೀದಿ ನಾಯಿಗಳ ಹಾವಳಿ ಬಹಳಷ್ಟು ಹೆಚ್ಚಿದೆ. ನಮ್ಮ ಶಾಲೆಯ ಜಗಲಿಯಲ್ಲಿ ಮತ್ತು ಹೊರಾಂಗಣದಲ್ಲಿ ನಾಯಿಗಳು ಮಲಮೂತ್ರ ವಿಸರ್ಜನೆಯನ್ನು ಮಾಡುತ್ತದೆ. ಇದರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮೊನ್ನೆ ಗ್ರಾಮ ಸಭೆಯಲ್ಲಿ ಕೂಡ ಈ ವಿಷಯ ನಮಗೆ ಇದಕ್ಕಿಂತ ಮೊದಲು ಕೂಡ ಬಂದಿದೆ. ಅದಕ್ಕೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ಕ್ರಿಯೋಜನೆಯಲ್ಲಿ ಹಣ ಬಂದರೆ ಉಂಟಲ್ಲ, ಅದು ಕ್ರಿಯೋಜನೆ ಇಟ್ಟು ಅದರಲ್ಲಿ ಇಟ್ಟು ಕ್ರಿಯೋಜನೆಯಲ್ಲಿ ಬಂದು ಅದನ್ನು ಅದಕ್ಕೋಸ್ಕರ ನಾಯಿಗಳ ಕಾಟಕ್ಕೆ ಅದಕ್ಕೆ ಸಂತಾನ ಚಿಕಿತ್ಸೆ ಅಂತ ಮಾಡಲಿಕ್ಕಿದೆ. ಅದನ್ನು ಇಟ್ಟು ಅದು ಮೊದಲ ಬಾರಿ ನಾವು ನಡೆಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಾವು ಅದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.
ಮತ್ತೆ ಹುಚ್ಚು ನಾಯಿಗಳ ತುಂಬಾ ಕಾಟ ಇಲ್ಲಿ ಕೊಳಜೆ ಪದವನ್ನೆಲ್ಲ ಎಲ್ಲ ಕಡೆ ತುಂಬಾ ಇದೆ. ಅದಕ್ಕೋಸ್ಕರ ನಾವು ಕೊಳಜೆ ಪಂಚಾಯತ್ ಆಭಾರಿಯಾಗಿರ್ತೀವಿ ಅಂತ ನಿಮಗೆ ಹೇಳ್ತಾ. ಸೊ ನಿಮಗೆ ಯಾವುದು ಬೀದಿ ನಾಯಿಗಳು ಕಾಟ ಕೊಡ್ತಿದ್ದಾವಲ್ಲ, ಯಾವ ನಿಮ್ಮ ಪರಿಸರದಲ್ಲಿ ನಿಮಗೊಂದು 2-3 ನಂಬರ್ ಕೊಡ್ತೀನಿ ನಾನು. ಆ 3 ನಂಬರಿಗೆ ಫೋನ್ ಮಾಡಿದ್ರೆ ಕನ್ಸರ್ನ್ ಅವರು ಬಂದು ತಗೊಂಡು ಹೋಗ್ತಾರೆ ಆ ನಾಯಿಗಳನ್ನ. 8867 ಕಂಬಳಪದದಲ್ಲಿ ಹಾಗೆ ಮೊನ್ನೆ ಒಂದು ಫ್ಯಾಮಿಲಿಗೆ ನಾಯಿ ಕಟ್ಟಿತ್ತು. ಹಾಗಾಗಿ ಅವ್ರನ್ನ ನಾವು ಕರೆಸಿ ಆ ನಾಯಿಗಳನ್ನ ತಗೊಂಡೋಗಿ ಆಮೇಲೆ ಸರಿ ಮಾಡಿ ಮತ್ತೆ ಅಲ್ಲೇ ಬಿಡ್ತಾರೆ ಅವರು. ಏನಾದ್ರು ಅವರಿಗೆ ಹುಚ್ಚು ಇಟ್ಟಿದ್ರೆ ನಾಯಿಗಳಿಗೆ ಅಂತದ್ರಲ್ಲಿ ಅದನ್ನ ಸರಿ ಮಾಡುವಂತ ಇದಿದೆ. ಅದಕ್ಕೆ ಆ ನಂಬರ್ 8867 02 1053 ಅನಿಮಲ್ ಕೇರ್ ಟ್ರಸ್ಟ್ ಸೆಂಟರ್ ಅಂತ. ಟ್ರಸ್ಟ್ ಸೆಂಟರ್. ಮತ್ತೊಂದು ನಂಬರ್ ಕೊಡಿ, 8217 580842. ಮತ್ತೊಂದಿದೆ, ಸೆಕೆಂಡ್ ನಂಬರ್ 8217 580842. ಎರಡು ನಂಬರ್. ಈ 2 ನಂಬರಲ್ಲಿ ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ಮಂಗಳೂರಲ್ಲೇ ಇರೋದು, ಗೊತ್ತಿಲ್ಲ, ಮಂಗಳೂರಲ್ಲೇ ಇರೋದು, ಕಾರ್ಪೊರೇಷನ್ ಕಡೆಯಿಂದ ಮಾಡಿದ್ದಾರೆ. ಹಾ ಹೌದು. ಹಾಗಾಗಿ ಬೀದಿ ನಾಯಿಗಳ ಬಗ್ಗೆ ಯಥೇಚ್ಛ ಕಾಟ ಕೊಡ್ತಿದೆ, ಅದ್ರ ಬಗ್ಗೆ ಅವ್ರು ಕೇರ್ ತಗೊಳ್ತಾರೆ. ಅವ್ರು ಬಂದು ರೆಸ್ಕ್ಯೂ ಮಾಡಿ ತಗೊಂಡು ಹೋಗ್ತಾರೆ. ನನ್ನ ಹೆಸರು ಶಿವಾನಿ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವಿದ್ಯಾಪ್ರಸನ್ನ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾವು ಶಾಲೆಗೆ ಬರುವ ಬಸ್ ಸ್ಟ್ಯಾಂಡ್ ಜಂಕ್ಷನ್ನ ಬಳಿ ಒಂದು ಹಂಸನ್ನು ಹಾಕಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಏಕೆಂದರೆ ರಸ್ತೆಗಳ 2 ಕಡೆಯಿಂದ ರಭಸವಾಗಿ ವಾಹನಗಳು ಬರುವುದರಿಂದ ಅಪಘಾತವಾಗುವ ಸಂಭವವಿರುತ್ತದೆ. ಅದಕ್ಕಾಗಿ ನಾವು ನಮ್ಮ ಅದು ರಸ್ತೆ PWD ರಸ್ತೆ, ಲೋಕೋಪಯೋಗಿ ರಸ್ತೆ, ಆದರೂ ಕೂಡ ನಾವು ನಿಮ್ಮ ಸಮಸ್ಯೆಯನ್ನು ಬೇಡಿಕೆಯನ್ನು ನಾವು PWD ಡಿಪಾರ್ಟ್ಮೆಂಟ್ಗೆ ಮನವಿಯನ್ನು ಮಾಡುವುದರ ಮೂಲಕ ಸಮಸ್ಯೆಯನ್ನು ಅವರ ಇಲಾಖೆ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಅವರಿಗೆ ಪರ್ಮಿಷನ್ಗೆ ನಾವು ಬರೀತೇವೆ. ಯಾಕಂತ ಹೇಳಿದ್ರೆ ಅವರ ಪರ್ಮಿಷನ್ ಮೇಲೆ ನಮಗೆ ಮಾಡಲಿಕ್ಕೆ ಆಗುದಿಲ್ಲ. ನೆರೆದಿರುವ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಶಾಲೆ ದಕ್ಷಿಣ ಕನ್ನಡ ಸರ್ಕಾರಿ ಪ್ರೌಢಶಾಲೆ ಕೊಣಾಜೆಪದು. ನಾವು ಶಾಲೆಯಿಂದ ಬರುವಾಗ ಸಂಜೆ ಶಾಲೆ ಬಿಡುವ ಹೊತ್ತಿಗೆ ಹಲವಾರು ವಾಹನಗಳು ಅಂದ್ರೆ ಖಾಸಗಿ ಶಾಲೆ ಬಸ್ಗಳು ಹೊಗೆಯನ್ನು ಹಾಗೆ ಬಿಟ್ಟುಕೊಂಡು ಹೋಗ್ತಿದೆ. ಅದರಿಂದ ನಮಗೆ ನಡಿಲಿಕ್ಕೆ ಸಹ ಕಷ್ಟ ಆಗ್ತದೆ. ಜೋರು ಶಬ್ದ ಮಾಲಿನ್ಯಕ್ಕಾಗಿ ಹಾರ್ನ್ ಕೂಡ ಬಳಸ್ತಾರೆ. ಅದಕ್ಕಾಗಿ ನಮ್ಮ ಒಬ್ಬರು ಶಿಕ್ಷಕರವರಿಗೆ ತಿಳಿಸಿದ್ರು, ಆದ್ರೂ ಕೂಡ ಅವ್ರ ಗಮನಕ್ಕೆ ತಂದಿಲ್ಲ. ಅದನ್ನು ತಾವು ಸ್ವಲ್ಪ ಸರಿಪಡಿಸಬೇಕಂದ್ರೆ ಅಂತ ಯಾವ ಬಸ್ ಇರ್ತದಲ್ಲ, ನಂಬರ್ ನೋಟ್ ಮಾಡ್ಕೊಳ್ಳಿ. ನಂಬರ್ ನೋಟ್ ಮಾಡ್ಕೊಂಡು 112 ಕಾಲ್ ಮಾಡಿ. ಇಮಿಡಿಯೇಟ್ ನಮ್ದು ನೋಡಿ 2 ಹೊಯ್ಸಳ ಇದೆ, 112 ಗಾಡಿ 24x7 ಇದೆ ನಮ್ಮ ಕೊಡಗು ಲಿಮಿಟ್ಸ್ ಅಲ್ಲಿ. ಹಾಗಾಗಿ ನೀವು ಅಂತ ಸಮಸ್ಯೆಗಳು ಯಾರೇ ಒಂದು ತೊಂದರೆ ಕೊಡೋದಾಗ್ಲಿ, ಸಾರ್ವಜನಿಕವಾಗಿ ತೊಂದರೆ ಕೊಡೋದಾಗ್ಲಿ, ಬಸ್ ಆಗ್ಲಿ ಮತ್ತೊಂದಾಗ್ಲಿ, ಅದರ ಬಗ್ಗೆ ನೀವು 112 ಕಾಲ್ ಮಾಡಿ. ನಿಮ್ಮ ಯಾವುದೇ ಮಾಹಿತಿ ಕೊಡಲ್ಲ, ಯಾರು ಕಾಲ್ ಮಾಡಿದ್ರು ಏನಂತ. ನಿಮ್ಮಲ್ಲಿ ಫೋನ್ ಇಲ್ಲ ಅಂದಾಗ ನೀವು ಬಸ್ ನಂಬರ್ ಅನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳೋ ಮನೆಗೆ ಹೋಗಿ ಬೇಕಾದ್ರೆ ನೀವು ನಿಮ್ಮ ಪೇರೆಂಟ್ಸ್ ಮೊಬೈಲಿಂದ ಇಂಥ ಬಸ್ಸಿಂದ ಈ ತರ ಆಗ್ತಿತ್ತು ತೊಂದರೆ, ಈ ತರ ಹೊಗೆ ಬರ್ತಾ ಇತ್ತು ತುಂಬಾ, ಅವರು ಏನು FC ಮಾಡಿದ ಅನ್ಸುತ್ತೆ, ಆ ತರ ಆಗಿರ್ತದೆ. ಸೊ ಹಾಗಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಬಹುದು ನಾವು. ನೀವು ಗಾಡಿ ನಂಬರ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಪೆನ್ ಇರ್ತದೆ ನಿಮ್ಮ ಹತ್ರ, ಪೆನ್ ಪೇಪರ್ ಇರ್ತದೆ, ಮತ್ತೆ 4 ನಂಬರ್ ನೆನಪಿಟ್ಕೋಬಹುದು ಆನ್ಸರ್. ಸೊ ಹಾಗಾಗಿ ಅದನ್ನ ನೆನಪಿಟ್ಕೊಂಡು ನೀವು ನಿಮ್ಮ ಹತ್ರ ಮೊಬೈಲ್ ಇದ್ದಾಗ ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಕಾಲ್ ಮಾಡಿ. ನಾವು ಅದ್ರ ಬಗ್ಗೆ ನಂಬರ್ ಸಿಕ್ಕರೆ ಸಾಕು, ನಾವು ಅದನ್ನ ಕರೆಸಿ ನಾವು ಕ್ರಮ ಕೈಗೊಳ್ತೀವಿ. ಗಾಡಿ ಸೀಸ್ ಮಾಡುವಂಥದ್ದಾಗಿ ಮಾಡ್ತೀವಿ ನಾವು. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆಪದದಿಂದ ಬಂದಿದ್ದೇನೆ. ಮಾದಕ ವ್ಯಸನಿಗಳು ತಾವು ಸೇವಿಸಿದ ಮಾದಕ ವಸ್ತುಗಳ ತ್ಯಾಜ್ಯವನ್ನು ಶಾಲೆಯ ಆವರಣದಲ್ಲಿ ಎಚ್ಚರಿಸಿರುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಬಂದು ನಾವು ಅದನ್ನು ಎತ್ತುತ್ತೇವೆ. ಶಾಲೆಯ
ಇಲ್ವಾ? ಇದೆಯಾ? ಕಾಂಪೌಂಡ್ ಇಲ್ವಾ? ಅಲ್ಲ, ಅದು ಕಾಂಪೌಂಡ್ ಕರೆಕ್ಟಾಗಿ ಮಾಡ್ಬೇಕು. ನೋಡಿ, ನಾವು ಸಂಜೆ ಟೈಮ್ ರಾತ್ರಿ ಹೊತ್ತಲ್ಲ ಆಗುತ್ತೆ ಅದು ಆ ಥರ. ಕೊಣಜೆ ಪದವಿ ಸ್ಕೂಲ ರಾತ್ರಿ ಟೈಮಲ್ಲಿ ಆ ಥರ ಆಗುತ್ತಾ? ಆಯ್ತು, ರಾತ್ರಿ ಟೈಮಲ್ಲಿ ನಾವು ಒಂದು ರೌಂಡ್ ಮೈಸೂರನ್ನು ಕಳಿಸ್ತೀನಿ. ನೋಡಿ, ಯಾರಾದ್ರೂ ಇದ್ರೆ ಅಲ್ಲಿಂದ ಓಡಿಸೋದಾಗ್ಲಿ, ಅವ್ರಿಗೆ ಕರ್ಕೊಂಡ್ಬಂದು ಸ್ಮಾಲ್ ಪೆಟ್ಟಿ ಕೇಸ್ ಅಂತ ಹಾಕುವಂಥದ್ದಾಗಲಿ ಮಾಡ್ತೀವಿ ನಾವು. ಯಾರಂತ ಸಮಸ್ಯೆ ಇದ್ರೆ ಪಬ್ಲಿಕ್ ಅಲ್ಲಿದ್ರೆ ಫೋನ್ ಮಾಡ್ಬೋದು, ನಮಗೆ ನಮ್ಮ ನಂಬರ್ ಇರ್ತದೆ. ನಾವು ಆ ಟೈಮಲ್ಲಿ ನಾವು ಮೈಸೂರನ್ನು ಕಳಿಸ್ತೀವಿ. ನಾವು ರೌಂಡ್ಸ್ ಅಲ್ಲಿ ನಾವು ಬರ್ತೀವಿ, ನೋಡ್ತೀವಿ. ನಾವು ಒಂದು ಸತಿ ನೈಟ್ ಎಲ್ಲ ವಿಸಿಟ್ ಮಾಡಿ ಆ ಕಡೆ ಬರ್ಲಿಕ್ಕೆ ಇದು ಮಾಡ್ತೀವಿ. ಆಯ್ತಾ? ಅಂತ ಸಮಸ್ಯೆ ಇದ್ರೆ ನಾವು ಓಡಿಸ್ತೀವಿ ಅದನ್ನ. ಮತ್ತೆ ಕಾಂಪೌಂಡ್ ಅನ್ನ ಸರಿಯಾಗಿ ವ್ಯವಸ್ಥೆ ಮಾಡಕ್ಕೆ ಇದು ಮಾಡ್ಬೋದು. ಮತ್ತೆ CCTV ಪಕ್ಕ ಬೇಕು, CCTV ಹಾಕ್ಸ್ಬೇಕು ಪ್ರತಿಯೊಂದು. ಯಾಕಂದ್ರೆ ಈಗ ಈ ಡ್ರಗ್ಸ್ ಅಮಲಿನಲ್ಲಿ ಶಾಲೆಗೆ ಹೋಗಿ ಕಳ್ಳತನ ಮಾಡುವಂಥದ್ದಾಗ್ಲಿ ಮತ್ತೊಂದು ಎಲ್ಲ ಮಾಡ್ತಾರೆ. ಸೊ ಅದರ ಬಗ್ಗೆ CCTV ಕ್ಯಾಮ್ರಾನ ಅಳವಡಿಸ್ಕೋಬೇಕು. ಅದೇ ಜಾಸ್ತಿ ಇಲ್ಲ CCTV ಕ್ಯಾಮ್ರಾ ಆ ಥರ ಅವಾಗಿನ ಥರ ಜಾಸ್ತಿ ಕಾಸ್ಟ್ ಇಲ್ಲ, ಕಮ್ಮಿ ಇದೆ. ಹಾಗಾಗಿ CCTV ಕ್ಯಾಮ್ರಾ ಅಳವಡಿಸೋದು ಮಾಡಬೇಕು. ಎಲ್ಲ ಶಾಲೆಯಲ್ಲೂ ಮಾಡಿದ್ದಾರೆ. ಸುತ್ತಮುತ್ತ ಎಲ್ಲ ಮಾಡಿದಾಗ ನಾವು ಯಾರು ಅಂತ ಪತ್ತೆ ಹಚ್ಚಕ್ಕೆ ಅನುಕೂಲ ಆಗ್ತದೆ. ನನ್ನ ಹೆಸರು ಶಿವಪ್ರಸಾದ್. ನನ್ನ ಶಾಲೆಯ ಹೆಸರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜಪದರು. ನನ್ನ ಪ್ರಶ್ನೆ, ನಮಗೆ ಸಮರ್ಪಕವಾಗಿ ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ. ವಿರಾಮದ ಸಮಯದಲ್ಲಿ ನಾವು ಶೌಚಾಲಯಕ್ಕೆ ನುಗ್ಗಲು ಮಾಡಬೇಕಾಗುತ್ತದೆ. ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಇನ್ನೂ ಕೂಡ ಕೈಗೊಂಡಿಲ್ಲ. ಅದರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು. ಕೊಣಾಜಪದ ಶಾಲೆಗೆ ಈಗಾಗಲೇ ಶೌಚಾಲಯ ಸಾಧಾರಣ ಮಟ್ಟಿಗೆ ಹೋಗ್ಬೇಕು ಅಂತ ಸಲ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹುಶಃ ಈಗ ಗ್ರೌಂಡ್ ಆಗುವಾಗ ಹಳೆದು ಶೌಚಾಲಯವನ್ನು ತೆಗೆದಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮೊದಲು ಇದ್ದ ಶೌಚಾಲಯವನ್ನು ಡೆಮಾಲಿಷ್ ಮಾಡಿದ್ರಿಂದ ಹೊಸ ಒಂದು ಶೌಚಾಲಯವನ್ನು ಕಟ್ಟಿಸಿದ್ದೇವೆ. ಆದರೆ ಮುಂದಕ್ಕೆ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಸರ್ಕಾರಿ ಪ್ರೌಢಶಾಲೆ ಕೊಣಾಜಪದ ಇಲ್ಲಿಂದ ಬಂದಿದ್ದೇನೆ. ನಮ್ಮ ಶಾಲೆಗೆ ಗ್ರಾಮ ಪಂಚಾಯತ್ನಿಂದ ಸರಿಯಾದ ನೀರು ಸರಬರಾಜು ಆಗ್ತಾ ಇಲ್ಲ. ಇದರ ಬಗ್ಗೆ ತಾವು ಕ್ರಮ ಕೈಗೊಳ್ಳಬೇಕು. ಇಂದಲೇ ನಾವು ವ್ಯವಸ್ಥೆ ಮಾಡಿದ್ದೇವೆ. ಆದರೆ ನೀರು ಬಿಡುವ ಸಮಯ ಮಾತ್ರ ಅದು ಇಡೀ ದಿನ ಬಿಡ್ಲಿಕ್ಕೆ ಆಗೋದಿಲ್ಲ. ಆ ಬಿಡುವ ಸಂದರ್ಭದಲ್ಲಿ ನಾವು ಅದೇ ಆ ಟೈಮಲ್ಲಿ ಈಗ ಬಿಡ್ತಾ ಇದ್ದಾರೆ ಬಹುಶಃ ಇಲ್ವಾ? ಅದನ್ನ ನಾವು ನೋಡುವ. ಈಗಾಗಲೇ ಪೈಪ್ ಲೈನ್ ವ್ಯವಸ್ಥೆ ಮಾಡಿ ಪ್ರೈಮರಿಗೆ ಅದು ಹೈಸ್ಕೂಲ್ಗೆ ಮಾಡಿಸಿದ್ದೇವೆ. ಮತ್ತೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಜಲಜೀವನ ಯೋಜನೆಯಲ್ಲಿ ನಮಗೆ ದೊಡ್ಡ ಟ್ಯಾಂಕ್ ಎಲ್ಲ ಮಾಡಿದ್ದೇವೆ. ಅನಂತರ ಸಾಧಾರಣ ನಮಗೆ ಕೊಡುವಂತ ವ್ಯವಸ್ಥೆ ಮಾಡಬಹುದು. ಈಗಾಗಲೇ ಪೈಪ್ ಲೈನ್ ಎಲ್ಲ ಆಗಿದೆ. ಒಂದು ವರ್ಷದ ಒಳಗೆ ಅದನ್ನು ಅಂದ್ರೆ ದೊಡ್ಡ ಪ್ರಾಜೆಕ್ಟ್, ಅದರಿಂದ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಸರ್ಕಾರಿ ಪ್ರೌಢಶಾಲೆ ಕೊಣಾಜಪದದಿಂದ ಬಂದಿದ್ದೇನೆ. ನಮ್ಮ ಶಾಲೆಗೆ ಪೈಂಟ್ ಹಾಕಿ ತುಂಬಾ ವರ್ಷಗಳಾಯಿತು. ಈಗ ಅದೆಲ್ಲ ಹೋಗಿದೆ. ಪೈಂಟ್ ಹಾಕಿ ಬರಬೇಕು. SDMC ಅವರು ಮಾಡಬೇಕು ಅಥವಾ ಇಲಾಖೆ ಮಾಡಿಸಬೇಕು. ಪಂಚಾಯತಿನಿಂದ ಏನಾದ್ರು ಮೂಲಭೂತ ಸೌಕರ್ಯ ಮಾತ್ರ ಈಗಾಗಲೇ ನೀರಿದ್ದು ಆಮೇಲೆ ಗ್ರೌಂಡ್ ಇದ್ದು ಏನಾದ್ರು ವ್ಯವಸ್ಥೆ ಮಾಡಬಹುದು. ಆದರೆ ಪೇಂಟಿಂಗ್ ವ್ಯವಸ್ಥೆ ಅದು SDMC ಮತ್ತೆ ಇಲಾಖೆ ಮಾಡಬೇಕು. ನನ್ನ ಹೆಸರು ಯಕ್ಷಿತಾ. ನಾನು ಸರ್ಕಾರಿ ಪ್ರೌಢಶಾಲೆ ಕೊಣಾಜಪದದಿಂದ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ಸಭಾಂಗಣವಿಲ್ಲ. ಹೀಗೆ ಫಂಕ್ಷನ್ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೂ ತಂದಿದ್ದೇವೆ. ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅಲ್ಲಿಯ ಸಮಸ್ಯೆಯನ್ನ ಒಂದು ಸಭಾಂಗಣ ಬೇಕೆಂಬುದಾಗಿ. ಮತ್ತೆ ಶಾಲೆಯಲ್ಲಿ ಉಂಟು, ಹಾಗೆ ಹತ್ತಿರದಲ್ಲಿ ನಮ್ಮ ಮಂಗಳ ಯೋಗ ಸಂಘ ಸಭಾಂಗಣ ಕೂಡ ಸ್ಟೇಜ್ ಕೂಡ ಉಂಟು. ಅದರಲ್ಲಿ ಮಾಡಲಿಕ್ಕೆ ಅವಕಾಶ ಉಂಟು. ಆದರೆ ಶಾಲೆಯಲ್ಲಿ ಅದಕ್ಕೋಸ್ಕರವೇ ನಾವು ಆ ಒಂದು ಸಭಾಂಗಣದ ವ್ಯವಸ್ಥೆಯನ್ನು ಸ್ಟೇಜಿನ ಮಾಡಿ, ಯಾಕಂದ್ರೆ ಸಣ್ಣ ಸಣ್ಣ ಕಾರ್ಯಕ್ರಮ ಆಗುದಿದ್ರೆ ಅದು ಸಭಾಂಗಣ ವ್ಯವಸ್ಥೆ ಬೇಕೆಂಬುದಾಗಿ. ಮುಂದಿನ ದಿನಗಳಲ್ಲಿ ನಾವು ಪಂಚಾಯತ್ ಮಾಡಲಿಕ್ಕೆ ಆಗುದಿಲ್ಲ. ಅದು ಶಾಸಕರ ಅನುದಾನ ಅಥವಾ ಲೋಕಸಭಾ ಸದಸ್ಯರ ಅನುದಾನ ಅಥವಾ ನಮ್ಮ ಜಿಲ್ಲಾ ಪಂಚಾಯತ್ ಮುಂದಾಗಿ ಆದರೆ ಅವರ ಅನುದಾನದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಚೇರ್ ಎಲ್ಲ ನಿಂತೇ ಇರ್ತದೆ. ಸೊ ಹಾಗಾಗಿ ನೀವು ಅಲ್ಲಿ ಗಲಾಟೆ ಮಾಡೋದಾಗ್ಲಿ, ಆ ಚೇರು ಟೇಬಲ್ ಎಲ್ಲ ಹಾಳು ಮಾಡೋದಾಗ್ಲಿ, ಅದರ ಮೇಲೆ ಬೇರೆದೆಲ್ಲ ಬರೆಯೋದಾಗ್ಲಿ ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ನೀವು ಬಿಟ್ಟು ಹೋದ್ರೆ ನಿನ್ನ ತಮ್ಮಂದರಿಗೂ ಬೇಕಾಗ್ತದೆ ಅದು ಶಾಲೆ. ಹಾಗಾಗಿ ನೀವು ಅದರ ಬಗ್ಗೆ ಗಮನ ಹರಿಸಬೇಕು. ಈಗ ನೀವೇನೋ ಪ್ರಾಬ್ಲಮ್ ಹೇಳಿದ್ರಲ್ಲ, ಈ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಮಕ್ಕಳು ಮಾಡ್ತಾರೆ. ಆಯ್ತಾ? ಶಾಲೆಯಲ್ಲಿ ಪ್ರತಿಯೊಂದು ಪ್ರಾಪರ್ಟಿನೂ ನಿಂದೆ ಆಗಿರ್ತದೆ. ಕ್ಲಾಸ್ಗಳಾಗ್ಲಿ ನಿಮ್ಮ ಕರ್ತವ್ಯ ಆಗಿರ್ತದೆ. ನೀವೇನೋ ಹಕ್ಕು ಕೇಳಿದಲ್ಲ, ಹಾಗೆ ನಿಮ್ಮ ಕರ್ತವ್ಯನೂ ತುಂಬಾ ಇರ್ತದೆ. ಗ್ಲಾಸ್ ಹೊಡೆಯೋದಾಗ್ಲಿ, ಕಿಟಕಿ ಏನಾದ್ರು ಮುರಿಯೋದಾಗ್ಲಿ, ಅವೆಲ್ಲ ನೀವು ಅದರ ಬಗ್ಗೆ ಗಮನ ಹರಿಸಬೇಕು. ಯಾರೇ ಮಾಡಿದ್ರು ಅದರ ಬಗ್ಗೆ ನಿಮ್ಮ ಶಿಕ್ಷಕರಿಗೆ ಹೇಳ್ಬೇಕು. ಯಾಕಂದ್ರೆ ಪ್ರಾಪರ್ಟಿ ಅದು ನೀವು ಬಿಟ್ಟು ಹೋದ್ಮೇಲೆ ನಿಮ್ಮ ತಮ್ಮಂದರಿಗೆ
ಬೇರೆ ನಿಮ್ಮ ಸಹಪಾಠಿಗಳಿಗೆ ಬೇಕಾಗುವಂಥದ್ದು. ಯಾಕಂದ್ರೆ ವರ್ಷ ಅನುದಾನಗಳು ಬಿಡುಗಡೆ ಆಗಲ್ಲ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಗಮನ ಕೊಡ್ಬೇಕು ಮಕ್ಕಳು ಎಲ್ಲರೂ. ನಮ್ಮ ಶಾಲೆಯ ಹಿಂಭಾಗದಲ್ಲಿ ಮಳೆ ಬರುವಾಗ ಮಣ್ಣು ಜಾರಿ ಬೀಳುತ್ತದೆ. ಅದಕ್ಕೆ ನೀವೇನಾದರೂ ಕ್ರಮವನ್ನು ಕೈಗೊಳ್ಳಬೇಕು. ನಾವು ನಮ್ಮ ಕಡೆಯಿಂದ ಬಹಳಷ್ಟು ಪ್ರಯತ್ನ ಮಾಡಿದ್ವಿ, ಕೆಲಸ ಮಾಡಿಸಿದ್ದೇವೆ. ಆದರೆ ದೊಡ್ಡ ಅಮೌಂಟ್ ಅಲ್ಲಿ ಒಂದು 5 ಲಕ್ಷ 10 ಲಕ್ಷದ್ದು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಪಂಚಾಯತ್ನಲ್ಲಿ ಏನಿದ್ರು 25,000 ಮಾಡಬಹುದು. ಆದರೆ ದೊಡ್ಡ ಅಮೌಂಟ್ ಆದ್ದರಿಂದ ನಾವು ಈಗಾಗಲೇ ಶಾಸಕರ ಗಮನಕ್ಕೂ ತಂದಿದ್ದೇವೆ, ಮತ್ತೆ MLC ಗಳ ಗಮನಕ್ಕೂ ತಂದಿದ್ದೇವೆ. ಇನ್ನು ಮುಂದಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಒಂದು ವೇಳೆ ಚುನಾವಣೆ ಆದರೆ ಅವರ ಅನುದಾನದಲ್ಲಿ ಏನಾದರೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅಂದ್ರೆ ನಾವು ಇನ್ನೊಂದು ಮಹಿಳಾ ಸಭೆಯನ್ನು ಕೂಡ ಮಾಡ್ಲಿಕ್ಕಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆದ್ರೂ ಕೂಡ ಅವರನ್ನು ಮಾಡ್ಲಿಕ್ಕಿದ್ದೇವೆ. ನಿಮ್ಮ ಮುಂದಿನ ಪ್ರಶ್ನೆ ಇಲ್ಲ ಅಂತ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜಪದದಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಗೆ ಆವರಣದ ವ್ಯವಸ್ಥೆ ಇಲ್ಲ. ಹಾಗಾಗಿ ನಮ್ಮ ಶಾಲೆಗೆ ಆವರಣವನ್ನು ನಿರ್ಮಿಸಲು ತಮ್ಮನ್ನು ವಿನಂತಿಸುತ್ತೇನೆ. ಈಗಾಗಲೇ ಒಂದು ಪ್ರಶ್ನೆ ಕೇಳಿದ್ದಾರೆ, ಅಂದ್ರೆ ಸ್ವಲ್ಪ ಬಾಕಿ ಉಂಟು. ಅದನ್ನು ನಾವು ಸ್ವಲ್ಪ ಕಾಮಗಾರಿ ಆಗುವ ಸಂದರ್ಭದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನನ್ನ ಹೆಸರು ಮೊಹಮ್ಮದ್ ಅರ್ಷಿದ್. ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. ನಮ್ಮ ಶಾಲೆಯ ಮುಂಭಾಗದಲ್ಲಿ ಚರಂಡಿಯ ವ್ಯವಸ್ಥೆ ಮಾಡಿ ಕೊಡಬೇಕೆಂದು ಹೇಳಿದ್ದೇನೆ. ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಪ್ರಬಂಧ ಸ್ಪರ್ಧೆ, ಬ್ಯಾಟ್ ತಯಾರಿಕೆ, ದೇಶಭಕ್ತಿ ಗೀತೆ, ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಇದರಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣೆ. ಕೊಣಾಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿವಪ್ರಸಾದ್ ಪ್ರಬಂಧ ಸ್ಪರ್ಧೆ ಪ್ರಥಮ. ದ್ವಿತೀಯ ನಿಪಾಲಿ. ದೇಶಭಕ್ತಿ ಗೀತೆ ವಿಶ್ರುತಿ ಪ್ರಥಮ. ತೃತೀಯ ನಿಗಮ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಯಶಸ್ವಿನಿ. ಫಾತಿಮಾ ಅಫ್ರೀನಾ. ಬ್ಯಾಟ್ ತಯಾರಿಕೆಯಲ್ಲಿ ಕೃತಿಕಾ ಪ್ರಥಮ. ನಿರೀಕ್ಷಾ ದ್ವಿತೀಯ.
ಸ್ಪರ್ಧೆ ನಿಶಾ ಅಂಜುಮನ್. ಶಿವಾನಿ. ಶಿವಾನಿ. ಕಿರಣ್ ಕುಮಾರ್. ದೇಶಭಕ್ತಿ ಗೀತೆ. ಯಜ್ಞೇಶ್. ಶ್ರೇಯಾ. ಶಿವಾನಿ. ಹಾಗೂ ವಿದ್ಯಾರ್ಥಿ ಮಕ್ಕಳಿಗೆ ಗೆಳೆಯರು, ನಾವು ಇವತ್ತು ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ವರ್ಷ ಹಾಕಿಕೊಂಡು ಹಾಗೆ ಈ ಸಲ 2023-24ನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆ ನಡೆದಿದೆ. ಆ ದಿವಸವೇ ಮಕ್ಕಳಿಗೆ ಒಂದು ಬಹುಮಾನ ವಿತರಣೆ ಮಾಡಿ ಗ್ರಂಥಾಲಯದಲ್ಲಿ ತಾವೆಲ್ಲರೂ ಬಂದು ಅದರಲ್ಲಿ ತಮ್ಮ ಇದರಲ್ಲಿ ಗ್ರಂಥಾಲಯದಲ್ಲಿ ನಿಮಗೆ ಇದು ಬಹುಮಾನ ವಿತರಣೆ ಇಟ್ಟಿದೆ. ನಮ್ಮ ಗ್ರಾಮ ಪಂಚಾಯತ್ ಇಟ್ಟಿದೆ. ನೀವೆಲ್ಲ ಸ್ವೀಕರಿಸಿದ್ದೀವಿ. ಹಾಗೂ ಇವತ್ತು ನಿಮಗೆಲ್ಲ ಪೊಲೀಸ್ ವರ್ಗ ಆಗಲಿ ನಮ್ಮ ಮೇಲ್ವಿಚಾರಿಕೆಯಾಗಲಿ ಎಲ್ಲ ವಿಷಯವಾಗಿ ಮಕ್ಕಳಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೂ ಈ ಮಕ್ಕಳು ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಹೇಳಿದ ಹಾಗೆ ತಾವೆಲ್ಲರೂ ತಮ್ಮ ಹಕ್ಕುಗಳ ಬಗ್ಗೆ ಎಲ್ಲ ತಿಳಿದಿದ್ದೀರಿ. ನಿಮಗೇನು ಸಂದೇಹ ಬಂದರೆ ಪೊಲೀಸರು ಹೇಳಿದ ನಂಬರ್ಗೆ ಕಾಲ್ ಮಾಡಿ. ಆ ನಂಬರ್ ನೀವು ಕಾಲ್ ಮಾಡಿದಾಗ ನಿಮಗೆ ಪ್ರಾಬ್ಲಮ್ ಆಗ್ತದಂತ ನೀವು ಹೆದರಬೇಡಿ. ನಿಮ್ಮ ಹೆಸರನ್ನು ಯಾರು ಹೇಳಿದ್ರೆ ಪೊಲೀಸರಲ್ಲಿ ನೀವು ಹೇಳಿದ್ದೀರಿ ಅಂತ ಅವರಿಗೆ ಯಾರು ಹೇಳುವುದಿಲ್ಲ. ಏನು ಪ್ರಾಬ್ಲಮ್ ಆದರೂ ಕೂಡ ಆ ನಂಬರಿಗೆ ಕಾಲ್ ಮಾಡಿ. ನಿಮಗೆ ಶಾಲೆಗೆ ಬರುವಾಗ ಮೊದಲು ಹೆಣ್ಣು ಮಕ್ಕಳಿಗೆ ನಿಮಗೆ ಶಾಲೆಗೆ ಬರುವಾಗ ಯಾರಾದರೂ ಏನಾದರೂ ಪ್ರಾಬ್ಲಮ್ ಮಾಡಿದ್ದಾರೆ, ಏನಾದರೂ ಮಾತಾಡಿ ಏನಾದರೂ ನಿಮಗೆ ಏನು ಚಾಕ್ಲೇಟಾ ಇಲ್ಲ ಏನಾದರೂ ಕೊಡ್ತೇನೆ ಅಂತ ಯಾರಾದರೂ ಹೇಳಿದರೆ ನೀವು ಅದಕ್ಕೆ ಅಂಜಿಕೆ ಪಡಬೇಡಿ. ನಿಮಗೆ ನಿಮ್ಮ ತಂದೆ ತಾಯಿ ಹತ್ರ ಹೇಳಿ, ಇಲ್ಲದಿದ್ದರೆ ನಿಮ್ಮ ಶಾಲೆ ಫ್ರೆಂಡ್ಸ್ ಹತ್ರ ಹೇಳಿ, ಇಲ್ಲ ಶಿಕ್ಷಕಿಯ ನಿಮ್ಮ ಶಾಲೆಯ ಟೀಚರ್ಗಳಲ್ಲಿ ಹೇಳಿ. ಏನು ಪ್ರಾಬ್ಲಮ್ ಇಲ್ಲದ ಹೇಳಿ ನಿಮಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಾವೆಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಕೂಡ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಪೂಜ್ಯನೀಯ ಗುರುಗಳೇ ಹಾಗೂ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯೆ ಹಾಗೂ ನನ್ನೆಲ್ಲ ಸ್ನೇಹಿತ ವರ್ಗದವರಿಗೂ ಶುಭ ಮಧ್ಯಾಹ್ನವನ್ನು ತಿಳಿಸುತ್ತಾ ಈಗ ಕಾರ್ಯಕ್ರಮ ಅರ್ಧ ಮುಗಿದಿದೆ. ಒಂದೊಂದು ನಿಮಿಷ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರಾಗಿರ್ಬೋದು ಹಾಗೂ ಪೌಷ್ಟಿಕಾಹಾರದ ಬಗ್ಗೆ ಸರ್ ಅವರು ಕೊಟ್ಟಿರೋದಾಗಿರ್ಬೋದು ಅಥವಾ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಮೇಡಮ್ ಅವರು ಕೊಟ್ಟಿರೋ ಮಾಹಿತಿ ಎಲ್ಲವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಬೇಕಾದ ಸಮಯಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಕಲಿಬೇಕಂತ ಗ್ರಾಮ ಪಂಚಾಯತ್, ಸರ್ಕಾರ, ಟೀಚರ್ಸ್ ಎಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರಷ್ಟೆಲ್ಲ ಮಾಡುವಾಗ ನಾವೊಂದು ಕಲಿಯೋದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ಎಜುಕೇಶನ್ಗೋಸ್ಕರ ಗ್ರಾಮ ಪಂಚಾಯತ್ ಸವಲತ್ತನ್ನು ಒದಗಿಸ್ತಿದ್ದಾರೆ. ಟೀಚರ್ಸ್ನವರು ಸ್ಪೆಷಲ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಮನಸ್ಸು ಮಾಡಿ ಕಲಿತು ನಮ್ಮ ಗ್ರಾಮಕ್ಕೂ ನಮ್ಮ ಕ್ಷೇತ್ರಕ್ಕೂ ಒಳ್ಳೆ ಹೆಸರು ತರಬೇಕಂತ ಕೇಳ್ಕೊಳ್ತೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದಗಳು. ಈಗಾಗಲೇ ಕುಣಾದಿ ಗ್ರಾಮದ ಶಾಲಾ ಮಕ್ಕಳ ವಿಶೇಷ ಗ್ರಾಮ ಸಭೆ ನಡೆಯಿತು. ಈ ಗ್ರಾಮ ಸಭೆಯಲ್ಲಿ ಶಾಲಾ ಮಕ್ಕಳ ಸಮಸ್ಯೆಗಳ ಬಗ್ಗೆ ಹಾಗೂ ಅದರ ಪರಿಹಾರಗಳ ಬಗ್ಗೆ ಅಧಿಕಾರಿಗಳು ಮತ್ತು ಆಡಳಿತ ವರ್ಗದಿಂದ ಸಲಹೆ ಮತ್ತು ಸೂಚನೆಗಳನ್ನು ನೀಡಿದ್ದಾರೆ.
ಈ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಕೊಣಾಜೆ ಪ್ರೌಢಶಾಲೆಯ ವಿದ್ಯಾರ್ಥಿ ನಿಶಾ ಅಂಜುಮ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದರಂತೆ ಈ ಮಕ್ಕಳ ಗ್ರಾಮ ಸಭೆಗೆ ಕೊಣಾಜೆ ಗ್ರಾಮ ಪಂಚಾಯತಿನ ಪ್ರಥಮದಲ್ಲಿರುವಂತಹ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶ್ರೀಮತಿ ಗೀತಾಯಿಯವರು ಈ ಗ್ರಾಮ ಪಂಚಾಯತ್ ತಮ್ಮ ಸ್ಥಾನದಲ್ಲಿ ಅಲಂಕರಿಸಲಿದ್ದಾರೆ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಗೌರವ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಮಕ್ಕಳ ಈ ಸಭೆಗೆ ಕಾನೂನಿನ ಇತಿಮಿತಿಗಳನ್ನು ಮತ್ತು ಅದರ ವಿವರಗಳನ್ನು ನೀಡಿದಂತಹ ಕೊಣಾಜೆ ಆರಕ್ಷಕ ಠಾಣೆಯ ಆರಕ್ಷಕರು ಇಲ್ಲಿ ನೆರೆದಿರುತ್ತಾರೆ. ಇವರನ್ನು ಕೂಡ ಗೌರವದಿಂದ ವಂದನಾರ್ಪಣೆ ನೀಡುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮೇಲ್ವಿಚಾರಕಿಯರವರು ಕೂಡ ಈ ಸಭೆಗೆ ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ. ಅವರನ್ನು ಕೂಡ ಗೌರವದಿಂದ ವಂದನಾರ್ಪಣೆ ನೀಡುತ್ತಿದೆ. ಈ ಸಭೆಗೆ ಗ್ರಾಮ ಪಂಚಾಯತ್ನ ಸದಸ್ಯರು ಆಗಮಿಸಿ ಈ ಸಭೆಯನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಗೌರವದ ವಂದನಾರ್ಪಣೆಯನ್ನು ನೀಡ್ತಾ ಇದ್ದೇವೆ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ನೆರೆದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಈ ಸಭೆಯನ್ನು ನಡೆಸಿಕೊಟ್ಟಂತಹ ಕೊಣಾಜೆ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿ ಅವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಸಭೆಯಲ್ಲಿ ಮುಖ್ಯ ಪಾತ್ರ ವಹಿಸಿದಂತಹ ಶಾಲಾ ಶಿಕ್ಷಕರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಸಭೆಯನ್ನು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಳಿಸುವುದಾಗಿ. ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಕಾವಲು ಸಮಿತಿಯನ್ನ ರಚನೆ ಮಾಡಲಿಕ್ಕಿದೆ. ಹಾಗಾಗಿ ಇವತ್ತು ಈ ಒಂದು ಕಮಿಟಿಯಲ್ಲಿ ಇರುವಂತವರಿಗೆ ಯಾರ್ಯಾರು ಇದ್ದಾರೆ ಅವರನ್ನು ಆಯ್ಕೆ ಮಾಡಲಿಕ್ಕೆ ಇರುತ್ತೆ. ಅದನ್ನ ನಾನೀಗ ಹೇಳ್ಬೇಕಾದ್ರೆ ನಿಮ್ಮ ಚಪ್ಪಾಳೆ ಮೂಲಕ ಇದೊಂದು ಆಯ್ಕೆ ಆಗಿರುವಂತಹ ಈಗ ಅಧ್ಯಕ್ಷರು ಅಂತ ಹೇಳಿದಾಗ ನೀವು ಆಯ್ಕೆ ಆಗಿರುವಂತಹ ಚಪ್ಪಾಳೆ ಮೂಲಕ ಪುರಸ್ಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಈಗ ಈ ಒಂದು ಕಮಿಟಿ ಹೇಳಿದ್ವಲ್ಲ, ಈ ಕಮಿಟಿಯಲ್ಲಿ ಮೊದಲಿಗೆ ಗ್ರಾಮ ಪಂಚಾಯತ್ ಈ ಕಮಿಟಿಯನ್ನ ಇವತ್ತಿಗೆ ರಚನೆ ಮಾಡಲಾಗತ್ತೆ. ಅದಕ್ಕೆ ಅಧ್ಯಕ್ಷರ ಅನುಮತಿಯನ್ನ ನಾನು ಪಡ್ಕೊಂಡಿದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಒಂದು ಕಾವಲು ಸಮಿತಿ ಸಭೆಯಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ತಮ್ಮೆಲ್ಲರ ಒಂದು ಒಪ್ಪಿಗೆಯನ್ನ ಚಪ್ಪಾಳೆ ಮೂಲಕ ನೀಡಬೇಕು. ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದಂತ 2 ಸದಸ್ಯರು, ಅದರಲ್ಲಿ 2ರಲ್ಲಿ ಒಬ್ಬರು ಮಹಿಳಾ ಸದಸ್ಯರಾಗಿರ್ಬೇಕು. ಮಹಿಳಾ ಸದಸ್ಯರು ಒಬ್ಬರು ಉಪಾಧ್ಯಕ್ಷರು ಅಂತ ಹೇಳಿ. ಈಗ 2 ಸದಸ್ಯರಲ್ಲಿ ಒಬ್ಬರು ಮಹಿಳಾ ಸದಸ್ಯರು, ಒಬ್ಬರು ಪುರುಷ ಸದಸ್ಯರು. ಹೋದ ಮೀಟಿಂಗ್ ಅಲ್ಲಿ ಪುರುಷ ಸದಸ್ಯರು ಅಚ್ಯುತ ಗಟ್ಟಿಯವರಾಗಿದ್ರು. ಅವರೇ ಮುಂದುವರಿಯೋದಾಗಿದ್ರೆ ತಿಳಿಸಬಹುದು. ಅದು ಮಹಿಳಾ ಸದಸ್ಯರು ಬೇರೆ. ಶಶಿಕಲಾ ರವರು ಮಹಿಳಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಚಪ್ಪಾಳೆ ಮೂಲಕ. ಹಾಗೆ ಅಚ್ಯುತಗಟ್ಟಿ ಅವರು ಹಿಂದಿನ ಇದರಲ್ಲಿದ್ರು. ನೀವು ಯಾಕಂದ್ರೆ ನಮಗೆ ಕೆಲವೊಂದು ಮಾರ್ಗದರ್ಶನಕ್ಕೆ ಬೇಕಾಗುತ್ತೆ ಸರ್, ಹಾಗಾಗಿ ತಾವೇ ಮುಂದುವರಿಬೇಕಾಗಿ ಕೇಳ್ಕೊಳ್ತೇವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಬ್ಬರು ಪ್ರಾಥಮಿಕ ಶಾಲೆ ಹಾಗೂ ಒಬ್ಬರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು. ಅದು ಮುಖ್ಯೋಪಾಧ್ಯಾಯರು ಸರ್ಕಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಬ್ಬರು ಪ್ರೌಢಶಾಲೆ ಹಾಗೂ ಒಬ್ಬರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು. ಎರಡು ಇದರಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅದು ಯಾವ್ದಾದ್ರು ಆಗ್ಬೋದು ಸರ್. ಯಾಕಂದ್ರೆ ನಮಗೆ ಇಲ್ಲಿ ಹತ್ತಿರ ಸ್ಥಳೀಯರು ಬೇಕಾಗುತ್ತೆ. ಯಾಕಂತಂದ್ರೆ ಬೇರೆ ಕಡೆ ಈಗ 3 ತಿಂಗಳಿಗೆ ಈ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಕಂಡಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಎಲ್ಲಿಂದಾದ್ರೂ ಬರೋದಾದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಹೈಸ್ಕೂಲ್ 1, ಪ್ರೈಮರಿ 1.
ಎರ್ಲಿನ್ ಅವರು ಅಳ್ಕರೆ ಪಡುಪು ಮುಖ್ಯೋಪಾಧ್ಯಾಯರನ್ನ ಹೇಳಿದ್ದಾರೆ. ಹಾಗೆ ಹೈಸ್ಕೂಲ್ ರಾಜೀವ್ ನಾಯಕ್ ಅಂತ ಹೇಳಿ ಹೈಸ್ಕೂಲ್ ಇಂದ ತಿಳಿಸಿದ್ದಾರೆ. ಹಾಗೆ ಗ್ರಾಮ ಲೆಕ್ಕಿಗರು, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಲೆಕ್ಕಿಗರು, ಅವರು ಈಗ ಇರುವಂತಹ ಗ್ರಾಮ ಲೆಕ್ಕಿಗರೇ ಅದರಲ್ಲಿ ಇರ್ತಾರೆ ಕಮಿಟಿಯಲ್ಲಿ. ಮತ್ತೆ ಒಂದು ANM ಮತ್ತು ಆಶಾ ಕಾರ್ಯಕರ್ತೆಯರಲ್ಲಿ ಒಬ್ಬರು, ಆಶಾದಿಂದ ಒಬ್ಬರು ಯಾರಾದ್ರೂ ತಿಳಿಸ್ಬೇಕು. ಪೂರ್ಣಿಮಾರವರು ನಮ್ಮ ಎಲ್ಲ ಒಂದು ಈ ಹೆಲ್ತ್ಗೆ ಸಂಬಂಧಪಟ್ಟಾಗ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇರೋದ್ರಿಂದ ಎಲ್ಲರೂ ಕೊಡ್ತಾರೆ, ಆದ್ರೆ ನಮ್ಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸ್ತಾ ಇರೋದ್ರಿಂದ ಪೂರ್ಣಿಮಾರವರು ಆಗ್ಬೇಕಾಗಿ ಕೇಳ್ಕೊತೇನೆ. ಆಶಾ ಆರೋಗ್ಯ ಇಲಾಖೆ. ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿಟ್ ಪೊಲೀಸ್ ಅಧಿಕಾರಿಯನ್ನ ಸರ್ ಅವರು ಒಬ್ಬರ ಹೆಸರನ್ನ ಸೂಚಿಸಬೇಕಾಗಿ, ಬೀಟ್ ಪೊಲೀಸ್ ಅಧಿಕಾರಿಯವರ ಒಂದು ಹೆಸರನ್ನ ತಿಳಿಸಬೇಕು. ಅಂದ್ರೆ ಇದು ಈ ಕಮಿಟಿಯಲ್ಲಿ ಪ್ರತಿ ತಿಂಗಳು ಬದಲಾವಣೆ ಆಗೋದಿಲ್ಲ. ಇದು ಚೈತ್ರ ಅಂತ ಹೇಳಿ ಅವರಿಗೆ ಸೂಚಿಸಿದ್ದಾರೆ. ಮತ್ತೆ ICDS ಮೇಲ್ವಿಚಾರಕ ಅಂತ ಹೇಳಿ ನಾವು ಇರ್ತೇವೆ. ಹಾಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಪ್ರತಿನಿಧಿಗಳು, ಸ್ತ್ರೀಶಕ್ತಿ ಸಂಘದ ಸದಸ್ಯರು ನಾವು ಇಲ್ಲಿ ಕೊಣಾಜೆಯಿಂದ 2 ಸದಸ್ಯರನ್ನ ನಾವು ಆಯ್ಕೆ ಮಾಡಿ ತಿಳಿಸ್ತೀವಿ. ನಿಮ್ಮಲ್ಲಿ ಯಾರಾದ್ರೂ ಈಗ ಬಂದಿರೋದ್ರಲ್ಲಿ ಗುಂಪಿನವರು ಯಾರಾದ್ರೂ ಆಸಕ್ತಿ ಇದ್ರೆ ತಿಳಿಸ್ಬೋದು. ವಿದ್ಯಾರ್ಥಿಗಳಿಗೆ ಒಂದು ಆಯ್ಕೆ ಇದೆ, ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬಳು ವಿದ್ಯಾರ್ಥಿನಿ ಹೆಸರನ್ನ ತಿಳಿಸಬೇಕಾಗಿ ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಕಮಿಟಿಗೆ ಬರುವಂತವರಾಗಬೇಕು. ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂದ್ರೆ ಇದು ಯಾವಾಗ್ಲೂ ಇರಲ್ಲ, 3 months once, 3 ತಿಂಗಳಲ್ಲಿ ಒಂದು ಬಾರಿ ಇರುತ್ತೆ, ಒಂದು ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡುವಂತದ್ದು ಇರುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಒಬ್ಬ ವಿದ್ಯಾರ್ಥಿ ಮತ್ತೆ ಒಂದು ವಿದ್ಯಾರ್ಥಿನಿಯಾಗಿ ಈಗಾಗಲೇ ನಿಶಾ ಅಂಜುಮ್ ಅವರು ಈಗಾಗಲೇ ತಮ್ಮ ಒಂದು ಅವರನ್ನೇ ನಾವು ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಅವರನ್ನ ಆಯ್ಕೆ ಮಾಡಿದ್ದೇವೆ ಚಪ್ಪಾಳೆ ಮೂಲಕ. ಹಾಗಾಗಿ ಒಂದು ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿಕೊಡಬೇಕಾಗಿ ಮುಖ್ಯೋಪಾಧ್ಯಾಯರಲ್ಲಿ ಕೇಳ್ಕೊಳ್ತೇನೆ. ಮುಖ್ಯೋಪಾಧ್ಯಾಯ ಶಿಕ್ಷಕರು ಪ್ರೌಢಶಾಲೆ ಅಬೂಬಕರ್ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆಲ್ಲರೂ ಚಪ್ಪಾಳೆ ಮೂಲಕ. ಗ್ರಾಮ ಪಂಚಾಯತಿಗೆ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ, ಇಲ್ಲಿ ಕೊಣಾಜೆಯಲ್ಲಿ ಇರ್ತಕ್ಕಂಥ ಉಷಾರ್ ಅವರು ಈ ಒಂದು ಕಮಿಟಿಯಲ್ಲಿ ನಾವು ಇದೇ ಹತ್ತಿರದಲ್ಲಿ ಇರೋದ್ರಿಂದ ಉಷಾರ್ ಅವರು ಈ ಒಂದು ಕಮಿಟಿಯಲ್ಲಿ ಇದ್ದಾರೆ. ಹಾಗೆ ಗ್ರಾಮ ಪಂಚಾಯತಿ PDO-ರವರು ಈಗ ಇರ್ತಕ್ಕಂಥ PDO-ರವರು ಇದಕ್ಕೆ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಎಲ್ಲರೂ ಸದಸ್ಯರು ಇದ್ದಾರೆ ಈ ಕಮಿಟಿಯಲ್ಲಿ. ಅಧ್ಯಕ್ಷರು ಮಾತ್ರ ಅಧ್ಯಕ್ಷರಾಗಿರ್ತಾರೆ, ಮತ್ತೆ ಉಪಾಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಾರೆ. ಇವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಉಳಿದವರೆಲ್ಲರೂ ಸದಸ್ಯರಾಗಿರ್ತಾರೆ. ಈ ಒಂದು ಅವಕಾಶಕ್ಕೆ ಧನ್ಯವಾದ.